राम राम हरे हरे। हरे कृष्ण प्रभु जी। हरे कृष्ण प्रभु जी, प्रणाम प्रणाम प्रभु जी। हरे कृष्ण। हरे कृष्ण प्रभुजी प्रणामಗಳು ಪ್ರಭುಜಿ. हरे कृष्ण। ಹರೇ ಕೃಷ್ಣ ಪ್ರಭುಜಿ ಪ್ರಣಾಮಗಳು. ಪ್ರಣಾಮಗಳು ಪ್ರಭುಜಿ. हरे कृष्ण। ನಾವು ಈಗ ಜಯರಾಧ ಮಾಧವ ಕೃಷ್ಣ ದೊಡ್ಡಪ್ಪನ ಪೂಜೆ ದಂಡು ಪ್ರಣಾಮ. ಇವತ್ತಿನ ಮುಂಜಾನೆಯ ಈ ಸುಂದರ ಪ್ರೋಗ್ರಾಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಜಯರಾಧ ಮಾಧವ ಕುಂಜ ವಿಹಾರಿ ಜಯ ರಾಧ ಮಾಧವ ಕುಂಜ ವಿಹಾರಿ ಜಯ ಗೋವಿಜನ ವಲ್ಲಭ ಗಿರಿವರಧಾರಿ ಯಶೋದನಂದನ ಬ್ರಜ ಜನರಂದನ ಯಶೋದನಂದನ ಬ್ರಜ ಜನರಂದನ ಯಮುನ ತೀರವನಚಾರಿ ಯಮುನ ತೀರವನಚಾರಿ ಜಯ ರಾಧ ಮಾಧವ ಕುಂಜ ವಿಹಾರಿ ಜಯ ರಾಧ ಮಾಧವ ಕುಂಜ ವಿಹಾರಿ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಜಯ ರಾಧಾ ಗೋವಿಂದ ರಾಧಾ ಗೋವಿಂದ ರಾಧಾ ಜಯ ಗೌರನಿತ ಜಯ ಗೌರನಿತ ಗೌರನಿತ ಜಯ ಗೌರನಿತ ಜಯ ಜಯ प्रभुपा 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 जय जय गुरुदेव 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 हरि बोल हरि बोल हरि बोल गौर हरि बोल। हरे कृष्ण। ನನ್ನ ಧ್ವನಿ ಎಲ್ಲರಿಗೂ ಕ್ಲಿಯರ್ ಇದೆಯಾ? ಇಲ್ಲ ಪ್ರಭುಜಿ, ಒಂದ್ ಸ್ವಲ್ಪ ಕಟ್ ಆಗ್ತಿತ್ತು. ಕಟ್ ಆಗ್ತಾ ಇದೆಯಾ ಇವಾಗ ನೋಡಿ? ಇವಾಗ ಕೇಳಿಸ್ತಿದೆ ಪ್ರಭುಜಿ. ಸರಿ ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಇವತ್ತು ನಾವು ಮಹಾಭಾರತದ ಒಂದು ಶ್ಲೋಕ ತಗೊಳ್ಳುವ. ಮಹಾಭಾರತದ ಶ್ಲೋಕ ನಾವು ಹಿಂದೆ ಕಥಾ ಮಾಡ್ತಾ ಬಂದಿದ್ದೀವಿ. ಅದರಲ್ಲೇ ಇನ್ನೊಂದು ಕಥೆ ಇದು, ಮಹಾಭಾರತದ ಒಂದು ಕತೆ. ಆ ಶ್ಲೋಕನ ಹೇಳುವ ಈಗ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷ್ಯ ಕೀರ್ತನ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷ್ಯ ಕೀರ್ತನಂ ಕಲಿನಾಶನಂ. ನಿಮಗೆ ಈಗ ಗೊತ್ತಾಗಿರಬಹುದು ಈ ಕಥೆಯ ಹೆಸರು ನಳ ದಮಯಂತಿ ಅಂತ. ಈಗ ನಾವು ಇನ್ನೊಂದು ಶ್ಲೋಕ ತಗೊಳ್ಳುವ. ಇದು ನೀತಿಶಾಸ್ತ್ರದ ಶ್ಲೋಕ. ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣ ಗುಣಸ್ಯಾಭರಣಂ ಜ್ಞಾನ ಜ್ಞಾನಸ್ಯಾಭರಣಂ ಕ್ಷಮ. ನರಸ್ಯಾಭರಣಂ ರೂಪ ರೂಪಸ್ಯ ಆಭರಣಂ ಗುಣ ಗುಣಸ್ಯ ಆಭರಣಂ ಜ್ಞಾನ ಜ್ಞಾನಸ್ಯ ಆಭರಣಂ ಕ್ಷಮ. ಹರೇ ಕೃಷ್ಣ. ನಾವು ಮಂಗಳಾಚರಣೆ ಹೇಳುವ ಯೋಗ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಾಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ
श्रीरूपं साग्रजातां सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपदान् सहगण ललिता श्रीविशाखान्वितंश्च हे कृष्ण करुणा सिंधु दीनबंधो जगत्पदे गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे। ತಾವೆಲ್ಲ ವೈಷ್ಣವರು ನನ್ನ ಬಗ್ಗೆ ಪ್ರಾರ್ಥನೆ ಮಾಡಿ ಈ ವಿಷಯನ ಚರ್ಚೆ ಮಾಡಲಿಕ್ಕೆ ನಿಮ್ಮಿಂದ ಪ್ರಾರ್ಥನೆ ಜರೂರು. ಹರೇ ಕೃಷ್ಣ. ನಾವು ಇವಾಗ ವನವಾಸದಲ್ಲಿರುವ ಯುಧಿಷ್ಠಿರ ಮಹಾರಾಜರು ವನವಾಸಕ್ಕೆ ಹೋಗಿದ್ದಾರೆ, ಅವರು ಅರಣ್ಯದಲ್ಲಿದ್ದಾರೆ. ಯುಧಿಷ್ಠಿರ ಮಹಾರಾಜರ ಮಾನಸಿಕ ಸಂತುಲತೆ ಕಳ್ಕೊಂಡ್ಬಿಡ್ತಾರೆ. ಅಂದ್ರೆ ಅವರೆಲ್ಲ ಈಗ ಅದ್ವೈತ ಕ್ರಿಯೆ ಮಾಡಿ ಎಲ್ಲ ಕಳ್ಕೊಂಡು ಎಲ್ಲಿದ್ದಾರೆ? ಈಗ ವನವಾಸದಲ್ಲಿದ್ದಾರೆ. ವನವಾಸದಲ್ಲಿ ಇರ್ಬೇಕಾದಾಗ ಅವರು ತಮ್ಮ ಗುರುಗಳ ಹತ್ರ ಹೋಗ್ತಾರೆ. ಅವ್ರ ಗುರುಗಳು ಯಾರು? ದೌಮ್ಯ ಋಷಿಗಳು, ಯುಧಿಷ್ಠಿರ ಮಹಾರಾಜ ಗುರು. ಅವ್ರ ಹತ್ರ ಹೋಗಿ, ಗುರುಗಳೇ, ಇದು ನನ್ನ ಜೀವನದ ಒಂದೇ ಪ್ರಾಬ್ಲಮ್ಮು ಅಥವಾ ಇದರಂತೆ ಮತ್ತೆ ಯಾರಾದರೂ ಇರಬಹುದಾ ಅಂತ ಹೇಳ್ತಾರೆ. ಅವಾಗ ದೌಮ್ಯ ಋಷಿಗಳು ಹೇಳ್ತಾರೆ, ಹೌದು ಇದಾರೆಯಾ. ಅಗದಿ ಕುತೂಹಲದಿಂದ ಅವರು ವಿಚಾರ ಮಾಡ್ಲಿಕ್ಕತ್ತಾರ, ಯಾರು ಅವರು ಅಂತ. ಅವಾಗ ದೌಮ್ಯ ಋಷಿಗಳು ಈ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಈ ರೀತಿ ಕಥೆಗಳು ಮಹಾಭಾರತದಲ್ಲಿ, ಮಹಾಭಾರತ ಅಂದ್ರೆ ಬರೇ ಮಹಾಭಾರತದ ಮೇನ್ ಸ್ಟೋರಿ ಪಾಂಡವರು ಕೌರವರದು ಅಷ್ಟೇ ಕಥೆ ಅಲ್ಲ. ಅದರಲ್ಲಿ ಒಳಗಡೆ ಇರುವ ಅನೇಕ ಕಥೆಗಳದಾವು. ಅನೇಕ ಕಥೆಗಳನ್ನು ನಾವು ಕೇಳಿಸಿಕೊಳ್ಳುವುದೇ ಇಲ್ಲ. ಮೇನ್ ಕಥೆಯಲ್ಲಿ ಅವು ಗೌಣ ಆಗಿ ಹೋಗ್ಬಿಡ್ತಾವೆ. ಅದರಲ್ಲಿ ಇದು ಒಂದು ದೊಡ್ಡ ಕತೆ, ನಳ ದಮಯಂತಿ ಅಂತ. ಇದನ್ನ ಆಲ್ರೆಡಿ ಹೆಸರು ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೇಳಿರ್ಬೋದು ಅಥವಾ ಕೇಳಿರ್ಲಿಕ್ಕಿಲ್ಲ. ಕೇಳಿದ್ರು ಕೂಡ ನಮ್ಗೇನು ಬರೀ ನಳಪಾಕ ಅನ್ನುವಂಥ ಒಂದು ಶಬ್ದ ನಮ್ಗೆ ಗೊತ್ತಾಗ್ತದೆ. ನಳ ಮಹಾರಾಜರು ಒಳ್ಳೆ ಅಡಿಗೆ ಮಾಡ್ತಾ ಇದ್ರು ಅನ್ನುವಂಥದ್ದು. ನಳಪಾಕ, ಈಗ ಭೀಮ ಪಾಕ ಅಂದ್ರೆ ಭೀಮಸೇನ ಅಡಿಗೆ ಮಾಡ್ತಾ ಇದ್ರು, ಅಂದ್ರೆ ಭೀಮ ಅಡಿಗೆ ಮಾಡ್ತಾ ಇದ್ರು. ಅವೆರಡರ ಬಗ್ಗೆ ಅಷ್ಟ ವಿಷಯಗಳು ಗೊತ್ತದಾವ. ಅಂದ್ರೆ ಪಾಕದ ಬಗ್ಗೆ ಅಂದ್ರೆ ನಾವು ತಿನ್ನುವಂತ ಭೋಜನದ ಒಂದು ವಿಷಯ ಬಂದಾಗ ಮಾತ್ರ ನಮಗೆ ಭೋಜನ ಅಷ್ಟ ನೆನಪಿರ್ತದೆ. ಈಗ ನಾವು ಎಲ್ಲಾದ್ರೂ ಹೋದ್ರೆ ಹಸಿವಿನಲ್ಲಿ ಇರ್ಬೇಕಾದಾಗ ಯಾರಾದ್ರೂ ತಿನ್ಲಿಕ್ಕೆ ನಮ್ಗೆ ಏನಾದ್ರು ಕೊಟ್ಟಿದ್ದು ಅಷ್ಟೇ ನೆನಪಿರ್ತದ. ಅಲ್ಲಿರುವಂತ ಅಲ್ಲಿ ಏನಿತ್ತು ಅಂತ ಉಳಿದ್ ಯಾವ ನೆನಪು ಉಳಿದಿಲ್ಲ ಅಂತ. ನಮಗೊಂದು ಕೃತಜ್ಞತೆ ಇರ್ತದೆ, ಅಂದ್ರೆ ನಾವು ತಿಂದಿದ್ದು ಅಷ್ಟು ನೆನಪಿರ್ತದಂತ. ಅವ್ರು ಇದನ್ನ ಕೊಟ್ಟಿದ್ರು ನಮ್ಗೆ ತಿನ್ಲಿಕ್ಕೆ ಅಂತ. ಅಲ್ಲಿ ಆ ವಿಷಯ ಏನು ಹೇಳಿದ್ರು ಅನ್ನೋದು ಅದು ನೆನಪಿರೋದಿಲ್ಲ ನಮ್ಗೆ. ಅಂದ್ರೆ ಭೋಜನಕ್ಕೆ ಎಷ್ಟೊಂದು ಮಹತ್ವದ ಅನ್ನೋದಕ್ಕೆ. ಅದಕ್ಕೆ ಪ್ರಭುಪಾದ ಅವ್ರು ಏನ್ ಮಾಡಿದ್ರು, ಇವರಿಗೆ ಫಿಲಾಸಫಿ ಹೇಳಿದ್ರೆ ಕೇಳಿಸ್ಕೊಳ್ಳುವಂತ ಸ್ಥಿತಿ ಒಳಗಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಿದ್ರೆ, ಯಾರ್ದಾದ್ರೂ ಹೃದಯಕ್ಕೆ ಮುಟ್ಟಬೇಕನ್ನೋಂಗಿದ್ರೆ ಅವ್ರ ಹೊಟ್ಟೆ ಥ್ರೂ ಮುಟ್ಟಬೇಕು ಅನ್ನುವಂಥದ್ದು ಪ್ರಭುಪಾದ ಫಿಲಾಸಫಿ. ಅದಕ್ಕೆ ನಮ್ಮ ಇಸ್ಕಾನ್ ಮೂವ್ಮೆಂಟ್ ಈಸ್ ಕಿಚನ್ ಮೂವ್ಮೆಂಟ್ ಅಂತ ಕರೀತಾರೆ. ಕಿಚನ್ ಮೂವ್ಮೆಂಟ್ ಅಂದ್ರೆ ಅಡಿಗೆ ಮನೆಯ ಮೂವ್ಮೆಂಟ್. ಅಂದ್ರೆ ಯಾರಿಗಾದ್ರೂ ಮೊದಲು ಪ್ರಸಾದ ಕೊಟ್ಟು ಆಮೇಲೆ ಫಿಲಾಸಫಿ ಹೇಳೋದು ಅಂತ. ಮೊದಲ ಫಿಲಾಸಫಿ ಹೇಳಿಕ್ಕೆ ಹೋದ್ರೆ, ಖಾಲಿ ಹೊಟ್ಟೆಯಲ್ಲಿ ಇರೋರಿಗೆ ಫಿಲಾಸಫಿ ಹೇಳಿಕ್ಕೆ ಹೋದ್ರೆ ಅವ್ರು ಕೇಳಿಸ್ಕೊಡೋದಿಲ್ಲ. ಅದಕ್ಕೆ ಮೊದಲು ಅವರಿಗೆ ಪ್ರಸಾದ ಕೊಡೋದು ಅಂತ.
ಹಿಂಗ ನಳ ಮಹಾರಾಜರು ನಮ್ಗೆ ಯಾಕೆ ನೆನಪು ಬರ್ತಾರೆ ಅಂದ್ರೆ ಅವ್ರ ಪಾಕದ್ದು ಅಂದ್ರೆ ಅವ್ರ ತಯಾರು ಮಾಡುವಂತ ಅಡುಗೆ ಏನಿದೆಯಲ್ಲ ಅದ್ರದ್ದು ಮೇಲೆ ನಮಗೆ ನೆನಪಾಗ್ತಾರೆ ಅಂತ. ಹಿಂಗ ದೌಮ್ಯ ಋಷಿಗಳು ಯುಧಿಷ್ಠಿರ ಮಹಾರಾಜರಿಗೆ ಅವರ ಕಥೆಯನ್ನ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಈಗ ನಳ ಮಹಾರಾಜನ ದೇಶ ನಿಷಧ ದೇಶ ಅಂತ. ಅವರಪ್ಪ ವೀರಸೇನ. ನಿಷಧ ದೇಶದ ರಾಜನ ಮಗ ವೀರಸೇನ. ರಾಜ ವೀರಸೇನನ ಮಗ ನಳ. ಈ ನಳ ರಾಜಕುಮಾರ, ರಾಜ, ಒಳ್ಳೆ ರಾಜ್ಯಾಡಳಿತವನ್ನು ಮಾಡ್ಲಿಕ್ಕೆ ಹತ್ತಿದ್ದಾರೆ ಆಲ್ರೆಡಿ. ಒಂದು ದಿನ ಅವರು ಉದ್ಯಾನವನದಲ್ಲಿ ಅಡ್ಡಾಡ್ತಾ ಇದ್ರು, ಗಾರ್ಡನ್ನಾಗ ತಿರುಗ್ತಾ ಇದ್ರು, ವಾಕಿಂಗ್ ಮಾಡ್ತಾ ಇದ್ರು. ಮಾಡ್ಬೇಕಾದ್ರೆ ಸಡನ್ ಆಗಿ ಒಂದು 3-4 ಹಂಸಗಳು ಅವ್ರು ಕಂಡು. ಆ ಹಂಸಗಳು ಬರೀ ಹಂಸಗಳಲ್ಲ, ಬಂಗಾರದ ಹಂಸಗಳು. ಬರೀ ಬಂಗಾರದ ಹಂಸಗಳಂದ್ರೆ ಏನು, ಬಂಗಾರದಿಂದ ಮಾಡಿ ಇಟ್ಟಿದ್ದಲ್ಲ, ಅದಕ್ಕೆ ಜೀವನೂ ಉಂಟು. ಅವು ಹಾರ್ತಾ ಇದ್ದವು. ಬರೀ ಹಾರೋದಷ್ಟೇ ಏನು, ಮಾತಾಡ್ತಾವು ಅಂತ. ಅಯ್ಯೋ, ಅವ್ರಿಗೆ ಭಾರಿ ಕುತೂಹಲ ಆಯ್ತು, ಏನಪ್ಪ ಇದು ಅಂತ. ಅವ್ರು ಓಡಿ ಹೋಗಿ ಒಂದು ಹಂಸ ಹಿಡ್ಲಿಕ್ಕೆ ಹೋದ್ರು. ಉಳಿದ ಹಂಸಗಳು ಹಾರಿ ಹೋದವು. ಒಂದು ಹಂಸ ಅವ್ರ ಕೈಗೆ ಸಿಕ್ತು. ಅದನ್ನ ಎತ್ಕೊಂಡು ತಮ್ಮ ಅಂತಃಪುರ ಅರಮನೆಗೆ ಅದನ್ನ ತಗೊಂಡು ಬರ್ಬೇಕಾದಾಗ ಅದು ಮಾತಾಡ್ಲಿಕ್ಕತ್ತು ಹಂಸ. ಹೇ ನಳ ಮಹಾರಾಜ, ನೀನು ಮಾತಾಡ್ತೀಯ? ಅದು ನನ್ನ ಭಾಷೆದಲ್ಲೇ ಮಾತಾಡ್ತೀಯ? ಹೌದು ಅಂತ ಹೇಳ್ತದೆ ಹಂಸ. ಹೇಳಲಿಕ್ಕತ್ತಿತ್ತು. ನೋಡ್ರಿ, ಸುತ್ತಲೂ ರಾಜ ಉದ್ಯಾನವನ ಅಂತಂದ್ರೆ ಅನೇಕ ಗಿಡ ಮರಗಳು, ಪುಷ್ಪ ಉದ್ಯಾನ, ಸುಗಂಧಿತ ವಾಸನೆ, ನವಿರಾದ ಬಿಸಿಲು, ಮುಂಜಾನೆ ಅಥವಾ ಸಂಜೆನೆ ಆ ಬಿಸಿಲು, ಕೆಂಪಾಗಿರುವಂಥ ವಾತಾವರಣ, ತಂಪಾಗಿರುವಂಥ ವಾತಾವರಣ, ಸುತ್ತಲೂ ಹಕ್ಕಿಗಳ ಕೂಜನ, ದುಂಬಿಗಳ ಝೇಂಕಾರ, ಎಲ್ಲ ವಾತಾವರಣ ಒಂದು ರಮ್ಯ ಅವರ್ಣೀಯ ವಾತಾವರಣ ಸೃಷ್ಟಿ ಮಾಡಿತ್ತು. ಆ ಟೈಮ್ನಾಗ ಹಂಸ ಪಕ್ಷ ಎತ್ಕೊಂಡಿದ್ದಾರೆ. ಹಂಸ ಹೇಳ್ತಾ ಇದೆ, ಹೇ ನಳ ಮಹಾರಾಜ, ನನ್ನನ್ನು ಬಿಟ್ಟು ಬಿಡು, ನಾನು ನಿನಗೆ ಒಳ್ಳೇದನ್ನು ಮಾಡ್ತೇನೆ ಅಂತ. ಏನು ಒಳ್ಳೇದು ಮಾಡ್ತೀಯ ಅಂತ ಕೇಳಿದವ ನಳ ಮಹಾರಾಜ. ನೋಡು, ನನ್ನನ್ನು ಬಿಟ್ರೆ ಈ ಪಕ್ಕದ ರಾಜ್ಯದಲ್ಲಿ ರಾಜ್ಯದ ರಾಜನ ಮಗಳು ರಾಜಕುಮಾರಿ ದಮಯಂತಿಗೆ ಹೋಗಿ ನಾ ಹೇಳ್ತೇನೆ ನಿನ್ನ ಬಗ್ಗೆ. ಏನಂತ ಹೇಳ್ತೀಯ? ನಿನಗೆ ನಾ ಪ್ರಪೋಸ್ ಮಾಡ್ತೇನೆ. ಅವಳು ಇಷ್ಟೊಂದು ಸುಂದರವಾದ ವಧುವದಳ, ಅವಳು ಅಷ್ಟೇ ಗುಣವತಿ. ಸೌಂದರ್ಯದಲ್ಲಿ ಅವಳು ಮೀರಿಸಿದವರು ಯಾರು ಇಲ್ಲ. ಅವರ ಗುಣದಲ್ಲಿನೂ ಕೂಡ ಮೀರಿಸಿದವರು ಯಾರು ಇಲ್ಲ. ಅಷ್ಟು ಗುಣವಂತೆ. ನಿನಗೆ ಅವಳು ಪತ್ನಿ ಆಗ್ಲಿಕ್ಕೆ ಬಹಳ ಯೋಗ್ಯಳಾದವಳು. ನಾನು ಹೋಗಿ ಅವಳಿಗೆ ಪ್ರಪೋಸ್ ಮಾಡ್ತೇನೆ, ನನ್ನನ್ನು ಬಿಟ್ರೆ. ನಳ ಏನ್ ಮಾಡಿದ, ಹಿಡ್ಕೊಂಡಿದ್ನಲ್ಲ, ಬಿಟ್ಬಿಟ್ಟ. ಅವನು ಪುರ್ರನ ಹಾರಿ ಹೋಯ್ತದು. ಹಾರ್ತಾ ಆಕಾಶದಲ್ಲಿ ಹಾರಿ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದಾನ ರಾಜ. ನೋಡ್ತಾ ಇದ್ದಾನ, ಕಣ್ಣಿಗೆ ಕಾಣುವರೆಗೂ ನೋಡ್ತಾ ಇದ್ದಾನ. ಹಾರ್ತಾ ಅದು ಮಾಡದ ಮರಿಯಲ್ಲಿ ಅಡಿಗೆ ಹೋಯಿತು. ಅದು ಹೋಯ್ತು. ಅದು ಹೇಳಿದ ಮಾತಿಗೆ ಅದೇನು ತಪ್ಪಲಿಲ್ಲ. ಪಕ್ಕದ ರಾಜ್ಯಕ್ಕೆ ಹೋತು, ಆ ರಾಜ್ಯನ ಅರಮನೆಗೆ ಹೋತು. ಆ ದಮಯಂತಿಗೆ ಹೋಗಿ ಭೇಟಿ ಆಯ್ತು. ದಮಯಂತಿ ಕಿಡಿಕಿಯ ಹೊರಗಿರುವಂತ ಉದ್ಯಾನವನನ್ನ ನೋಡ್ತಾ ಇದ್ದಾಳೆ. ಸುಂದರವಾಗಿರುವಂತ ಉದ್ಯಾನವನ, ಹೂಗಳು ಅರಳಿದವು. ಅಲ್ಲಿ ಕೂಡ ಪಕ್ಷಿಗಳ ಕೂಜನ, ಅಲ್ಲಿ ಕೂಡ ರಮ್ಯ ವಾತಾವರಣ ಇತ್ತು. ಆ ಟೈಮ್ನಾಗ ಹೋಗಿ ಕಿಡಿಕಿ ಹತ್ರ ಕೂತ್ಕೊಂಡು ಹೇಳ್ತದೆ, ನಿನಗ ಯೋಗ್ಯನಾದವರ ನಳ ಮಹಾರಾಜನ, ಅವನ ಗುಣಗಳಲ್ಲಿ ಮೀರಿಸಿರುವಂತ ವ್ಯಕ್ತಿಗಳು ಮತ್ತೆ ಇನ್ಯಾರೂ ಇಲ್ಲ. ಬಹಳ ಸುಂದರವಾದಂತ ರಾಜಕುಮಾರ, ಕಟ್ಟುಮಸ್ತಾದ ಶರೀರ ಒಂದು, ಅದು ಎಲ್ಲ ವರ್ಣನೆ ಮಾಡಲಿಕ್ಕದ. ಗೌರವ ವರ್ಣದೊಳಗದಾನ, ಇಷ್ಟು ಎತ್ತರ ಅದಾನ, ಇಷ್ಟು ಚಂದ ಅದಾನ, ಹಿಂಗ ರಾಜಕುಮಾರ ಅಂತ ಅಂದು ಎಷ್ಟೊಂದು ವರ್ಣನೆ ಮಾಡ್ಲಿಕ್ಕತ್ತಂದ್ರೆ ದಮಯಂತಿಗೆ ಅದು ಹೇಳುವುದೆಲ್ಲ ಕೇಳಿಸ್ಕೊಳ್ಲಿಕ್ಕತ್ತಿದ್ರು. ಅವಳ ಹೃದಯದಲ್ಲಿ ಪ್ರೇಮ ಉತ್ಪನ್ನ ಆಯ್ತು. ಓ, ನಾ ಮದುವೆ ಆಗೋದಾದ್ರ ಅದೇ ರಾಜಕುಮಾರನ ಮದುವೆ ಆಗಬೇಕು ಅಂತ. ಕ್ರಮೇಣ ಪ್ರೇಮದ ಸಂದೇಶಗಳು ನಳನಿಂದ ದಮಯಂತಿಗೆ ಹರಿದಾಡ್ಲಿಕ್ಕತ್ತಿದ್ವು. ಅಂದ್ರೆ ಇಲ್ಲಿಂದ ಇವ್ರ ಪತ್ರ ಬರೀತಿದ್ರು, ಆ ಪತ್ರ ಅಲ್ಲಿ ಹೋಗಿ ಮುಡ್ತಿತ್ತು, ಅಲ್ಲಿಂದ ಈ ಪತ್ರ ಅಂದ್ರೆ ಹಕ್ಕಿಗಳನ್ನು ಹಕ್ಕಿಗಳ ಮೂಲಕ ಪತ್ರಗಳನ್ನು ಕಳಿಸ್ತಾ ಇದ್ರು. ಕ್ರಮೇಣ ಆ ಸಂದೇಶಗಳು ಹಿಂಗ ಆ ಕಡೆಯಿಂದ ಈ ಕಡೆಯಿಂದ ಅವ್ರು ಹೋಗಿ ಒಂದು ಟೈಮ್ ನೋಡಿಲ್ಲ, ಆದ್ರೂ ಕೂಡ ಅವರ ಪ್ರೇಮ ಉತ್ಪನ್ನ ಆಯ್ತು, ಪ್ರೇಮ ಶುರುವಾಯ್ತು.
ಹಿಂಗ ಇದನ್ನ ಕಥೆಯನ್ನು ಯಾರು ಹೇಳಿಕತ್ತಾರ? ದೌಮ್ಯ ಋಷಿಗಳು ಯುಧಿಷ್ಠಿರ ಮಹಾರಾಜರಿಗೆ ಹೇಳಿಕತ್ತಾರ. ಎಲ್ಲಿ? ವನದಲ್ಲಿ. ನಾವು ಕಥೆಯಲ್ಲಿ ಮುಳುಗಿ ಹೋಗಂಗಿಲ್ಲ. ಅದ್ರ ಹಿಂದಿನದು ಒಂದು ಸ್ವಲ್ಪ ನಮಗೆ ನೆನಪು ಬರಬೇಕು. ಹಿಂಗ ವಿಷಯ ವಿವರಿಸಿದ ಆದ್ಮೇಲೆ ದಮಯಂತಿ ನಾ ಮದುವೆ ಆಗಾದ್ರೆ ಅವನ್ನೇ ಮದುವೆ ಆಗ್ಬೇಕು ಅಂತ ನಿಶ್ಚಯ ಮಾಡಿದ್ಲು. ಆದ್ರೆ ಮದುವೆ ಆಗೋದು ಹೆಂಗ? ಸಾಧಾರಣ ಮನುಷ್ಯರ ಜೊತೆ ಇವರು ಮದುವೆ ಅಲ್ಲ. ಯಾಕಂದ್ರೆ ಈ ರಾಜರ ಮಕ್ಕಳು, ರಾಜಕುಮಾರಿ ರಾಜಕುಮಾರ ಮದುವೆ ಆಗೋದಾದ್ರ ಇಡೀ ರಾಜ್ಯದ ಎಲ್ಲಾ ರಾಜ್ಯದ ರಾಜರನ್ನು ಕರೆಸಬೇಕು, ಋಷಿಗಳನ್ನು ಕರೆಸಬೇಕು, ಪುರೋಹಿತರನ್ನ, ಗಣ್ಯರನ್ನ, ಅತಿಥಿಗಳನ್ನ ಎಲ್ಲರನ್ನ ಕರೆಸಿ ಅವರ ನಡುವೆ ನಮ್ಮ ಮದುವೆಯನ್ನು ಮಾಡ್ಬೇಕು. ಅದ್ರ ಮದುವೆ ಆಗೋದು ಹೆಂಗ? ಸ್ವಯಂವರ. ದಮಯಂತಿ ಒಂದು ಐಡಿಯಾ ಮಾಡಿದ್ಲು. ಏನ್ ಮಾಡಿದ್ಲು ಅಂದ್ರೆ, ನೋಡು, ನಾ ಮದುವೆ ಆಗ್ತೇನೆ ಅಂದ್ರೆ ನಾನು ಸ್ವಯಂವರ ಏರ್ಪಡಿಸ್ತೇನೆ. ಆ ಸ್ವಯಂವರದಲ್ಲಿ ನೀನು ಬಾ. ಆ ಸ್ವಯಂವರದಲ್ಲಿ ಅನೇಕ ರಾಜಕುಮಾರರು ಬಂದಿರ್ತಾರೆ. ಎಲ್ಲರನ್ನು ಬಿಟ್ಟು ನಾನು ಹಾರನ ನೀನು ಕೊರಳಿಗೆ ಹಾಕ್ತೇನೆ ಅಂತ ಸಂದೇಶ ಕಳಿಸಿದ್ಲು. ರಾಜಕುಮಾರ ನಳ ಇವನು ಬಂದ. ಬರ್ಬೇಕಾದ್ರ ರಥ ತಗೊಂಡ್ಬರ್ತಾ ಇದ್ದ. ಅಶ್ವ ರಥ ಓಡಿಸ್ಕೊಂಡ್ಬರೋದು. ಈಗ ನೋಡಿ, ಈ ಬಗೆನ ಹುಡುಗರು ಏನ್ ಮಾಡ್ತಾರೆ? ಗಾಡಿ ಓಡಿಸೋದು ಅಥವಾ ಕಾರ್ ಓಡಿಸೋದ್ರಲ್ಲಿ ಯಾರಾದ್ರೂ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೆ ಕಾರನ್ನು ಒಳ್ಳೆ ಸಜಾವಟ್ ಮಾಡಿಕೊಂಡು ಕಾರನ್ನು ತಗೊಂಡೋಗಿ ಗಿಮ್ ಅಂತ ಹೋಗಿ ಅಲ್ಲಿ ಹೋಗಿ ನಿಲ್ಸೋದು. ಎಲ್ಲರೂ ಸುತ್ತಲೂ ಯಾರು ಬಂದ್ರು ಅಂತ ಹೊಳೆ ನೋಡ್ಬೇಕು. ಆ ರೀತಿ ಕಾರನ್ನು ಓಡಿಸೋದು. ಅವಾಗ ನಳ ಮಹಾರಾಜರೇ ಮಾಡಿದ್ರು, ಅವರು ರಥವನ್ನು ಓಡಿಸ್ತಾ ಬಂದ್ರು. ಅಲ್ಲಿ ದೇವತೆಗಳು ಬಂದಿದ್ರು. ದೇವತೆಗಳು 4 ಜನ. ಅವ್ರು ಯಾರಪ್ಪ ಅಂದ್ರೆ, ಒಬ್ರು ಇಂದ್ರ, ಇನ್ನೊಬ್ರು ವರುಣ, ಇನ್ನೊಬ್ರು ಅಗ್ನಿ, ಇನ್ನೊಬ್ರು ಯಮ. ಈ 4 ಜನ ಬಂದಿದ್ರು. ಎಲ್ಲಿಂದ? ಸ್ವರ್ಗ ಲೋಕದಿಂದ. ಎದಕ್ಕೆ ಬಂದಿದ್ರು? ಅವರು ಕೂಡ ಸ್ವಯಂವರ ಭಾಗಗೊಳ್ಳಲಿಕ್ಕೆ. ಇವ್ರು ನೋಡಿದ್ರು, ಈ 4 ಜನ ಯಾರು ನೋಡ್ಲಿಕ್ಕತ್ತಾರ? ನಳ ಮಹಾರಾಜನ ನೋಡ್ಲಿಕ್ಕತ್ತಾರ. ಅಯ್ಯೋ, ಇವ್ರ ಮುಂದೆ ನಾವು ಏನೂ ಅಲ್ಲ. ಇವ್ರು ಏನಾರ ಮುಂದೆ ಬಂದ್ರೆ ನಾವು ಯಾವ ಸೆಲೆಕ್ಷನ್ಗೆ ನಾವು ಸಿಲೆಕ್ಟ್ ಆಗೋದಿಲ್ಲ. ಏನಾದ್ರು ಒಂದು ಮಾಡಬೇಕು ಅಂತ. ಅದಕ್ಕೆ ಅವ್ರು ಏನ್ ಮಾಡಿದ್ರು? ಸೀದಾ ಗೇಟ್ ಹತ್ರ ಹೋಗಿ ನಿಂತ್ಕೊಂಡ್ರು. ಅಂದ್ರೆ ಅರಮನೆಯ ಒಳಗೆ ಹೋಗುವಂತ ಗೇಟ್ ಇತ್ತಲ್ಲ, ಆ ಗೇಟಿನ ಮುಂದೆ ನಿಂತ್ಕೊಂಡ್ರು. ಗೇಟಿನ ಮುಂದೆ ನಿಂತ್ಕೊಂಡು ಅವರು ನಳ ಮಹಾರಾಜನ ಕರೆದ್ರು. ನೋಡು, ಅವ್ರು ಒಬ್ರು ಕರೆಸಿದ್ರು. ದೇವತೆಗಳ ಕರೀಲಿಕ್ಕತ್ತಾರ. ದೇವತೆಗಳನ್ನ ನನ್ನ ಕರೀತಾ ಇದಾರ. ವಾ, ಏನಪ್ಪಾ ಅಂತ. ಏನ್ ಮಾಡ್ಬೇಕು ಹೇಳಿ? ನಾವು ಏನನ್ನು ಸೇವಾ ಮಾಡ್ಲಿಕ್ಕಾಗ್ತದೆ? ನೋಡಿ, ನಮ್ಮ ಶಾಸ್ತ್ರದಲ್ಲಿ ಅನೇಕ ಇದೇ ಉದಾಹರಣೆಗಳು. ಏನನ್ನು ಕೇಳೋದನ್ನು ಒಪ್ಕೊಳ್ಳೋದೈತಲ್ಲ, ಇದು ಬಹಳ ಪ್ರಾಬ್ಲಮ್. ಕೇಳಿ ಆದ್ಮೇಲೆ ಒಪ್ಕೊಂಡ್ರೆ ಒಡ್ಡಿಲ್ಲ. ಕೇಳೋಗಿಂತ ಮೊದಲ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ನೋಡಿ, ಅದು ದೊಡ್ಡ ಪ್ರಾಬ್ಲಮ್. ಅವ್ರು ಹೇಳಿದ್ರು, ನೀವು ಭಾಷೆ ಕೊಡ್ಬೇಕು. ಆಯ್ತು, ನಾ ಭಾಷೆ ಕೊಡ್ತೀನಿ ಹೇಳಿ ಅಂದ. ಈಗ ಈ ಸ್ವಯಂವರದಲ್ಲಿ ದಮಯಂತಿಗೆ ನಮ್ಮನ್ನು ಪ್ರಪೋಸ್ ಮಾಡ್ಬೇಕು. ನೀವು ಏನಂತ? ಇವ್ರ ಮದುವೆ ಆಗುವಂತ, ಇವ್ರ ಕೊರಳಿಗೆ ಹಾರ ಹಾಕುವಂತ. ಇವ್ರ ಮನಸ್ಸಿನಲ್ಲಿ, ಇವ್ರ ಹೃದಯದಲ್ಲಿ ಏನಂದ್ರ, ದಮಯಂತಿ ಮದುವೆ ಆಗ್ಲಿಕ್ಕೆ ಅಂತಾನೆ ಬಂದಿದ್ದಾನೆ, ಸ್ವಯಂವರಕ್ಕಂತ ಬಂದಿದ್ದಾನ. ಆದ್ರೆ ಇಲ್ಲೇ ದೇವತೆಗಳು ಏನ್ ಮಾಡ್ಲಿಕ್ಕತ್ತಾರ? ನಮ್ಮನ್ನು ಪ್ರಪೋಸ್ ಮಾಡು ಅಂತ ಹೇಳಿದ್ರು. ಇವ ಆಲ್ರೆಡಿ ಭಾಷಾ ಕೊಟ್ಟಿದ್ದಾನೆ. ಆಯ್ತು ಅಂದ, ನೀವ್ ಹೇಳಿದಂಗ ಮಾಡ್ತೇನೆ ಅಂತ. ಒಳಗ್ ಹೋದ. ದಮಯಂತಿಗೆ ಹೋಗಿ ಹೇಳಿದ. ಏನಂತ? ಅಲ್ಲೆಲ್ಲ ರಾಜಕುಮಾರರು, ರಾಜರು, ಪುರೋಹಿತರು, ಋಷಿಗಳು, ಮುನಿಗಳು, ಸೇನಾ ನಾಯಕರು, ಸೇನಾಧಿಪತಿಗಳು, ಮಂತ್ರಿಗಳು, ರಾಣಿಯರು, ರಾಜಮಾತೆಯರು, ಅನೇಕ ಗುರು ಹಿರಿಯರು, ದೊಡ್ಡ ಸಭಾ ಭವನ. ಅದರಲ್ಲಿ ಅನೇಕ ಯಥೋಚಿತ ಪೀಠದಲ್ಲಿ ಅವರೆಲ್ಲ ಕುತ್ಕೊಂಡಿದ್ದಾರೆ. ಹಿಂದಿನ ಗಾಡಿಗಳಿಗೆಲ್ಲ ಅವರ ಪೂರ್ವಜರ ಮಹಾರಾಜರ ಚಿತ್ರಪಟಗಳ ನೇತು ಹಾಕಿದ್ದಾರೆ. ದೊಡ್ಡ ದೊಡ್ಡ ಕಂಬಗಳ ಮೇಲೆ ಮಾಡಿರುವ ಕುಶರಿಯ ಕೆತ್ತನೆಗಳು, ಮೇಲೆಯಿಂದ ಎಳೆ ಬಿಟ್ಟಿರುವಂತ ಆಭೂಷಿತಗೊಂಡಿರುವಂತ ಬೇರೆ ಬೇರೆ ಬಂಗಾರದಿಂದ ಮಾಡಿರುವಂತ, ಬೆಳ್ಳಿಗಳಿಂದ ಮಾಡಿರುವಂತ ಚಿತ್ರ ನಕಾಶೆಗಳು. ಅರಮನೆ, ನೋಡುವಂತ ಅರಮನೆ. ಸಿಂಹಾಸನದ ಮೇಲೆ ರಾಜ ಕುತ್ಕೊಂಡಿದ್ದಾನೆ. ಅದ್ರ ಪಕ್ಕ ರಾಣಿ, ಅದ್ರ ಪಕ್ಕ ಹಾರ ಹಿಡ್ಕೊಂಡು ಯಾರೋ ದಮಯಂತಿ ನಿಂತ್ಕೊಂಡಿದ್ದಾರೆ. ದಮಯಂತಿಗೆ ಹೋಗಿ ಈ ವಿಷಯ ತಿಳಿಸಬೇಕು, ನಾನು ಇವಳ ಜೊತೆಗೆ ಮಾತಾಡ್ಬೇಕಂತ ಸಂದೇಶವಾಹಕನ ಮೂಲಕ ತಿಳಿಸಿ ಆದ್ಮೇಲೆ ಅವಳು ದಮಯಂತಿ ಇಳಿದು ಕೆಳಗೆ ಬಂದ್ಲು. ಈ ನಳನ ನೋಡಿ ಬಹಳ ಖುಷಿ ಪಟ್ಲು.
ಅವ ಅದು ಏನು ಹಂಸ ಪಕ್ಷಿ ಹೇಳ್ತಲ್ಲ ಅದರಂಗ ಇವ ನಳ ಇರುವುದನ್ನು ನೋಡಿ ಅವನ ನಡೆದು ಬರುವಂತ ಅವನ ಗತಿ, ಅವನ ಉದ್ದವಾದ ತೋಳುಗಳು, ನೀಳ ಶರೀರ, ಅವನ ಸುಂದರವಾದ ಕಣ್ಣುಗಳು, ಮುಖ ಕಮಲ, ಅದನ್ನೆಲ್ಲ ನೋಡಿ ಆ ಹಂಸ ಪಕ್ಷಿ ಏನು ಹೇಳುತ್ತಲ್ಲ ಆ ಹಂಸ ಪಕ್ಷಿ ಹೇಳಿದ ರೀತಿಯೊಳಗನ ಇದೆಲ್ಲ ಕಾಣ್ತಾ ಇತ್ತು. ಒಳಗಿಂದ ಒಳಗ ಖುಷಿ ಬಿಟ್ಲು, ನಾ ಮಾಡೋ ಮದುವೆ ಆಗೋದು ಒಳ್ಳೆ ವ್ಯಕ್ತಿನ ಮದುವೆ ಆಗ್ತಾ ಇದ್ದೀನಿ ಅಂತ. ಅವಳು ನಾನು ಸ್ವಲ್ಪ ಮಾತಾಡ್ಬೇಕಂತ ಹೇಳಿದ ಮೇಲೆ ಅವರು ಕೆಳಗಿಳ ಬಂದ ಮೇಲೆ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀನು ಮದುವೆ ಆಗೋದಾದ್ರ ಹಾರ ಹಾಕೋದಾದ್ರ ಆ ದೇವತೆಗಳಿಗೆ ಹಾಕು ಅಂತ. ಇವಳಿಗೆ ಅನಿಸ್ತದೆ ದಕ್ಕ ಆಗುತ್ತೆ. 1 ವರ್ಷದಿಂದ ನಾನು ಪ್ರೇಮ ಮಾಡ್ತಾ ಇದ್ದೀನಿ, ಪ್ರೀತಿ ಮಾಡ್ತಾ ಇದ್ದೇನೆ, ಪ್ರೇಮ ಪತ್ರ ಬರೆದು ಕಳಿಸ್ತಾ ಇದ್ದೇನೆ 1 ವರ್ಷದಿಂದನು. ಈಗ ಇವ ಸ್ವತಃ ನನ್ನ ಪ್ರೇಮಿಯಾದ ನಳ ಏನ್ ಹೇಳಿಕತಾನ, ಅವರಿಗೆ ಕೊರಳಿಗೆ ಮಾಲೆ ಹಾಕು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ ಅವ ಹೊರಟು ಹೋಗ್ಬಿಟ್ಟ. ಹಿಂಗ್ ಹೊರಟು ಹೋದ ಕೂಡ್ಲೇನೆ ಅವಳಿಗೆ ಒಂದು ನಮೂನಿ ಇದಾಯ್ತು. ಏನು ಇವನ್ ತಲೆಯೊಳಗೆ ಏನಿತ್ತು, ಆಯ್ತು ನಾನು ಇಲ್ಲೇ ಭಾಷಾ ಕೊಟ್ಟಿದ್ದೀನಿ, ದಮಯಂತಿ ಬಹಳ ಬುದ್ಧಿವಾನಗಳು ಅಂತ ಕೇಳ್ಕೊಂಡಿದ್ದೀನಿ, ಅವಳ ಬುದ್ಧಿಗೆ ಬಿಟ್ಟಿರೋದು. ಇವಾಗ ಅವಳು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾಳ ಅವಳಿಗೆ ವಿಚಾರ ಬಿಟ್ಟಿರೋದು. ಬಿಟ್ಟು ಹೊರಟು ಹೋದಾದ್ಮೇಲೆ ಇವಳು ಏನ್ ಮಾಡ್ತಾಳ, ಪ್ರತಿಯೊಬ್ಬರು ರಾಜಕುಮಾರನ್ ನೋಡ್ತಾ ನೋಡ್ತಾ ರಾಜಕುಮಾರರೆಲ್ಲ ಯೋಚನೆ ಮಾಡ್ತಾಳೆ, ನಾನು ಕೊರಳಿಗೆ ಹಾಕ್ತಾಳ ಇವ್ರು, ನಾನು ಕೊರಳಿಗೆ ಹಾರ ಹಾಕ್ತಾಳ ಅಂತ ಇವರೆಲ್ಲ ತಮ್ಮ ಕೊರಳನ್ನು ಮುಂದೆ ಮಾಡಿ ನಿಲ್ತಾರ. ಆದ್ರೆ ಯಾರ ಕೊರಳಿಗೂ ಅವಳು ಹಾರ ಹಾಕುದಿಲ್ಲ. ಸಾಲ್ ಹಿಡಿದು ಈಗ ರೌಂಡ್ ಆಗಿ ಕೊನೆ ಎಂಡುವರೆಗೆ ಹೋಗ್ತಾಳ. ಎಂಡುವರೆಗೆ ಅಂದ್ರೆ ಆ ಸಭಾದ ಗೇಟ್ ಏನಿದೆಲ್ಲ ಆ ಗೇಟ್ ಅವರಿಗೆ ಅಂದ್ರೆ ದ್ವಾರದ ತನಕ ಹೋಗ್ತಾಳ. ಅಲ್ಲೆಲ್ಲ ದ್ವಾರಪಾಲಕರು ನಿಂತ್ಕೊಂಡಿರ್ತಾರ, ಅದ್ರ ಪಕ್ಕಕ್ಕೆ ಹೋಗ್ತಾಳ. ಅಲ್ಲಿ 5 ಜನ ನಳರನ್ನ ಕಾಣ್ತಾಳ. 5 ಜನರು ನಳನ ಕಥೆನೆ ಅದರ. ಅದ್ರೊಳಗೆ ಯಾರು ನಿಜವಾದ ನಳ ಯಾರು ಗೊತ್ತಿಲ್ಲ. ಯಾರಿಗೆ ಕೊರಳಿಗೆ ಹಾಕೋದಪ್ಪ ಇದು ಹಾರನ? ಅಕಸ್ಮಾತ್ ನಾ ಹಾರ ಹಾಕಿದೆ, ಆ ವ್ಯಕ್ತಿ ಗಲತ್ ವ್ಯಕ್ತಿ ಹೊರಗೆ ಬಂದಂದ್ರ ಜೀವನ ಪರ್ಯಂತ ನಾವು ಜೊತೆಗೆ ಇರ್ಬೇಕಲ್ಲ. ಒಮ್ಮೆ ಹಾರ ಹಾಕಿದ ಮೇಲೆ ಅದನ್ನ ಮರಳಿ ತೆಗೆದುಕೊಳ್ಳುವಂಗಿಲ್ಲ. ಒಮ್ಮೆ ಸ್ವಯಂವರದೊಳಗೆ ನೀವು ಏನು ಸ್ವೀಕಾರ ಮಾಡಿದ್ರಿ ಅದನ್ನ ರಿಜೆಕ್ಟ್ ಮಾಡುವಂಗಿಲ್ಲ. ಯಾಕಂದ್ರೆ ನೀವಾಗ್ಲೇ ಅವ್ರಿಗೆ ಕೊರಳಿಗೆ ಹಾರ ಹಾಕಿದ್ರಿ, ಸ್ವಯಂ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಆ ವ್ಯಕ್ತಿನ. ಈಗ ಆ ವ್ಯಕ್ತಿಯಿಂದ ನೀವು ಮರಳಿ ವಾಪಸ್ ಪಡೆಯುವಂಗಿಲ್ಲ. ಅದನ್ನ ಯೋಚನೆ ಮಾಡುವಂಥದ್ದು, ಈಗ ಬುದ್ಧಿ ಉಪಯೋಗ ಮಾಡುವಂಥದ್ದು, ಇಂಟೆಲಿಜೆನ್ಸ್ ಉಪಯೋಗ ಮಾಡ್ಬೇಕೀಗ. ಅವಳು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಈ ಯೋಚನೆ ಮಾಡೋದ್ರೊಳಗ ಅವಳಿಗೆ ಅನಿಸ್ಲಿಕ್ಕತ್ತು, ಕನ್ಫ್ಯೂಷನ್ ಒಳಗಿದ್ಲಾಕಿ. ಈ ಬಂದಂತ 4 ಜನರು ಯಾರು ಅಂದ್ರೆ ಈ ದೇವತೆಗಳು ಅಂದ್ರೆ. ಹಾಗಾದ್ರೆ ದೇವತೆಗಳು ಏನ್ ಮಾಡ್ತಾರೆ, ಮನುಷ್ಯರಿಗಿಂತ ಸ್ವಲ್ಪ ಡಿಫರೆಂಟ್ ಆಗಿರ್ತಾರೆ. ಹೇಗೆ ಡಿಫರೆಂಟ್ ಆಗಿರ್ತಾರೆ? ಒಂದೇದು, ದೇವತೆಗಳು ಮನುಷ್ಯರಂತೆ ಕಣ್ಣುಗಳನ್ನು ಪುಳಕಿಸುವುದಿಲ್ಲ. ಕಣ್ಣು ಅಂದ್ರೆ ಈಗ ನಮ್ಮ ಕಣ್ಣಿನ ರೆಪ್ಪೆ ನಾವು ಮುಚ್ತೇವೆ, ಮುಚ್ಚುವುದು ತೆಗೆದು ಮಾಡ್ತೇವಲ್ಲ, ಕಣ್ಣಿನ ರೆಪ್ಪೆಗಳನ್ನು ಮುಚ್ತೇವೆ ತೆಗಿತೇವೆ ಸ್ವಲ್ಪ ಹೊತ್ತಾದ್ಮೇಲೆ. ದೇವತೆಗಳು ಕಣ್ಣಿನ ರೆಪ್ಪೆ ಮುಚ್ಚುವುದಲ್ಲ ತೆಗೆದಲ್ಲ, ಅದು ಯಾವಾಗಲೂ ಅವರು ಹಾಗೆ ನೋಡ್ತಾನೆ ಇರ್ತಾರೆ. ಕೆಲವೊಬ್ಬರಲ್ಲಿ ನಮ್ಮಲ್ಲಿನೂ ಕೆಲವೊಬ್ರು ಹಾಗೆ ಇರ್ತಾರೆ. ರಾತ್ರಿ ಮಲಗಬೇಕಾದ್ರೂ ಕಣ್ ತಕೊಂಡ ಮಲಗಿರ್ತಾರೆ ಅವರು. ಇಲ್ಲ ಕಣ್ ತಗೊಂಡು ಯಾರನ್ನು ನೋಡ್ತಾ ಇರ್ಬೇಕು ಹೀಗ ನೋಡ್ತಿರ್ತಾರೆ. ಅಂದ್ರೆ ಅವರೆಲ್ಲ ದೇವತೆಗಳನ್ನು ಅಲ್ಲ, ಅವ್ರ ದೇವತೆಗಳಲ್ಲ, ಅವರು ರೋಗಿ. ಅವ್ರಿಗೆ ಬಿಮಾರಿ ಇರ್ತದ. ಹಿಂಗ ಇನ್ನ ಅವಳು ಚೆಕ್ ಮಾಡ್ತಾ ಬಂದ್ಲು. ಅವಳನ್ನೆಲ್ಲ 5 ಜನನು ನೋಡಿದ್ರು, ಅವಳು ಕಣ್ಣುಗಳನ್ನು ನೋಡ್ತಾ ಇದ್ದಾಳೆ. ಅವರೆಲ್ಲರೂ ಕಣ್ಣುಗಳು ಪುಳಕಿಸ್ತಾನೆ ಇಲ್ಲ. 5 ಜನನು ಸಾರಿ 5 ಜನನು ಕಣ್ಣುಗಳನ್ನು ಪುಳಕಿಸ್ತಾ ಇದ್ದಾರೆ. ಅಂದ್ರೆ ಕಣ್ಣಿನ ರೆಪ್ಪೆಗಳನ್ನು ಮುಚ್ಚುವುದು ತೆಗೆದು ಮಾಡ್ತಾ ಇದ್ದಾರೆ. ಯಾರಪ್ಪ ಇವರು 5 ಜನನು ಅದೇ ರೀತಿ ಕಾಣ್ತಾ ಇದ್ದಾರೆ ಅಂತ. ಇನ್ನೊಂದು ಡಿಫರೆನ್ಸ್ ಏನಿರ್ಬಹುದು ಅಂತ, ಎರಡನೇ ವ್ಯತ್ಯಾಸ ಏನು ಅಂತ ನೋಡ್ತಾ ಇದ್ದಾಳೆ. ದೇವತೆಗಳು ಏನ್ ಮಾಡ್ತಾರ, 1 ಇಂಚ್ ಭೂಮಿಗಿಂತ 1 ಇಂಚ್ ಎತ್ತರದಲ್ಲಿ ಅವರು ನಡೆದಾಡ್ತಾರಂತೆ. ನಾವೆಲ್ಲ ಕೇಳಿದ್ದೇವೆ, ಭೂತಗಳ ಕಾಲುಗಳು ಸೀದಾ ಇರುವುದಲ್ಲ, ಹಿಂದ್ಗಡೆ ಇರ್ತಾವಂತ. ಆ ರೀತಿ ವರ್ಣನೆಯನ್ನು ನಾವು ಕೇಳಿದ್ವಿ, ಅಥವಾ ಸಿನಿಮಾ ಅಥವಾ ಕಥೆಗಳಲ್ಲಿ ಆ ರೀತಿ ವರ್ಣನೆ ಮಾಡುವಂಥದ್ದನ್ನ ನೋಡಿದೀವಿ, ಕೇಳಿಸಿಕೊಂಡಿದ್ವಿ. ಇಲ್ಲಿ ದೇವತೆಗಳು 1 ಇಂಚ್ ಎತ್ತರದಲ್ಲಿ ಇರ್ತದೆ. ಈಗ ಕೆಲವೊಬ್ರು ಹೈ ಹೀಲ್ಸ್ ಚಪ್ಪಲ್ ಹಾಕೊಳ್ತಾರ,
ಹೈ ಹೀಲ್ ಚಪ್ಪಲ್ ಹಾಕೊಂಡಿರ್ತಾರಲ್ಲ, ಚಪ್ಪಲ್ ಹಾಕೊಂಡು ಅಡ್ಡಾಡೋರು ನಾವು ದೇವತೆಗಳಂತ ಕರಿಬಹುದು. ಅವ್ರು ಅನ್ಕೊಂಡಿರ್ತಾರೆ ದೇವತೆಗಳನ್ನ ನಾವು ಅಂತ. ಅವರು ಅನ್ಕೊಂಡಿರ್ತಾರೆ ತಾವ ನಾವು ದೇವತೆಗಳು ಅಂತ. ಹೈ ಹೀಲ್ ಚಪ್ಪಲ್ ಹಾಕೊಂಡು ಅಡ್ಡಾಡೋ ಅಂದ್ರೆ 1 ಇಂಚ್ ಎತ್ತರ, ಭೂಮಿಗಿಂತ ಎತ್ತರ ಅಂತ ನಾವು ದೇವತೆಗಳು ಅನ್ನುವಂತ ಒಂದು ಭಾವನೆದೊಳಗ ಆ ಚಪ್ಪಲನ್ನ ಹೈಟ್ ಅನ್ ಮಾಡ್ಕೊಂಡಿರ್ತಾರೆ. ಆ ಉದ್ದೇಶ ಇರ್ತದೆ. ಆದ್ರೆ ಇಲ್ಲಿ 5 ಜನನು ಅವರು ಜಮೀನಿನ ಮೇಲೆ ನಿಂತ್ಕೊಂಡಿದ್ದಾರೆ. 2ನೇ ವ್ಯತ್ಯಾಸ ಹೋಯ್ತು. ಇನ್ನು 3ನೇ ವ್ಯತ್ಯಾಸ, ದೇವತೆಗಳಲ್ಲಿ ಶರೀರದಲ್ಲಿ ಒಂದು ಓಜಸ್ಸು, ಒಂದು ಬೆಳಕಿರ್ತದೆ, ಪ್ರಭಾವಲಯ ಇರ್ತದೆ, ಮನುಷ್ಯರಲ್ಲಿ ಇರುವುದಿಲ್ಲ. ಅದಕ್ಕೆ ಆ ಓಜಸ್ ನೋಡಿರ್ತಾರೆ. ಆ ಓಜಸ್ನಲ್ಲಿ ಕೂಡ 5 ಜನರು ಸೇಮ್ ಅದೇ ಬೆಳಕಿನಲ್ಲಿ ಇದ್ದಾರೆ. ಹಾಗಾದ್ರೆ ಈ ಓಜಸ್ಸನ್ನು ಕೂಡ ಅವರಿಗೆ ಮ್ಯಾಚ್ ಆಗ್ತಲ್ಲ, ಹೆಂಗ್ ಹುಡುಕೋದು ಅಂತ. ಇನ್ನ 4ನೇದು ವ್ಯತ್ಯಾಸ ನೋಡ್ತಾರೆ. ಅವರು ಕೊರಳಿನಲ್ಲಿ ಹಾಕೊಂಡಿರುವಂತಹ ಹಾರಗಳು ಇರ್ತಾವಲ್ಲ, ದೇವತೆಗಳ ಹಾಕೊಂಡಿರುವಂತಹ ಹಾರಗಳು, ಹೂವುಗಳು ಮುದುಡುವುದಿಲ್ಲ ಅಂದ್ರೆ ಅವು ಬಾಡುವುದಿಲ್ಲ. ಮನುಷ್ಯರು ನಾವು ಹಾಕೊಂಡಿರುವಂತಹ ಹಾರಗಳು ಏನಾಗ್ತದೆ, ಸ್ವಲ್ಪ ಆದ್ಮೇಲೆ ಬಾಡ್ತದೆ, ಮುದುಡುತ್ತದೆ. ಅವರು 5 ಜನದಲ್ಲಿ ನೋಡಿದಾರ, ಅವರೆಲ್ಲರೂ ಕೊರಳಿನಲ್ಲಿ ಇರುವಂತಹ ಹಾರಗಳು ನಳನಳಿಸ್ತಾ ಇದ್ದಾವೆ. ಅಲ್ಲ ಸಾರಿ, ಮುದುಡಿದವು, ನಳನಳಿಸ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡೋದು? ಸಾರಿ, ಅವಳು ಯೋಚನೆ ಮಾಡ್ಲಿಕ್ಕತ್ತಾಳ, ಪ್ರಾರ್ಥನೆ ಮಾಡ್ತಾಳ. ಅಲ್ಲಿ ನಿಂತಿರುವಂತ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾಳ. ಹೇ ದೇವತೆಗಳೇ, ನಿಮ್ಮ ಆಶೀರ್ವಾದದಿಂದ ನಿಜವಾದ ನಳ ಯಾರು, ಅವನ ಕೊರಳಿಗೆ ಈ ಹಾರನ ನಾನು ಹಾಕಬೇಕು. ದಯವಿಟ್ಟು ನೀವು ಆಶೀರ್ವಾದ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾಳ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾಳ. ಅವರ ಹೃದಯದೊಳಗೆ ಒಂದು ಚೈತನ್ಯ ಉತ್ಪನ್ನ ಆಗ್ತದೆ. ಈ ವ್ಯಕ್ತಿ ನಳ ಆಗಿರ್ತಾನೆ ಅಂತ ಹೇಳ್ಬಿಟ್ಟು ಆ ಹಾರ ತೆಗೆದು ಒಬ್ಬರಿಗೆ ಕೊರಳಿಗೆ ಹಾಕ್ತಾಳ. ಆ ಕೊರಳಿಗೆ ಹಾಕಿದಾಗ ಅದು ನಿಜವಾದ ನಳ ಮಹಾರಾಜ ಆಗಿರ್ತಾನ. ಅವಾಗ ಉಳಿದಿರುವಂತ ಇಂದ್ರ, ವರುಣ, ಅಗ್ನಿ, ಆಮೇಲೆ ಯಮರು ಏನ್ ಮಾಡ್ತಾರೆ, ಬಹಳ ಖುಷಿ ಪಡ್ತಾರೆ. ಅವಳ ಆಯ್ಕೆ ಮಾಡಿರುವಂತ ಇಂಟೆಲಿಜೆನ್ಸ್ ಪ್ರಾರ್ಥನೆಯನ್ನ ಕೇಳಿಬಿಟ್ಟು, ಬುದ್ಧಿಪೂರ್ವಕ ಪ್ರಾರ್ಥನೆಯನ್ನು ಕೇಳಿ ಅವ್ರಿಗೆ ಬಹಳ ಖುಷಿ ಆಗ್ತದೆ. ಅವಳ ಆಶೀರ್ವಾದ ಮಾಡ್ತಾರೆ, ಅವರಿಬ್ಬರಿಗೂ ಆಶೀರ್ವಾದ ಮಾಡ್ತಾರೆ. ನೀವು ಖುಷಿಯಾಗಿರುವಂತ, ನಿಮ್ಮ ಜೀವನ ಸಂತೋಷಮಯವಾಗ್ಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಆಶೀರ್ವಾದ ಮಾಡಿ ಅವರು ಆತಿಥ್ಯವನ್ನು ಸ್ವೀಕಾರ ಮಾಡಿ, ಸತ್ಕಾರವನ್ನು ಸ್ವೀಕಾರ ಮಾಡಿ ಹೊರಳಿ ಈಗ ಎಲ್ಲಿ ಹೋಗ್ತಾರೆ, ಅವರು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಸ್ವರ್ಗದ ಒಂದು ಟೈಮು, ಭೂಮಿಯ ಒಂದು ಟೈಮಿಗೆ ಬಹಳ ಫರಕ್ ಅದ. ಸ್ವರ್ಗದ ಒಂದು ಟೈಮ್ ಏನೈತಲ್ಲ, ಅಲ್ಲಿ 1 ನಿಮಿಷ ಭೂಮಿಯಲ್ಲಿ 6 ತಿಂಗಳ ಟೈಮ್ ಆಗ್ತದೆ. 1 ನಿಮಿಷ 6 ತಿಂಗಳ ತಗೋತದೆ. 2 ನಿಮಿಷ ಆದ್ರೂ 1 ವರ್ಷ ಆಗಿ ಹೋಗ್ಬಿಡ್ತದೆ. ಅಲ್ಲಿ ಹೋಗಿ ಮುಟ್ತಾರೆ ಅವರು. ಮುಟ್ಟಿ ಆದ್ಮೇಲೆ ಅಲ್ಲಿಂದ ಸ್ವರ್ಗದಿಂದ, ಆ ಸ್ವರ್ಗದ ಬಾಗಲದೊಳಗಿಂದ ಒಂದಿಬ್ರು ಹೊರಗೆ ಬರ್ತಾ ಇದ್ದಾರೆ ದೇವತೆಗಳು, ತಯಾರಾಗಿ ಸಜಾವಟಾಗಿ ಇನ್ನೇನು ಮದುವೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಬರೋರು. ಅವು ಬರುವಂತ ವ್ಯಕ್ತಿಗಳು ಯಾರು? ಒಬ್ಬ ಕಲಿ, ಇನ್ನೊಬ್ಬ ದ್ವಾಪಾರ ಅಂತ. ಅಂದ್ರೆ ಕಲಿ ಪುರುಷ ಮತ್ತು ದ್ವಾಪಾರ ಪುರುಷ. ಅಂದ್ರೆ ಈ ಕಲಿಯುಗದೊಳಗ ಇರುವಂತ ಕಲಿ ಪುರುಷ ಏನದಾನಲ್ಲ ಅವ, ಮತ್ತೆ ದ್ವಾಪಾರ ಯುಗದ ಪುರುಷ. ಅವರಿಬ್ರು ರೆಡಿಯಾಗಿ ಎಲ್ಲಿಗೆ ಬರೋರು? ಸ್ವಯಂವರಕ್ಕೆ ಬರೋರು. ಯಾವ ಸ್ವಯಂವರಕ್ಕ? ದಮಯಂತಿ ಸ್ವಯಂವರಕ್ಕ. ಇವ್ರು ಆಲ್ರೆಡಿ ವಾಪಸ್ಸು ಮೇಲೆ ಹೋಗ್ತಾ ಇದಾರೆ. ಎಲ್ಲಿ ಹೋಗ್ತಾ ಇದ್ದೀರಿ ನೀವು? ಇಲ್ಲ, ನಾವು ಸ್ವಯಂವರಕ್ಕೆ ಹೋಗ್ತಾ ಇದೀವಿ. ಯಾವ ಸ್ವಯಂವರ? ದಮಯಂತಿ ಸ್ವಯಂವರ. ಅಯ್ಯೋ, ಮದುವೆ ಆಗಿ ಆಲ್ರೆಡಿ ಅವ್ರಿಗೆ 2 ಮಕ್ಕಳಾಗಿದ್ದಾವೆ. ಈಗ 6 ತಿಂಗಳಾಯ್ತು, ನೀವು ಈಗ ಹೋಗ್ತಾ ಇದ್ದೀರಾ? ಹೌದು. ಯಾರನ್ನ ಮದುವೆ ಆದಲ್ನು? ನಳನ್ನ ಮದುವೆ ಆದ್ಲು. ಒಬ್ಬ ನರ ಮನುಷ್ಯನನ್ನು ಮದುವೆ ಆದ್ಲು ಅವಳು. ಅವ್ರಿಗೆ ಬಹಳ ಕ್ರೋಧ ಆಗ್ತದ. ನೀವು 4 ದೇವತೆಗಳು ಹೋದವ್ರು ನಿಮ್ಮನ್ನು ಸೆಲೆಕ್ಟ್ ಮಾಡ್ಲಿಲ್ಲಕ್ಕೆ. ಅವ್ರು ನಿಮ್ಮನ್ನ ಬಿಟ್ಟು, ದೇವತೆಗಳನ್ನ ಬಿಟ್ಟು ನರನ್ನ ಸೆಲೆಕ್ಟ್ ಮಾಡಿಲ್ಲ, ಮನುಷ್ಯರನ್ನ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡ್ಕೊಂಡ್ಯಾಳ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಅವರು ಆ ಸಿಟ್ಟಿನೊಳಗೆ, ಆ ಕ್ರೋಧದೊಳಗೆ ನಾವು ಅವ್ರಿಗೆ ಜೀವನನ ಹಾಳು ಮಾಡ್ತೇವೆ. ನಾವು ಬಿಡುದಲ್ಲ, ನಾವು ಅವ್ರ ಜೀವನ ಹಾಳಾಗುವಂತ ರೀತಿ ಒಳಗೆ ಮಾಡ್ತೀವಂತ. ಇವರೆಲ್ಲ ದೇವತೆಗಳಿದ್ರು, ಹೋಲ್ ಬಿಡಪ್ಪ, ಬ್ಯಾಡ್ ಬಿಡು ಹೋಲ್ ಅಂತ. ಅಲ್ಲರಿ, ನಿಮ್ಮಂತ 4 ಜನಕ್ಕೆ ಅವ್ರು ಇದನ್ನ ಮಾಡಿದಾರ, ಹೇಗೆ ಬಿಡ್ಲಿಕ್ಕೆ ಆಗ್ತದಂತ. ಇವ್ರು ಒಳಗ ಒಂದ್ ಸ್ವಲ್ಪ ಇವ್ರಲ್ಲಿ ದ್ವೇಷ ಹುಟ್ಲಿಕ್ಕೆ. ಅವರಿಬ್ರು ಕೆಳಗಡೆ ಬಂದ್ರು. ಯಾರು? ಕಲಿ ಮತ್ತು
ದ್ವಾಪಾರ. ಕಲಿ ಏನು ಮಾಡಿದ, ಈ ನಳನ ಶರೀರವನ್ನು ಪ್ರವೇಶ ಮಾಡಿದ. ಅವ ದ್ವಾಪಾರ ಇದ್ನಲ್ಲ, ಅವ ಏನ್ ಮಾಡಿದ್ನಂದ್ರ ಈ ನಳ ಮಹಾರಾಜರನ್ನ ತಮ್ಮಿದ್ದ ಒಬ್ಬ ಪುಷ್ಕರ ಅಂತ ಅವನ ಹೆಸರು. ಆ ಪುಷ್ಕರನ ಶರೀರದಲ್ಲಿ ಹೊಕ್ಕೊಂಡವ ದ್ವಾಪಾರ. ಮತ್ತಷ್ಟೇ ಅಲ್ಲ, ಆ ಚದುರಂಗ ಆಡ್ತಾರಲ್ಲ, ಚದುರಂಗ ಚೆಸ್ ಆಡುವಂತ ದಾಳ ಏನಿರ್ತಾವಲ್ಲ, ಆ ದಾಳದೊಳಗ ಅಡಿಗೆ ಹೋದವ. ಯಾವಾಗ ನಳನ ಶರೀರದಲ್ಲಿ ಕಲಿ ಒಳಗೆ ಹೊಕ್ಕೊಂಡ, ಯಾವಾಗ ನಳ ನಿರ್ಧಾರ ಮಾಡುವಂತ ಶಕ್ತಿ ಕಳೆದು ಹೋಗ್ಬಿಡ್ತಾವನು. ಚಾಯ್ಸ್ ಮಾಡುವಂಥದ್ದು, ನಿರ್ಧರಿಸುವಂತ ಒಂದು ಬುದ್ಧಿಮತ್ತತೆ ಏನಿರ್ತದಲ್ಲ, ವಿವೇಕ ಅನ್ನೋದೈತಲ್ಲ, ಕಳೆದು ಹೋಗ್ಬಿಡ್ತಾವ. ಈಗ ನೋಡಿ, ಒಬ್ಬೊಬ್ಬ ಬೆವಡ ವ್ಯಕ್ತಿ ಅದನ್ನ, ನಶಾಪಾನದ ವ್ಯಕ್ತಿ ಅದನಂತಂದ್ರ ಕಶಿನದೊಳಗೆ ಹೋಗ್ಲಿಕ್ಕೆ, ಕಶಿನ ಅಂದ್ರೆ ಈಗ ಜೂಜ್ ಆಡುವಂತ ಒಂದು ಇರ್ತದೆ. ಈಗ ಗೋವಾದಲ್ಲೆಲ್ಲ ಕಶಿನಗಳು ಅಂತ ಇದಾವ. ಹಡಗದಲ್ಲೆಲ್ಲ ಅವರೆಲ್ಲ ಕುಡಿಲಿಕ್ಕೆ ಬೇಕಾಗಿರುವಂತ, ತಿನ್ಲಿಕ್ಕೆ ಬೇಕಾಗಿರುವಂತ, ಮತ್ತೆ ಅರಬರೆಯ ಬಟ್ಟೆಗಳನ್ನು ಧಾರಣೆ ಮಾಡಿ ನೃತ್ಯ ಮಾಡುವಂತ, ಅವನ್ನೆಲ್ಲ ಅವನು ವ್ಯವಸ್ಥಿತವಾಗಿ ತೋರಿಸುವಂತ ಈ ದೂತ್ ಅಂದ್ರೆ ಜುವ ಆಡುವಂತ, ಅದಕ್ಕೆಲ್ಲದಕ್ಕೂ ವ್ಯವಸ್ಥೆ ಮಾಡಿರ್ತಾರ. ಕಸಿನೋ ಅಂತ ಒಂದು ಕರೀತಾರ, ಅದು ಗ್ರೂಪ್. ಅದು ಹಡಗಿನಲ್ಲಿ ನಿಮ್ಮ ಒಳಗಡೆ ಅದನ್ನೆಲ್ಲ ಮಾಡಿಸ್ತಾ ಸ್ವಲ್ಪ ದೂರವರೆಗೆ ತೊಗೊಂಡು ಹೋಗಿ ಮತ್ತೆ ವಾಪಸ್ ತೊಗೊಂಡ್ಬರ್ತಾರ. ಅಲ್ಲಿವರೆಗೆ ತೊಗೊಂಡು ಹೋಗಿ ವಾಪಸ್ ಬರೋರಿಗೆ ನಿಮ್ದು ಇದೆಲ್ಲ ಜೇಬೆಲ್ಲ ಖಾಲಿ ಆಗಿ ವಾಪಸ್ ಬರ್ಬೇಕಾದ್ರೆ, ಮನೆಗೆ ಬರ್ಬೇಕಾದ್ರೆ ಇನ್ನೊಬ್ಬರ ಕಡೆಗಿಂದ ಸಾಲ ತೊಗೊಂಡು ಬಂದಿರ್ಬೇಕು. ಆ ರೀತಿ ಮಾಡಿ ಕೈ ಬಿಡ್ತಾರ ಅವ್ರು, ಎಲ್ಲವನ್ನ ಜಗ್ಕೊಂಡು ಕೈ ಬಿಡ್ಬಿಡ್ತಾರೆ. ಹಿಂಗ ಆ ದ್ಯೂತಕ್ಕ ಪ್ರೇರಣೆ ನಳ ಮಹಾರಾಜರಿಗೆ ಒಳಗಿರುವಂತ ಕಲಿ ಮಾಡ್ಲಿಕ್ಕತ್ತಿದ್ರು. ಪುಷ್ಕರ ಏನ್ ಮಾಡಿದ, ಪುಷ್ಕರ ಇವನಿಗೆ ಬಂದು ಪುಷ್ಕರಿಗೆ ಅವ ದ್ವಾಪಾರ ಹೋಗಿ ಏನು ಸಹಾಯ ಮಾಡಿದ್ನಂದ್ರ, ನಿನಗೆ ಬೇಕಾಗಿರುವಂತ ರಾಜ್ಯನ ನಿಮ್ಮ ಅಣ್ಣ ಕಸ್ಕೊಂಡಿದ್ದಾನೆ, ನಿಮ್ಮ ಅಣ್ಣನ ಮೂಲಕ ನಾನು ನಿನಗ ರಾಜ್ಯವನ್ನು ಮರಳಿ ಕೊಡುವ ರೀತಿ ಒಳಗೂ ನಾ ಮಾಡ್ತೀನಿ, ನೀನು ಅವನಿಗೆ ದೂತಕ್ಕ ಆಹ್ವಾನ ಮಾಡುವಂತ. ಮೊದಲು ಇಬ್ಬರು ಅಣ್ಣ ತಮ್ಮರು ಆಟ ಆಡ್ಲಿಕ್ಕತ್ತಾರ. ಏನ್ ಬರೀ ಇದ್ರಾಗ ಏನ್ ಮಜಾ ಅದ, ಸ್ವಲ್ಪ ಇದ್ರ ಜೊತೆಗೆ ಏನಾದ್ರೂ ನಾವು ಹಚ್ಚಬೇಕು. ಮೊದಲು ಉಂಗುರ ತೆಗೆದಿಟ್ರು, ಆಮೇಲೆ ವಾಚ್ ತೆಗೆದಿಟ್ರು, ಏನೆಲ್ಲ ಇರ್ತದೆ ಮಕ್ಕಳನಾಗಿದ್ದ ಹಣ ತೆಗೆದಿಟ್ರು ಅಂತ, ಈಗಿನವ್ರು ಆಡುವಂತ ರೀತಿ ಒಳಗೆ. ಅವಾಗ ರಾಜ ಏನ್ ಮಾಡಿದ್ರ, ಅವ್ರದ್ದು ರಾಜ ಉಂಗುರಗಳನ್ನು, ರಾಜ ಮುದ್ರಿಕೆಗಳನ್ನು ತೆಗೆದಿಟ್ರು. ಅದ್ರ ಜೊತೆಗೆ ಆಟ ಆಡ್ಲಿಕ್ಕೆ ಪ್ರತಿಯೊಂದು ಆಟದಲ್ಲಿ, ಪ್ರತಿಯೊಂದು ದಾಳದಲ್ಲಿ ನಳ ಮಹಾರಾಜ ಸೋಲ್ತಾ ಹೋದ. ಆಮೇಲೆ ಕ್ರಮೇಣ ತನ್ನ ಅರಮನೆಯನ್ನ ಪಣಕ್ಕಿಟ್ಟ, ಅದನ್ನು ಸೋತ. ಆನೆಗಳು, ಕುದುರೆಗಳು, ಒಂಟಿಗಳು, ರಾಜಸೇನ, ಎಲ್ಲ ಸೈನಿಕರು, ಎಲ್ಲದನ್ನು ರಾಜಕೋಶ ಎಲ್ಲವನ್ನೂ ಆಟಕ್ಕೆ ಇಡ್ತಾ ಹೋದ, ಎಲ್ಲವನ್ನು ಸೋಲ್ತಾ ಹೋದ. ಅಷ್ಟರೊಳಗ ದಮಯಂತಿ ನೋಡ್ತಾ ಇದ್ಲು. ದಮಯಂತಿಗೆ ಅನಿಸ್ತು ಇದೇನೋ ಗಡಬಡದ. ಅದಕ್ಕೆ ಅಷ್ಟರೊಳಗ ಅವನು ಏನ್ ಮಾಡಿದ್ಲು, 2 ಮಕ್ಕಳನ್ನು ಕೊಟ್ಟು ತನ್ನ ನಳ ಮಹಾರಾಜರ ರಥಸಾರಥಿಯಾಗಿರುವಂತ ಸಾರಥಿಯನ್ನ ರಥವನ್ನು ಕೊಟ್ಟು, ಈ ಮಕ್ಕಳನ್ನ ಕರ್ಕೊಂಡು ನೀನು ವಾಪಸ್ ನನ್ನ ತವ್ರ ಮನೆಗೆ ಹೋಗಂತ ಕರ್ಕೊಂಡು ಕಳಿಸಿಬಿಟ್ರು ಅವರು. ಏನೋ ಗಡಬಡ ಐತಿ, ಇದು ನಾಳೆ ಇವರಿಗಿದು ಈ ನಳ ಮಹಾರಾಜ ಏನಾಗಿದೆ, ಇದು ಮುಂದೆ ಎಲ್ಲಿಗೆ ಬಂದು ನಿಲ್ತತ್ತೋ ಹೇಳಿಕ್ ಆಗುದಿಲ್ಲ ಅಂತ. ಅಷ್ಟರೊಳಗ ಅವನ ಪುಷ್ಕರ ಏನ್ ಮಾಡಿದ, ಇವನ್ ಕಡೆಗಿರೋದು ಎಲ್ಲವೂ ಆಭರಣಗಳು, ರಾಜ ವೇಷಭೂಷಣಗಳು ಸಹಿತ ಬಿಡ್ಲಿಲ್ಲ, ಎಲ್ಲದನ್ನು ಅಡವಾಗಿಟ್ಟವ, ಎಲ್ಲದೂ ಸೋತ್ಬಿಟ್ಟ. ಈಗ ದಮಯಂತಿ ಮಾತ್ರ ಒಬ್ಬಳ ಉಳಿದಿಲ್ಲ ಅವಳ ಹತ್ರ. ಅವ ಪುಷ್ಕರ ಹೇಳಿದ ಅವಳನ್ನು ಇಡು ಅಂತ. ಅವಾಗ ಇವನಂತಿ ನಳ ಮಹಾರಾಜ ಅದು ಸಾಧ್ಯ ಇಲ್ಲ ಅಂತ ಎದ್ ನಿಂತವ. ಒಳಗ ಕಲಿ ಇದ್ರೂ ಕೂಡ ಅವನಲ್ಲಿ ಒಂದ್ ಸ್ವಲ್ಪ ಬುದ್ಧಿ ಶಕ್ತಿ ಕೆಲಸ ಮಾಡ್ಲಿಕ್ಕದ, ಅದು ಸಾಧ್ಯ ಇಲ್ಲ ಅಂತ ಎದ್ ನಿಂತವನ ಹೊಂಟ. ಅವ ಹೇಳಿದ ಇದರೊಳಗ, ನೀನು ಎಲ್ಲ ಕಳ್ಕೊಂಡಿದೀಯ, ನೀನ್ ನನ್ನ ರಾಜ್ಯದಾಗ ಇರುವಂತ ಇದಿಲ್ಲ, ನೀನೀಗ ವನಕ್ಕೆ ಹೋಗ್ಬೇಕು, ಫಾರೆಸ್ಟ್ಗೆ ಹೋಗಂತ. ನಳ ಮತ್ತು ದಮಯಂತಿ ಇಬ್ಬರು ಹೊರಟ ಇದಾರ, ಮೈ ಮೇಲೆ ಅರಿಬಿ ಇಲ್ಲ. ಇವಳು ಒಂದು ಸೀರೆ ಉಟ್ಕೊಂಡಿದ್ದಾನೆ, ಇವನೊಂದು ಗಮಚ ಇಟ್ಕೊಂಡಿದ್ದಾನ. ಹಾಕೊಂಡು ಹೋಗ್ತಾ ಇರ್ಬೇಕಾದ್ರೆ, ವನದಲ್ಲಿ ಹೋಗ್ಬೇಕಾದ್ರೆ 2 ಪಕ್ಷಿಗಳು ಬರ್ತಾವ, ಒಳ್ಳೆ ಇವರಿಗೆ ಸಹಾಯ ಮಾಡಕ್ ಬರ್ತಾವ ಅನ್ನೋ ರೀತಿ ಒಳಗೆ ಬಂದು ಅವ್ರು ಏನೋ ಬಂದು ಏನೋ ಹೇಳ್ತಾವು, ಏನೋ ಸಹಾಯ ಮಾಡ್ತಾವಂತ ಇವ ನಳ ಮಹಾರಾಜ ಅದ್ರ ಹತ್ತತ್ರ ಹೋದ. ಒಂದು ಹಕ್ಕಿ ಒಂದು ಪಕ್ಷಿ ಬಂದು ಏನ್ ಮಾಡ್ತೇವ, ಅವನ ಉಟ್ಕೊಂಡಿರುವಂತ ಗಮಚ ಐತಲ್ಲ, ಆ ಗಮಚನ ಕಿತ್ಕೊಂಡು ಹೋಗ್ಬಿಡ್ತೇವೆ. ಬತ್ತಲೆ ಆಗ್ಬಿಟ್ಟ, ಅಳ್ಳಿಗತ್ತಿದ ನಳ ಮಹಾರಾಜ, ಏನು ನನ್ನ ಪರಿಸ್ಥಿತಿ ಅಂತ.
ನನಗೆ ಉಟ್ಕೊಳ್ಲಿಕ್ಕೆ ಒಂದು ಬಟ್ಟೆ ಕೂಡ ಇರಲಿಲ್ಲ, ಇರಲಾರದೊಂದು ಒಂದು ಪರಿಸ್ಥಿತಿ ಬಂತು ಅಂತ. ಅವಳಗ ದಮಯಂತಿ ಏನ್ ಮಾಡ್ತಾಳ, ತನ್ನ ಸೀರೆಯ ಒಂದು ಸೆರಗನ್ನು ಹರಿದು ಕಪ್ಪಿನ ರೀತಿ ಒಳಗೆ ಅವಾಗ ಮುಚ್ಕೊಳ್ಳಿಕ್ಕೆ ಕೊಡ್ತಾಳ. ಇಷ್ಟೊಂದು ದಣದಿದ್ರು, ಊಟ ಇಲ್ಲ. ರಾತ್ರಿ ಆಯ್ತು, ಒಂದು ಮರದ ಅಡಿಯಲ್ಲಿ ನಿದ್ರೆ ಮಾಡ್ಲಿಕ್ಕತ್ತಿದ್ರು. ಗಾಢ ನಿದ್ರೆ ಬಂದದ. ದಮಯಂತಿ ಗಾಢ ನಿದ್ರೆಯೊಳಗ ಮಲಗಿಬಿಟ್ಲು. ಮಧ್ಯರಾತ್ರಿ ಒಳಗ ನಳ ಮಹಾರಾಜ ಎದ್ದ. ಅಲ್ಲಿ ಅನೇಕ ರೀತಿಯ ಸೌಂಡ್ಗಳು ಬರ್ತಾ ಇದ್ವು. ರಾತ್ರಿ ಕೂಗುವಂತ ಪಕ್ಷಿಯ ಸೌಂಡು, ಗೂಗಿಯ ಸೌಂಡು, ಮರಗಿಡಗಳ ಕೊಂಬೆಗಳಿಂದ ತಿಕ್ಕುವಂತ ಸೌಂಡು, ಅಂದ್ರೆ ಕೊಂಬೆಗಳು ಹಿಂಗೆ ರಾಚಿಕೊಳ್ತಾವಲ್ಲ ಆ ಸೌಂಡು, ಗಿರಿಕ್ ಗಿರಿಕ್ ಅನ್ನುವಂಥವು. ಒಂದು ರೀತಿ ಭಯಾನಕ ವಾತಾವರಣ ಕ್ರಿಯೇಟ್ ಆಗಿತ್ತು. ಎಲ್ಲೋ ದೂರದಲ್ಲಿ ನರಿಗಳು ಕೂಗುವಂಥವು, ಸಿಂಹಗಳ ಒಂದು ಗರ್ಜನೆ ರಾತ್ರಿ ಕೇಳಿಸ್ತಾ ಇದ್ವು. ಅಂತ ಟೈಮ್ನಲ್ಲಿ ಒಬ್ಬವನ ಎದ್ದ ದಮಯಂತಿ ಕಡೆಗೆ ನೋಡ್ತಾನೆ. ಕತ್ತಲದಲ್ಲಿ ಕಾಣ್ತಾ ಇಲ್ಲ, ಆದ್ರೂ ಕೂಡ ಯೋಚನೆ ಮಾಡ್ತಾನೆ, ದಮಯಂತಿಗೆ ಪಾಸಿಟಿವ್ ಶಕ್ತಿ ಬಹಳ ಇದೆ. ಯಾಕಂದ್ರೆ ಅವಳು ಪತಿವ್ರತ ಧರ್ಮವನ್ನ ಅಗ್ದಿ ಪಾಲಿಸ್ಕೊಂಡ್ಬಂದಾಳು. ಆದ್ದರಿಂದ ಅವಳಿಗೆ ನೆಗೆಟಿವ್ ಎನರ್ಜಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿದ. ಅವಳು ನನ್ನ ಜೊತೆಗೆ ಇದ್ಲಂದ್ರ ನನ್ನಿಂದ ಅವಳು ಇನ್ನೂ ಕಷ್ಟ ಅನುಭವಿಸ್ಬೇಕಾಗ್ತದಂತ ಬಿಟ್ಟು ರಾತ್ರೋರಾತ್ರಿ ಹೊರಟು ಹೋಗ್ಬಿಟ್ಟ. ಕತ್ತಲದಲ್ಲಿ ಎದ್ದು ಹೋಗ್ಬಿಟ್ಟ. ಸ್ವಲ್ಪ ತಾದ ಮೇಲೆ ಅವಳಿಗೆ ಎಚ್ಚರ ಆಯ್ತು. ತಣ್ಣನ ಗಾಳಿ ಮೈ ಸೋಕ್ತು. ಆ ಮೈಗೆ ತಂಪು ಗಾಳಿ ಬಡದಾದ್ಮೇಲೆ ಅವಳಿಗೆ ಎಚ್ಚರ ಆಯ್ತು. ಪಕ್ಕದಲ್ಲಿ ಅವಳ ಕೈ ನಳ ಮಹಾರಾಜನ ಮುಟ್ಲಿಕ್ಕೆ ನೋಡ್ತಾಳ. ಅಲ್ಲಿ ಕಲ್ಲು ಹತ್ಲಿಕ್ಕೆ, ಅದು ಕಲ್ಲು ಅಲ್ಲಿ ಪಕ್ಕದಲ್ಲಿರೋ ಹುಲ್ಲು ಕಾಣ್ಲಿಕ್ಕೆ ಕೈಗೆ ಸ್ಪರ್ಶ ಸಿಕ್ತು. ಅವಳು ನಳ ಮಹಾರಾಜನ ಕೂಗ್ತಾಳ. ಅದನ್ನ ನಳ ಮಹಾರಾಜನ ಧ್ವನಿ ಕೇಳಿಸ್ತಾ ಇಲ್ಲ. ನಳ ಮಹಾರಾಜ ಬಿಟ್ಟು ಹೋಗ್ಬಿಟ್ಟ. ಅವಳು ಕೂಗ್ತಾ ಇದ್ದಾಳೆ, ಜೋರಾಗಿ ಕೂಗ್ತಾಳೆ. ಯಾರು ಕೇಳಿಸ್ಕೊಳ್ತಾರೆ. ಅದಕ್ಕೆ ಅದೇ ಕತ್ತಲಲ್ಲಿ ಬೆಳಗು ಮಸುಕಾಗಿರುವಂತದ್ರೊಳಗನ ಓಡ್ತಾಳೆ. ಎಲ್ಲೇ ನಳ ಮಹಾರಾಜನ ಕೂಗ್ತಾ ಓಡ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಹಾವು, ಸರ್ಪ ಅವಳ ಕಾಲಿಗೆ ಇನ್ನೇನು ಕಚ್ಚಬೇಕು ಅನ್ನುವಂಥ ಸ್ಥಿತಿ ಒಳಗಿತ್ತು. ಅಷ್ಟರೊಳಗೊಬ್ಬ ಹಂಟರ್ ಬೇಡ ಆ ಹಾವನ್ನ ಎಳೆದು ಅವಳನ್ನ ತಪ್ಪಿಸ್ತಾಳೆ. ಅವಳನ್ನ ತನ್ನ ಗುಡಿಸಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅವಳಿಗೆ ತಿನ್ಲಿಕ್ಕೆ ಆಹಾರನ ಕೊಡ್ತಾನೆ. ಆಹಾರ ಕೊಡಬೇಕಾದ್ರ ಇವಳು ಅವನ ಮುಖ ನೋಡ್ತಾಳೆ. ಅವನ ಕಣ್ಣುಗಳು ಕೆಟ್ಟ ನಜರಿನಿಂದ ನೋಡ್ತಾ ಇರ್ತಾನ. ಅವಾಗ ದಮಯಂತಿ ಹೇಳ್ತಾಳ, ನೀ ಹಾಗೆ ನೋಡಬೇಡ, ನನ್ನ ಬಂದು ನೀ ಸ್ಪರ್ಶ ಮಾಡಬೇಡ. ಸ್ಪರ್ಶ ಮಾಡಿದ್ದಾದ್ರೆ ನೀನು ನಾಶ ಆಗ್ತೀಯ ಅಂತ. ಅವ ಕೇಳುದಿಲ್ಲ. ಅವಳನ್ನ ರೇಪ್ ಮಾಡ್ಲಿಕ್ಕೆ ಕೈ ಹಿಡಿದು ಎಳೆದಾಡ್ಲಿಕ್ಕೆ ಹೋಗ್ತಾನೆ. ಎಳಿರೇಗನ ಅವಳು ಹೇಳ್ತಾಳ, ಶಾಪ ಕೊಡ್ತಾಳ. ಅವಳ ಒಂದು ಪತಿವ್ರತ ಧರ್ಮದಿಂದ ಅವ ಭಸ್ಮ ಆಗಿ ಬಿದ್ದುಬಿಡೋದು, ಸುಟ್ಟೋಗ್ಬಿಡ್ತಾನ. ಅವ ಸುಟ್ಟು ಹೋಗ್ಬಿಡ್ತಾನೆ. ಸುಟ್ಟು ಬೂದಿಯಾಗಿ ಬಿದ್ದುಬಿಟ್ಲೆ ಅವಳ ಅರಬರೆಯ ಬಟ್ಟೆಯಲ್ಲಿ ಆ ನಗ್ನಾವಸ್ಥೆ ಪೂರ ಬಟ್ಟೆ ಸಹಿತ ಇರಲಿಲ್ಲ. ಆದ್ರೂ ಕೂಡ ಅವಳು ಓಡ್ತಾಳೆ. ಮುಂದೊಂದು ವ್ಯಾಪಾರಿ ಗುಂಪು ಹೋಗ್ತಾ ಇರ್ತದೆ. ಛೇದ ದೇಶಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗೋರು ಮುಂದೆ. ಅಂದ್ರೆ ಬೇರೆ ಕಡೆಯಿಂದ ವ್ಯಾಪಾರ ಮಾಡ್ಕೊಂಡು ಅವನ್ನೆಲ್ಲ ಕುದುರೆ, ಒಂಟಿ, ಎತ್ತಿನ ಗಾಡಿ ಮೂಲಕ ಅವರೆಲ್ಲ ಸಾಮಾನು ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ರಾಗೇನ ಆ ಗುಂಪಿನ ಒಂದು ಮಾಲಕಕ್ಕೆ ಹೋಗಿ ಹೇಳ್ತಾರೆ, ಹಿಂಗ ನಾನು ಇಂಥ ನಳ ಮಹಾರಾಜರನ್ನು ನೋಡಿರೇನು ಅಂತ. ಅವ್ರೆಲ್ಲ ಹೇಳ್ತಾರೆ, ನಾವಂತೂ ಯಾರನ್ನು ನೋಡಿಲ್ಲ ಈ ಕಾಡಿನೊಳಗ, ನಿನ್ನನ್ನ ಫಸ್ಟ್ ನೋಡ್ತಾ ಇದ್ದೇವೆ. ಸರಿ, ನಾವು ಮುಂದಿನ ದೇಶಕ್ಕೂ ಇಲ್ಲಿ ಮುಂದಿನ ಇದಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಜೊತೆಗೆ ಬಾ, ನೀನು ಇರು. ಅಂತ ಸಾಯಂಕಾಲ ಆಗ್ತದ, ಕತ್ಲಾಗ್ತದ, ನಾವು ಇವತ್ತು ಇಲ್ಲೇ ನಿಂತ್ಕೊಳ್ಳೋಣ ಅಂತ. ಒಂದು ಸರೋವರ ಇರ್ತದ. ಸರೋವರ ಬಗ್ಲಿಗೇನ ಅವ್ರು ಟೆಂಟ್ ಹೊಡೆದು ಅವ್ರು ತಮ್ಮ ಎತ್ತಿನ ಗಾಡಿಗಳನ್ನು ಕೊಳ್ಳ ಹರಿದು ಅವು ಎತ್ತಿನ ಬಂಡಿ ಗಾಲಿಗಳಿಗೆ ಎತ್ತುಗಳನ್ನು ಕಟ್ಟಿ ಸುತ್ತಲೂ ಟೆಂಟ್ ಹಾಕೊಂಡು ಅವ್ರ ಸಾಮಾನುಗಳನ್ನ ಒಳಗೆ ಸುರಕ್ಷಿತವಾಗಿ ಇಟ್ಕೊಂಡು ಅವತ್ತಿನ ರಾತ್ರಿ ಅವಳಿಗೆ ತಿನ್ಲಿಕ್ಕೆ ಬೇಕಾಗಿರುವಂಥವೆಲ್ಲ ಆಹಾರ ಪದಾರ್ಥಗಳನ್ನೆಲ್ಲ ಕೊಡ್ತಾರೆ. ನೀನು ಇರಮ್ಮ ಇಲ್ಲೇ ರಾತ್ರಿ ಇರ್ತಾರೆ, ನಿದ್ರೆ ಮಾಡ್ತಾ ಇರ್ತಾರೆ. ನಿದ್ರೆ ಮಾಡ್ಬೇಕಾದಾಗ ರಾತ್ರಿಗಳು ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಆ ಕಡೆಯಿಂದ ಕಲ್ಲು ಬಂದು ಬೀಳ್ತದೆ, ಈ ಕಡೆಯಿಂದ ಟೆಂಟ್ ಕಿತ್ತಾಕ್ತಾ ಇದ್ದಾರೆ.
ಈ ಕಡೆಗಿಂದ ಗಿಡದ ಕೊಂಬೆಗಳೆಲ್ಲ ಮುರಿದು ಬೀಳ್ತಾ ಇದಾವು. ಅಲ್ಲಿ ಕಟ್ಟಿರುವಂತ ಎತ್ತುಗಳು ಎಲ್ಲ ಹಗ್ಗಗಳನ್ನ ಕಿತ್ತುಕೊಂಡು ಓಡ್ತಾ ಇದಾವು, ಕುದುರೆಗಳು ಓಡ್ತಾ ಇದಾವು, ಒಂಟೆಗಳು ಓಡ್ತಾ ಇದಾವು. ಏನ್ ಆಗ್ತಾ ಇದಾವ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೊಳಗ ಅವ ಅದ್ರದ ನಾಯಕ ಏನಿರ್ತಾನ ಅವ ಯೋಚನೆ ಮಾಡ್ಲಿಕ್ಕತ್ತಾನ. ಯಾಕಂದ್ರ ನಮ್ ಜೊತೆಗೆ ಇದ್ದಾಳ, ಅವಳೇನು ಭೂತನಿ ಅದಳೋ, ಢಾಕನಿ ಅದಳೋ, ದೇವದಳೋ ಏನೋ, ಅವಳ ನಮ್ಮ ರಕ್ತ ಹೀರ್ಲಿಕ್ಕೆ ಈ ರೀತಿ ಮಾಡ್ಲಿಕ್ಕತ್ತಾಳ ಅಂತ. ಅವಳನ್ನ ಸಿಕ್ಕರ ತಲೆ ಮ್ಯಾಗ ಕಲ್ವ ಚಪ್ಪಡಿ ಹೇಳಿರಿ ಅಂತ, ಕಲ್ವಗಿರಿ ಅವಳಿಗೆ ಅಂತ ಅವ ಹೇಳಿಕತ್ತಾನ. ಇವಳು ಮಳಗಿರ್ತಾಳ, ಇದೆಲ್ಲ ಸೌಂಡ್ ಕೇಳ್ತದ, ಇದ್ರೊಳಗೆ ಏನೋ ನಡಿಲಿಕ್ಕತ್ತದ ಅಂತ ಗೊತ್ತಾಗ್ತದ. ಗೊತ್ತಾದ ಕೂಡಲೇ ಇನ್ನು ಈಕಿನ್ನ ಕೊಂದು ಹಾಕ್ರಿ ಅಂತ ಅವರೆಲ್ಲ ಹೇಳಿಕತ್ತಾರ. ಅದು ಏನಾಗಿರ್ತದಂದ್ರ ಆನೆಗಳು ದಾಳಿ ಮಾಡಿರ್ತಾವ. ಯಾಕೆ ಆನೆಗಳು ದಾಳಿ ಮಾಡ್ತಾವಂದ್ರ ಅವು ದಿನಂಪ್ರತಿ ರಾತ್ರಿ ಆ ಟೈಮಿಗೆ ನೀರು ಕುಡಿಲಿಕ್ಕೆ ಮತ್ತು ಆ ನೀರಿನಲ್ಲಿ ಈಜಲಿಕ್ಕೆ ಆ ಸರೋವರಕ್ಕೆ ಬರ್ತಾ ಇರ್ತಾವ. ಆ ಸರೋವರಕ್ಕೆ ಬರ್ತಾ ಇರ್ತಾವು. ಬರ್ಬೇಕಾದ್ರ ಬರುವ ದಾರಿಯಲ್ಲಿ ಇವರು ಟೆಂಟ್ ಹಾಕೊಂಡಿದ್ದಾರೆ. ಅವಕ್ಕೆ ಸಿಟ್ಟು ಬಂತು, ನಾವು ನಮ್ಮ ದಾರಿಯೊಳಗೆ ಇವ್ರು ಟೆಂಟ್ ಹಾಕೊಂಡಿದ್ದಾರೆ, ನಮ್ಮ ಒಂದು ಇದಕ್ಕ ವಿರೋಧ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರು ಸಿಟ್ಟಿನಿಂದ ಎಲ್ಲ ಆನೆಗಳು ಇವ್ರ ಮೇಲೆ ಎಲ್ಲ ದಬ್ಬಾಳಿಕೆ ಮಾಡಾಕತ್ಬಿಟ್ಟ. ಇದು ಗೊತ್ತಾಗ್ತದ. ಅದರಿಂದ ಅವಳು ತಪ್ಪಿಸ್ಕೊಂಡು ಓಡ್ತಾ 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 ಬರ್ತಾಳ. ಓಡ್ತಾ ಓಡ್ತಾ ಬರ್ತಾ ಮೈಯೊಳಗೆಲ್ಲ ಶಕ್ತಿ ಕುಂದಿ ಹೋಗಿದೆ. ಅವಳು ಹೆಂಗೆ ಕಾಡ್ತಾ ಇದ್ದಾಳೆ ಅಂದ್ರೆ ಹುಚ್ಚಿ ಕಾಣೋ ರೀತಿ ಒಳಗೆ ಕಾಣ್ತಾ ಇದ್ದಾಳೆ. ಕಣ್ಣಿನ ಗುಳಿಗಳೆಲ್ಲ ಕೆಳಗೆ ಹೋಗಿ ಒಳಗಡೆ ಬಿದ್ದು ಹೋಗಿದವು, ಗಲ್ಲಗಳ ಒಳಗೆ ಸಿಕ್ಕಾಕೊಂಡಿದ್ದವು, ಹಲ್ಲುಗಳ ಬಣ್ಣ ಬಂದು ಹೋಗಿದವು, ಕೆದರಿದ ಕೂದಲ, ಬಾಚೆ ಇಲ್ಲ, ಹರಿದಂತ ಬಟ್ಟೆಗಳು, ವಿಚಿತ್ರವಾಗಿದ್ದಾಳ. ಅವಳು ಅನ್ಕೊಂಡ್ಲು, ನನ್ನ ಶಕ್ತಿ ಮೀರಿ ಹೋಯ್ತಿನ್ನ, ನಾನು ಹೋಗಿ ನನ್ನ ಊರು ಮುಟ್ಲಿಕ್ಕೆ ಆಗೋದಿಲ್ಲ, ಇನ್ನು ನಾನು ಇಲ್ಲೇ ಸತ್ತು ಹೋಗ್ತೇನೆ ಅಂತ. ಅಷ್ಟರೊಳಗ ದೂರದಿಂದ ಗಂಟೆನಾದ ಕೇಳಲಿಕ್ಕತ್ತದ. ಋಷಿಗಳ ಉದ್ಘೋಷ, ಮಂತ್ರದ ಉದ್ಘೋಷ ಕೇಳಲಿಕ್ಕತ್ತಾವ. ಅಲ್ಲಿ ಋಷಿಗಳ ಆಶ್ರಮ ಅದ. ಆಶ್ರಮದಲ್ಲಿ ಇವು ಯಜ್ಞ ಮಾಡ್ಲಿಕ್ಕತ್ತಾರ. ಇದು ಕೇಳ್ತದ. ಎಷ್ಟೋ ಆ ಜೀವನ ಹಿಡ್ಕೊಂಡು ಇಲ್ಲೋಡೆ ಗಟ್ಟಿ ಹಿಡ್ಕೊಂಡು ಆ ಆಶ್ರಮದ ಮುಂದಿನ ಬಾಗ್ಲಕ್ಕೆ ಬಂದು ಬಿದ್ದು ಬಿಡ್ತಾವ. ಬಿದ್ದಾಗ ಎಚ್ಚರ ತಪ್ಪು ಹೋಗ್ಬಿಡ್ತತಿ. ಎಚ್ಚರ ತಪ್ಪು ಹೋಗ್ತತಿ. ಆಶ್ರಮ ವಾಸಿಗಳು, ಅಲ್ಲಿರುವಂತ ಆಶ್ರಮದಲ್ಲಿರುವಂತ ಋಷಿ ಪತ್ನಿಯರು, ಅಲ್ಲಿರುವಂತ ಕನ್ಯೆಯರು ಬಂದ ಅವಳನ್ನ ಸುರುಸುರಿಸೆ ಮಾಡ್ತಾರೆ. ಅವಳ ಕಾಲಿಗೆ ಅಂಜನಗಳನ್ನು ಹಚ್ತಾರೆ, ತಲೆಗೆ ನೀರಿನ ಪಟ್ಟೆ ಹಾಕ್ತಾರೆ, ಅಂಗೈ ಸವರ್ತಾರೆ, ಕಾಲು ಸವರ್ತಾರೆ. ಕ್ರಮೇಣ ಅವಳಿಗೆ ಜ್ಞಾನ ಬರ್ತದೆ. ಜ್ಞಾನ ಬರ್ತದ. ಬಂದ ಮೇಲೆ ನೋಡ್ತಾರೆ, ಓ ನಾನು ಇಲ್ಲೇ ಬಂದೆ ಅಂತ ನೋಡ್ತಾಳೆ. ಅವರೆಲ್ಲರೂ ಸಮಾಧಾನ ಮಾಡ್ತಾರೆ. ಅವ್ರು ಸ್ನಾನಾದಿಗಳನ್ನ ಮಾಡಿಸ್ತಾರೆ. ಅವ್ರು ಉಟ್ಕೊಳ್ಳಿಕ್ಕೆ ಅವ್ರದೇ ಆದ ಒಂದು ಬಟ್ಟೆ ಕೊಡ್ತಾರೆ. ಆಮೇಲೆ ಉಣ್ಲಿಕ್ಕೆ ಅವರು ಊಟಕ್ಕೆ ಕೊಡ್ತಾರೆ. ಮತ್ತೆ ಇದು ಏನಾಗ್ತದೆ, ಮತ್ತೆ ಮಂಪರು ಬಂದಂಗಾಗ್ತದೆ. ಮತ್ತೆ ಮಲಗ್ತಾಳೆ. ಮತ್ತೆ ಕಣ್ಣು ತೆಗೆದು ನೋಡು ಹೊತ್ನಾಗ ಯಾವ ಆಶ್ರಮನೂ ಇಲ್ಲ, ಯಾವ ಊಟನೂ ಇಲ್ಲ, ಯಾವ ಗಂಟೆ ಶಬ್ದನೂ ಇಲ್ಲ. ಆದ್ರ ಆ ಛೇದ ದೇಶಕ್ಕೆ ಹೋಗುವಂತ ರಸ್ತೆ ಇಲ್ಲಿದೆ ಅಂತ ಅವ್ರ ಮಾರ್ಗ ತೋರಿಸಿರುವಂತದ್ದು ಒಂದು ನಿಶಾನೆ ಅವ್ರಿಗೆ ಗೊತ್ತಾಗ್ತದೆ. ಅದನ್ನಷ್ಟೇ ಹಿಡ್ಕೊಂಡು ಅವಳು ಆ ರಸ್ತೆದ ಮೂಲಕ ಓಡ್ತಾ ಹೋಗ್ತಾ ಮುಂದೆ ದಾರಿ ಹೋಗ್ರನ್ನ ಕೇಳ್ಕೊಂತ ಆ ಛೇದ ದೇಶಕ್ಕೆ ಹೋಗ್ತಾರೆ. ಅರಮನೆ ಮುಂದ್ಗಡೆ ಆ ಬಟರು ಒಳಗೆ ಬಿಡ್ಲಿಕ್ಕೆ ತಯಾರಿಲ್ಲ, ಹುಚ್ಚಿ ರೀತಿ ಒಳಗಿರುವವಳನ್ನು. ಆದ್ರೆ ಆ ಅರಮನೆಯ ವಿಂಡೋದಿಂದ ಒಬ್ಬಳು ರಾಜಮಾತೆ ರಾಣಿ ನೋಡ್ತಾ ಇದ್ದಾಳೆ. ಏನೋ ನಡೀತಾ ಇದೆ. ಇವಳು ನೋಡುವಂತ ಇವಳು ನಡೆಯುವಂತ ಸ್ಟೈಲ್ ನೋಡಿದ್ರೆ ಇವಳು ಸಾಧಾರಣ ಮಹಿಳೆ ಕಂಡಂಗೆ ಕಾಣ್ತಾ ಇಲ್ಲ. ಏನಿರ್ಬೋದು ಅಂತ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಿದ ಮೇಲೆ ಆ ರಾಜಭಟ್ರಿಗೆ ಸನ್ನೆ ಮಾಡ್ತಾಳೆ, ಅವಳನ್ನ ಒಳಗೆ ಕರ್ಕೊಂಬನ್ನಿ ಅಂತ. ಒಳಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಆ ರಾಣಿ ಜೊತೆಗೆ ಹೇಳಕತ್ತಾಳ, ಯಾರು ನೀನು ಅಂತ. ಅವಳೇನು ತನ್ನ ವಿಷಯದ ಬಗ್ಗೆ ಏನು ಹೇಳಕ್ ಹೋಗುದಿಲ್ಲ. ಇಲ್ಲ, ನನಗೆ ಕೆಲಸ ಬೇಕಾಗಿದೆ, ನನಗೆ ಊಟ ಬೇಕಾಗಿದೆ, ಆದ್ರೆ ಬೇರೆಯವರ ಎಂಜಲನ್ನು ನಾ ತಿನ್ಲಿಕ್ಕೆ ತಯಾರಿಲ್ಲ. ದಯವಿಟ್ಟು ನನಗೆ ಕೆಲಸ ಕೊಡಿ, ನಾ ಕೆಲಸ ಮಾಡ್ತೇನೆ ಅಂತ. ಈ ರೀತಿ ಒಳಗೆ ಏನು ಕೆಲಸ ಮಾಡ್ತೀಯಮ್ಮ ನೀನು? ನಾನು ರಾಣಿನ ಸಜಾವಟ್ ಮಾಡಬಹುದು, ನನಗೆ ಆಭರಣ ತಯಾರು ಮಾಡುವಂತ ಒಂದು ಇದೈತಿ. ನಿಮ್ಮನ್ನ
ಅಲಂಕಾರ ಮಾಡ್ಲಿಕ್ಕೆ ನನಗೆ ಕಲ್ತಿದ್ದೀನಿ ನಾನಂತ. ಹೌದಾ ಅಂತ ಇವಳು ಹೇಳುವಂಥ ಮಾತಿನಲ್ಲಿ ಅವಳಿಗೆ ವಿಶ್ವಾಸ ಮೂಡುತ್ತದೆ. ಆಮೇಲೆ ಅವಳಿಗೆ ಬೇಕಾಗಿರುವಂಥ ಬಟ್ಟೆಗಳನ್ನು, ಇರ್ಲಿಕ್ಕೆ ವಸತಿ, ಅವಳಿಗೆ ತಿನ್ಲಿಕ್ಕೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನೆಲ್ಲ ಕೊಡ್ತಾರೆ. ಕ್ರಮೇಣ ಸ್ನಾನಾದಿಗಳನ್ನ ಮಾಡಿಕೊಂಡು ಒಳ್ಳೆಯ ವೇಷಭೂಷಣಗಳ ಧಾರಣ ಮಾಡ್ತಾ ಬಂದಾಗ ಇವಳು ಸಾಧಾರಣವಾಗಿ ಇರುವಂಥ ಮನುಷ್ಯಳಲ್ಲ ಇವಳು ಅಂತ ಅವಳಲ್ಲಿ ಮನಸ್ಸಿನಲ್ಲಿ ಬರ್ತದೆ. ಅದು ಕ್ರಮೇಣ ಹೇಗೋ ಗೊತ್ತಾಗ್ತದೆ ಇವಳು ದಮಯಂತಿ ಅಂತ. ದಮಯಂತಿ ಯಾರು? ದಮಯಂತಿ ಯಾರಂದ್ರೆ ಇವರು ಚಿಕ್ಕಮ್ಮನ ಮಗಳು. ಯಾರೋ ಇವ್ ರಾಣಿ ಇದ್ದಾಳಲ್ಲ, ಅವ್ರ ಚಿಕ್ಕಮ್ಮನ ಮಗಳ ದಮಯಂತಿ ಅಂತ ಗೊತ್ತಾಗ್ತದ. ಅಯ್ಯೋ ಹಿಂಗಿದೆಯಾ, ಹಿಂಗೆಲ್ಲ ಆಯ್ತಾ ನಿಂದು, ಚಿಂತೆ ಮಾಡಬೇಡ, ನಿನ್ನ ಊರಿಗೆ ಕಳಿಸುವಂಥ ವ್ಯವಸ್ಥೆ ನಾ ಮಾಡ್ತೀನಂತ. ಅವಳೇನು ಮಾಡ್ತಾಳೆ, ಅವಳಿಗೆ ಬೇಕಾಗಿರುವಂಥ ರಥ ಮತ್ತು ಅವರಿಗೆ ಅಲ್ಲಿವರೆಗಿನೂ ಹೋಗಿ ಮುಟ್ಟಿಸುವಂಥ ವ್ಯವಸ್ಥೆ ಅವಳು ಮಾಡ್ತಾಳೆ. ಕ್ರಮೇಣ ಹೋಗಿ ಅವಳು ತಂದೆ ತಾಯಿಗಳನ್ನು ಸೇರ್ಕೊಳ್ತಾಳೆ. ನಡೆದಿರುವಂಥ ಘಟನೆಗಳನ್ನೆಲ್ಲ ತಂದೆ ತಾಯಿಗಳ ಮುಂದೆ ಹೇಳ್ತಾಳೆ. ಆದರೆ ನಳ ಮಹಾರಾಜನ ತಪ್ಪನ್ನು ಮಾತ್ರ ಹೇಳುವುದಿಲ್ಲ ಅವಳು. ನಳ ಮಹಾರಾಜ ನಾನು ಬಿಟ್ಟು ಹೋದ ಒಬ್ಬವನ ಅಂತ, ನನ್ನ ತಪ್ಪು ಮಾಡಿದ ರಾಕ್ಷಸ ಅಂತ ಅನ್ನುವಂಥವು ಭಾವನೆಗಳನ್ನು ವ್ಯಕ್ತಪಡಿಸ್ಲಿಲ್ಲ ಆಕೆ. ನನ್ನ ಜೀವನದೊಳಗೆ ಹಿಂಗಾಗಿ ಹೋತು ಅಂತ ಅಷ್ಟೇ ಹೇಳ್ತಾಳೆ. ಆಮೇಲೆ ನಳ ಮಹಾರಾಜರನ್ನು ಹುಡುಕುವಂಥ ವ್ಯವಸ್ಥೆ ಮಾಡ್ಲಿಕ್ಕೆ ಅವ್ರ ತಂದೆ ತಾಯಿಗಳನ್ನು ಕೂಡ ಮಾಡಲಿಕ್ಕತ್ತಾರೆ. ಹೆಂಗೆ ಹುಡುಕೋದು ಅಂತ. ಇಲ್ಲಿ ಏನಾಗ್ತದೆ, ಇದು ವಿದರ್ಭ ದೇಶ. ಈಗ ವಿದರ್ಭ ದೇಶ ಅಂದ್ರೆ ರುಕ್ಮಿಣಿ ಊರು, ಸಾರಿ ರುಕ್ಮಿಣಿ ಅಲ್ಲ, ಸತ್ಯಭಾಮನ ಊರು ಕಾಣುತ್ತೆ. ವಿದರ್ಭದ ಆಗಿನ ಟೈಮ್ನಲ್ಲಿ ಈ ದಮಯಂತಿ ಊರು ಕೂಡ. ಆ ವಿದರ್ಭದ ರಾಜನ ಮಗಳು ದಮಯಂತಿ ಕೂಡ. ಆದ್ರೆ ಇಲ್ಲಿ ಈಗ ಏನಾಯ್ತು ಅಂತಂದ್ರೆ, ಇವ ನಳ ಮಹಾರಾಜ ಅರಣ್ಯದಿಂದ ಹಂಗ ತಿರುಗ್ತಾ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಅರಣ್ಯದೊಳಗೆ ದೊಡ್ಡ ಕಾಳ್ಗಿಚ್ಚು. ಅಲ್ಲಿಂದ ಯಾರೋ ಕೀರ್ಲ ಧ್ವನಿದೊಳಗ ನಳ ಮಹಾರಾಜ ನನ್ನನ್ನು ರಕ್ಷಣೆ ಮಾಡು ಅನ್ನ. ಇವ ಕ್ಷತ್ರಿಯ ಆದವನಿಗೆ ಮತ್ತೊಬ್ಬರ ರಕ್ಷಣೆಗೆ ಮೈ ನಿಮಿರಿ ಇರುತ್ತದೆ. ಕ್ಷತ್ರಿಯರ ಒಂದು ಗುಣ, ರಕ್ತದ ಗುಣ. ಮತ್ತೊಬ್ಬರು ಯಾರಾದ್ರೂ ಸಂಕಟ ಪರಿಸ್ಥಿತಿಯಲ್ಲಿ ಅದಾರ ಅಂದ್ರೆ ಅವ್ರು ಸಂರಕ್ಷಣೆ ಮಾಡೋದು ಕ್ಷತ್ರಿಯನ ಒಂದು ಕರ್ತವ್ಯ. ಆ ಕ್ಷತ್ರಿಯನ ಕರ್ತವ್ಯ ಭಾವನೆ ಉಮ್ಮಳಿಸಿ ಬರ್ತದೆ. ಎಲ್ಲಿ ನೋಡಿದ್ರೆ ಶಕ್ತಿ ಇಲ್ಲ, ಉಪವಾಸ ಆದ್ರೂ ಕೂಡ ಬೆಂಕಿ ಒಳಗೆ ಹೋಗ್ತಾನ. ಅಲ್ಲಿ ಒಂದು ಹಾವು ಸರ್ಪ ಹೇಳಿಕತ್ತದ, ಸಣ್ಣ ಸರ್ಪ. ಅದು ಹೇಳ್ತದೆ, ನನ್ನನ್ನು ರಕ್ಷಣೆ ಮಾಡೋ ಅಂತ. ಅವ ಏನ್ ಮಾಡ್ತಾನೆ, ಅದನ್ನ ಯಥಾವತ್ತಾಗಿ ಎತ್ಕೊಂಡ್ಬಂದು ಹೊರಗಡೆ ಬಿಡ್ತಾನೆ. ಬಿಟ್ಬಿಡ್ಲಿ. ಅದು ಹೇಳ್ತದ, ಬಹಳ ಖುಷಿಯಿಂದ ಹೇಳ್ತದ, ನನ್ನನ್ನು ರಕ್ಷಣೆ ಮಾಡಿದೆ, ನನ್ನ ಹೆಸರು ಕಾರ್ಕೋಟಕ ಅಂತ. ನನ್ನ ಹೆಸರು ಕಾರ್ಕೋಟಕ, ನಾನು ನಿನಗೆ ಒಳ್ಳೇದು ಮಾಡ್ತೇನೆ. ನೀನು ಏನು ಒಳ್ಳೇದು ಮಾಡ್ತೀಯ ಮಾರಾಯ ನನಗೆ ಅಂತ. ಇಲ್ಲ, ನೀ 10 ಅಡಿ ಹಿಂದೆ ಹೋಗಿ ಮುಂದೆ ಬಾ ಅಂತ. 10 ಅಡಿ ಹಿಂದೆ ಹೋದ, ಮುಂದೆ ಬಂದ್ರು. 10ನೇ ಅಡಿ ಕಾಲ ಅಂದ್ರೆ ಹೆಜ್ಜೆ ಇಡ್ತಾನೆ. ಹೆಜ್ಜೆ ಇಡ್ಬೇಕಾದ್ರೆ ಠಸ್ ಅಂತ ಕಚ್ಚಾಕ್ಬಿಡ್ತಾವ. ಹೇ ರಾಸ್ಕಲ್, ನನಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ತಿದ್ದಿ, ಇದನ್ನ ನೀವು ಮಾಡೋದು ಒಳ್ಳೇದು. ಅವ್ ಕರ್ಕೋಟಕ ಹೇಳ್ತದ, ಹಾವು ಮಾತಾಡ್ತದ, ಚಿಂತೆ ಮಾಡ್ಬೇಡ, ಇದರಿಂದ ನಿನಗೆ ಒಳ್ಳೇದಾಗ್ತದ. ಅದರ ವಿಷ ಏನೈತಲ್ಲ, ಶರೀರದ ಮೂಲಕ್ಕೆಲ್ಲ ತುಂಬ್ಕೊಂಡ್ಬಿಡ್ತದ. ವಿಷದ ಒಂದು ಪ್ರಭಾವ ಶರೀರ ಮೇಲೆ ಇದಾಗ್ಲಿಕ್ಕದ. ವಿಷದಿಂದ ಶರೀರ ಏನೈತಿ ಕುಗ್ತಾ ಬರ್ತದ, ಕುಬ್ಜ ಆಗ್ಬಿಡ್ದ. ನಾವು ಒಂದು ನಮ್ಮನೆ ಹಿಂಗ್ ಬಕ್ಕೊಂಡಿಲ್ದಾನ. ಅವನ ಮೊದಲಿನ ಒರಿಜಿನಲ್ ರೂಪ, ಸುಂದರವಾದ ರೂಪ ಏನಿರ್ತಲ್ಲ ಎಲ್ಲ ಇರೋದು ಹೋಗ್ಬಿಡ್ತದೆ. ಅಲ್ಲೋ, ನನಗೆ ಒಳ್ಳೇದಾಗ್ತದ ಅಂತ ಹೇಳ್ತಾ ಇದೀಯ, ನನ್ನ ಪರಿಸ್ಥಿತಿ ಹಿಂಗಾಯ್ತು, ಇದರಿಂದ ಏನು ಒಳ್ಳೇದಾಗ್ತದ? ಚಿಂತೆ ಮಾಡಬೇಡ. ಅವ ನಿನ್ನ ತಮ್ಮ ಏನಲ್ಲ, ನಿಮ್ಮನ್ನು ಹುಡುಕಿಸ್ತಾ ಇದ್ದಾನೆ ಕೊಲ್ಲಲಿಕ್ಕೆ. ಪುಷ್ಕರ ಕೊಲ್ಲಿಕ್ಕೆ ಹುಡುಕ್ತಾ ಇದ್ದಾನೆ. ಅಕಸ್ಮಾತ್ ಅವನ ಭಟರು ನಿಮ್ಮನ್ನ ನೋಡಿದ್ರೆ ಅಂದ್ರೆ ನಿನ್ ಕೊಂದಾಕ್ಬಿಡ್ತಾರೆ. ಇದರಿಂದ ನಿನಗ ಅವರು ಗುರುತಿಸ್ಲಿಕ್ಕೆ ಆಗುದಿಲ್ಲ. ಇದು ಒಂದು ಲಾಭ. ಇನ್ನ ಎರಡನೇ ಲಾಭ ಏನಪ್ಪಾ ಅಂದ್ರೆ, ನಿನ್ನ ಶರೀರದೊಳಗಿರುವಂತ ಕಲಿ ಏನಲ್ಲ, ಆ ಕಲಿ ಮೇಲೆ ಇದು ಪ್ರಭಾವ ಬೀರ್ತದೆ. ನಿನಗೇನು ಪ್ರಾಬ್ಲಮ್ ಆಗುದಿಲ್ಲ, ಕಲಿ ಮೇಲೆ ಪ್ರಭಾವ ಬೀರ್ತದ, ಇದರಿಂದ ನಿನಗೆ ಒಳ್ಳೇದಾಗ್ತದ ಅಂತ ಹೇಳ್ತಾನೆ. ನೋಡು, ಒಂದು ಕೆಲಸ ಮಾಡು, ಈ ಮುಂದೆ ಒಂದು ರಾಜ್ಯ ಇದೆ, ಆ ರಾಜ್ಯದ ರಾಜ, ಅವನ ಹೆಸರು ಋತುಪರ್ಣ ಅಂತ. ಋತುಪರ್ಣ ಏನಂದ್ರ ಆ ರಾಜ್ಯ ಯಾವ್ದಾಗಿತ್ತು ಅಂತಂದ್ರೆ ಅಯೋಧ್ಯ.
ಅಯೋಧ್ಯದ ಅಂದ್ರೆ ರಾಮನ ಒಂದು ಸಂತತಿಯೊಳಗೆ ಬಂದಂತ ಒಬ್ಬ ರಾಜ ಇವ. ಯಾರೋ ಋತುಪರ್ಣ. ಋತುಪರ್ಣ ಒಳ್ಳೆ ರಾಜ, ರಾಜಕುಮಾರ. ಅವ ರಾಜ ಇದ್ದ. ಅವನ ಹತ್ರ ಹೋಗು, ಅವನಲ್ಲಿ 2 ವಿದ್ಯೆಗಳದಾವ. ಒಂದು ವಿದ್ಯೆ ಜುವ ಆಡೋದ್ರಲ್ಲಿ, ಅಂದ್ರೆ ಚದುರಂಗ ಆಡೋದ್ರಲ್ಲಿ ಅವ ಎಕ್ಸ್ಪರ್ಟ್. ಅದಕ್ಕೆ ಅಕ್ಷವಿದ್ಯೆ ಅಂತಾರೆ. ಇನ್ನೊಂದು, ಒಂದು ಮರ ನೋಡಿದಂದ್ರೆ ಆ ಮರದಲ್ಲಿ ಎಷ್ಟು ಎಲೆಗಳಿದಾವ ಅಂದ್ರೆ ಎಕ್ಸಾಕ್ಟ್ಲಿ ಎಣಿಸಿ ಹೇಳ್ತಾನವ. ಗಿಣತಿ ಮಾಡುವಂತ ಶಕ್ತಿ ಅಂದ್ರೆ ಗಣಿತದ. ಈ ಗಿಡದಾಗ ಇಷ್ಟೇ ಎಲೆ ಇದಾವ ಅಂತ ಕರೆಕ್ಟ್ ಹೇಳ್ತಾನವ. ಆ 2 ವಿದ್ಯೆಗಳನ್ನು ಕಲಿ. ಆ 2 ವಿದ್ಯೆಗಳಿಂದ ಇದು ನಿನಗೆ ಅನುಕೂಲ ಆಗ್ತತಿ ಅಂತ. ತಗೋ ಇದನ್ನ 2 ವಸ್ತ್ರಗಳು ತಗೋ. ಈ ವಸ್ತ್ರನ ಇವತ್ತ ಧಾರಣೆ ಮಾಡಬೇಡ. ಈ ವಸ್ತ್ರನ ನೀನು ಯಾವಾಗ ನೀನು ನಳ ಅಂತ ನಿನಗೆ ತೋರಿಸ್ಬೇಕಾಗಿರ್ತತಿ, ಅವತ್ತ ನೀ ಧಾರಣ ಮಾಡೋ, ಅವಾಗ ನಿನ್ನ ಒರಿಜಿನಲ್ ರೂಪ ಬರ್ತದೆ. ಈಗ ಏನು ಭಾವುಕ ಅನ್ನುವಂತ ಹೆಸರಿನಿಂದ ಹೋಗು ಅಂತ. ಅಲ್ಲಿ ಅವ ಯಾಕೆ ನನಗೆ ಆ ವಿದ್ಯೆ ಹೇಳ್ಕೊಡ್ತಾನ? ನೀನು ಅವನ ಹತ್ರ ಹೋಗು, ನೀನು ಅವನ ಸಾರಥಿ ಆಗೋಂತ. ನನ್ನ ಯಾಕೆ ಹಿಡ್ಕೊಳ್ತಾನ ಅವನ ಸಾರಥಿ ಅಂತ? ಅವನಿಗೆ ಅವಶ್ಯಕತೆ ಐತಿ, ಹೋಗು ಅಂತ. ಅವ ಹೋಗ್ತಾನ. ಹೋಗ್ತಾ ಹೋಗ್ಬೇಕಾದ್ರೆ ಅರಣ್ಯದಾಗ ಅವ ರಾಜ ಏನತಿ ಅನೇಕ ಕುದುರೆಗಳು. ಆ ಕುದುರೆಗಳನ್ನ ರಥಕ್ಕೆ ಕಟ್ಟಬೇಕಾಗಿರ್ತೈತಿ. ಆ ರಥಕ್ಕೆ ಯಾ ಕುದುರೆ ಕಟ್ಟಬೇಕು, ಯಾ ಕುದುರೆ ಹೂಡಬೇಕು, ರಥಕ್ಕೆ ಇವು ಕುದುರೆ ಕಟ್ಟಿದ್ರೆ ಇವು ಎಳ್ಕೊಂಡು ಹೋಗ್ತಾವಂತ ಅವಂಗ ಅಶ್ವವೇಧದಲ್ಲಿ ಅವಂಗ ಜ್ಞಾನ ಇರಲಿಲ್ಲ. ಮತ್ತ ಅವ ಕರ್ಕೊಂಡ್ ಬಂದಿರುವಂತ ಆ ಸಾರಥಿ ಏನದಲ್ಲ, ಸಾರಥಿ ಕೂಡ ಅವನಿಗೂ ಕೂಡ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಲಿಕ್ಕತ್ತದ. ರಾಜನಿಗೆ ಲೇಟ್ ಆಗಾಕತ್ತದಂತ. ಈಗ ಒಳ್ಳೆಯ ರಾಜಧಾನಿಗೆ ಹೋಗ್ಬೇಕು, ಲೇಟ್ ಆಗಾಕತ್ತೈತಿ, ಕಟ್ಟೋ ಕುದುರೆಗಳನ್ನಂತ ಹೇಳ್ತಾವ. ಮಾಡ್ತಾ ಇದ್ದಾನೆ ಅಂತ. ಅಷ್ಟೊಳಗ ಇವ ಭಾವುಕ ಅಂದ್ರೆ ನಳ ಅಲ್ಲಿ ಬಂದು ಮುಟ್ಕೊಳ್ತಾವ. ಅವ ಮುಟ್ಕೊಂಡು ರಾಜನಿಗೆ ಹೋಗಿ, ನನ್ನನ್ನು ನಿಮ್ಮ ಸೇವಕನನ್ನು ಮಾಡಿಕೊಳ್ಳಿ ಅಂತ. ಎಂತ ನೀನೇನ್ ಮಾಡ್ತೀಯಪ್ಪ, ಏನ್ ಕೆಲಸ ಮಾಡ್ಲಿಕ್ಕೆ ಬರ್ತದ? ನಾನು ಸಾರಥಿ ಆಗ್ಬೋದು, ನನಗೆ ಆಲ್ರೆಡಿ ಸಾರಥಿ ಇದ್ದಾನೆ ಇಲ್ಲಿ. ನನಗ ಈ ಕುದುರೆಗಳಲ್ಲಿ ಒಳ್ಳೆ ಜ್ಞಾನ ಇದೆ ಅಂತ. ಯಾವ ಕುದುರೆಗಳನ್ನ ರಥಕ್ಕೆ ಕಟ್ಟಬೇಕು, ಯಾವ ಕುದುರೆಗಳನ್ನ ಸಂದೇಶವಾಹಕರ ಅರಿಗೆ ರವಾನೆ ಮಾಡ್ಬೇಕು. ಅಂದ್ರೆ ಈಗ ಸಂದೇಶಗಳನ್ನು ಕಳಿಸುವಂತವ್ರು ಇರ್ತಾರಲ್ಲ, ಕುದುರೆ ಮೇಲೆ ಕುದುರೆ ವಾಹಕರಿಗೆ ಯಾವುದು ಅವಶ್ಯಕತೆ ಇದೆ. ಮತ್ತೆ ಯಾವ ಕುದುರೆಗಳನ್ನ ಮದುವೆ ಅಥವಾ ಹಬ್ಬಕ್ಕೆ ಎಳ್ಕೊಂಡು ಹೋಗುವಂತವ್ರು ಇರ್ತಾವಲ್ಲ, ಯಾವ ಕುದುರೆಗಳು ಕಟ್ಟಬೇಕು, ಯಾವ ಕುದುರೆಗಳು ಯಾವ ಬಣ್ಣದ ಇರುವುದರಿಂದ ಯಾವ ಎಫೆಕ್ಟ್ ಆಗ್ತತಿ ಅನ್ನುವಂಥದ್ದನ್ನು ಕೂಡ ಅನೇಕ ಡಿಟೇಲ್ ರೂಪದೊಳಗೆ ಮಾತಾಡ್ಲಿಕ್ಕೆ ಯಾರು ನಳ ಮಹಾರಾಜ. ಹಂಗಾದ್ರೆ ಬಾರ ಮರೆ, ನಂದು ಇಲ್ಲಿ ನೋಡಿ ಇಷ್ಟೊತ್ತಾಯ್ತು, ಈಗ ಕುದುರೆ ಇದನ್ನ ರಥ ರೆಡಿ ಮಾಡ್ಲಿಕ್ಕತ್ತೆ, ನೀನ್ ನೋಡೋಣ. ಅವತ್ತು ತುರಂತ ಹೋದ, ಬೇರೆ ಒಂದು ಕುದುರೆಗೆ ಮೈ ಸವರಿದ, ಕುದುರೆ ಕರ್ಕೊಂಬಂದ. ಈ ಕುದುರೆ ಪಕ್ಕಕ್ಕೆ ಇನ್ನೊಂದು ಕುದುರೆ ತಮ್ಮಂದ, ಆ ಕುದುರೆಗೆ ರಥಕ್ಕೆ ಹೂಡಿದ. ವಾ ಇಷ್ಟೊಂದು ಪಟಾಪಟ್ ನಾವು ಮುಂಜಾನಿಂದ ಇವನ್ನು ಮಾಡ್ಲಿಕ್ಕತ್ತಿದ್ರು. ಅಲ್ಲಿವರೆಗೆ ಅವು ಕುದುರೆಗಳು ಯಾವ ಪಳಗ್ತಾ ಇರಲಿಲ್ಲ. ಈಗ ನಳ ಮಹಾರಾಜ ಆ ಕುದುರೆ ಮೈ ಹೊಡೆದ್ರಿಂದ ಅವು ಕುದುರೆಗಳು ಖುಷಿಯಿಂದ ರೆಡಿ ಆದವು. ಉಳಿದ ಕುದುರೆಗಳನ್ನೆಲ್ಲ ಅವನ ಸಾರಥಿ ಏನದಲ್ಲ, ಅವ ಕುದುರೆಗಳನ್ನ ಏಕತ್ರ ಮಾಡ್ಕೊಂಡು ಎಳ್ಕೊಂಬಂದ. ಈ ಕುದುರೆಯನ್ನು ನಡೆಸ್ಕೊಂತ, ಅಂದ್ರೆ ಈ ರಥನ ನಡೆಸ್ಕೊಂಡು ಭಾವುಕ ಏನತಿ ಮುಂದೆ ಹೊರಟ. ರಾಜಧಾನಿಗೆ ಹೋಗಿ ಮುಟ್ಟಿದ್ರು. ರಾಜಧಾನಿಯಲ್ಲಿ ಏನತಿ ದಿನಂಪ್ರತಿ ಕುದುರೆಗಳ ಸೇವಾ ನೋಡ್ಲಿಕ್ಕತ್ತಿದ್ರು. ಅಷ್ಟೊಳಗ ಏನಾಯ್ತು, ಅಷ್ಟೊಳಗ ಒಂದು ಮಾಹಿತಿ, ಇವಳು ಯಾರೋ ದಮಯಂತಿ ಏನ್ ಮಾಡಿದ್ಲು, ಅವಳು ಹೋಗಿ ಸುಮ್ಮನೆ ಕುತ್ಕೊಳ್ಳಿಲ್ಲ. ಇದನ್ನ ನೇರವಾಗಿ ನಳ ಮಹಾರಾಜ್ ಎಲ್ಲದನ ಅಂದ್ರೆ ಗುಪ್ತಚರದ ಮೂಲಕ ನಾವು ಹುಡುಕ್ಲಿಕ್ಕೆ ಹೋದ್ರ ಸಿಗುದಿಲ್ಲ. ಇವನ್ ಹೆಂಗ್ ಹುಡುಕೋದು ಅಂತ ಒಂದು ಪ್ಲಾನಿಂಗ್ ಮಾಡ್ತಾಳ. ಅವಳು ಒಂದು ಪದ್ಯ ಬರೀತಾಳ. ಆ ಪದ್ಯದೊಳಗ, ನನ್ನ ರಾತ್ರಿ ವನದಲ್ಲಿ ಬಿಟ್ಟು ಹೋದೆ, ಎಲ್ಲಿದೆ ನೀನು ಅಂತ. ಈ ಪದ್ಯನ ಯಾರು ಪೂರ್ಣ ಮಾಡ್ತಾರ ಆ ವ್ಯಕ್ತಿನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಒಂದು ಬ್ರಾಹ್ಮಣ ಕೂಟನ ರಚನೆ ಮಾಡಿದ್ಲು. ಆ ಬ್ರಾಹ್ಮಣರನ್ನೆಲ್ಲ ಬೇರೆ ಬೇರೆ ಪ್ರಾಂತ್ಯಗಳಿಗೆಲ್ಲ ರವಾನೆ ಮಾಡಿದ್ಲು, ಕಳಿಸಿದ್ರು. ಅವರೆಲ್ಲ ಹೋಗಿ ಯಾರು ಈ ಪದ್ಯನ ಪೂರ್ಣ ಮಾಡಿಸ್ಕೊಂಡ್ ಬರ್ತಾರೆ ಆ ಸಂದೇಶನ ತಂಬರ್ತಾರೆ. ಯಾರು ಪದ್ಯ ಪೂರ್ಣ ಮಾಡಿರ್ತಾರ ಅವನ್ನೆಲ್ಲ ಓದಿ ಅವ್ರು ಯಾವ ವ್ಯಕ್ತಿ ಅಂತ ಇವ್ರು ಕಂಡು ಹಿಡ್ಲಿಕ್ಕೆ ಇವಳು ಪ್ಲಾನಿಂಗ್ ಮಾಡಿದ್ರು. ಅದೇ ರೀತಿ ಅವ್ರನ್ನ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಕಳಿಸಿಕೊಟ್ರು. ಎಲ್ಲರೂ ವಾಪಸ್ ಬಂದ್ರು. ನಮ್ಮ ಕಡೆ ಯಾರು ಈ ಪದ್ಯನ ಪೂರ್ಣ ಮಾಡಲಿಲ್ಲ. ಒಬ್ಬ ಬ್ರಾಹ್ಮಣ ಬಂದ, ಆ ಪದ್ಯನ ಪೂರ್ಣ ಮಾಡಿದ್ದು ಇಲ್ಲೇ ಈ ರೀತಿ ಇದಕ್ಕೆ ಬರ್ದು ಕಳಿಸಿದ್ದಾರೆ ನೋಡಿ ಅಂತ. ಅವಳು ಓದಿಲ್ಲ.
ಓ, ಈ ಪದ್ಯ ಪೂರ್ಣ ಮಾಡಿದ ಅವನೇ ನಳ ಮಹಾರಾಜ ಆಗಿರ್ತಾನಂತ. ಅವ್ರು ತುರಂತ ಹೇಳಿದ್ಲು, ಅವನಿಗೆ ಬ್ರಾಹ್ಮಣಿಗೆ ಹೇಳಿದ್ಲು, ನೀನು ಮತ್ತೊಂದು ಸಂದೇಶ ತಗೊಂಡು ಹೋಗು, ದಮಯಂತಿಗೆ ನಾಳೆ ಸ್ವಯಂವರ, ಮತ್ತೆ ಸ್ವಯಂವರ. ಅವಳು ಕಳಿಸಿಕೊಟ್ಲೆ ಅವರು ಅಯೋಧ್ಯೆ ಹೋಗಿ ಮುಟ್ಟಿದವ. ಅಯೋಧ್ಯದಲ್ಲಿ ಋತುಪರ್ಣನಿಗೆ ಈ ಸಂದೇಶ ಕಳಿಸಿದ. ಅಂದ್ರೆ ಆ ಬ್ರಾಹ್ಮಣ ಅಯೋಧ್ಯದಿಂದ ಆ ಸಂದೇಶ ಅಂತ ತೊಗೊಂಡಿದ್ದ. ಅದನ್ನ ಪೂರ್ಣ ಮಾಡಿದಂಥ ವ್ಯಕ್ತಿ ಭಾವುಕ. ಆ ಭಾವುಕಂದು ಇದನ್ನೆಲ್ಲ ಭಾವುಕನ ಬಗ್ಗೆ ಅವ ಹಿಂಗ ಅದನ್ನ ಕುಬ್ಜದನ, ಹಿಂಗ ಅದನ, ಕುರೂಪ ಅದನ ಅಂತಂತೆಲ್ಲ ಹೇಳಿದ್ರು ಯಾರೋ ದಮಯಂತಿಗೆ. ಆದ್ರೂ ಕೂಡ ಈ ಪದ್ಯ ಪೂರ್ಣ ಮಾಡಿದಾನಂದ್ರೆ ಅವ ಮೋಸ್ಟ್ಲಿ ಅವ ನಳನ ಇರಬಹುದು ಅಂತ ಆ ಡೌಟ್ನಿಂದ ಹೇಳಿದ್ನು. ಅದಕ್ಕೆ ಇದನ್ನು ಸ್ವಯಂವರ ಏರ್ಪಾಡು ಮಾಡಿಲ್ಲ. ನಾಳೆ ಬಂದು ಎಷ್ಟೊತ್ತಿದ್ರು ನಾಳೆ ಬಂದು ಆ ಸ್ವಯಂವರಕ್ಕೆ ಅಟೆಂಡ್ ಆಗ್ಬೇಕು ಅನ್ನುವಂಥದ್ದು ಋತುಪರ್ಣನಿಗೆ ಸಂದೇಶ ಕಳಿಸಿದ್ರು. ಆ ಋತುಪರ್ಣನ ಮುಂದೆ ಜೋರಾಗಿ ಈ ಪತ್ರನ ಓದಿ ಹೇಳಲಿಕ್ಕತ್ತಿದ್ದ ಬ್ರಾಹ್ಮಣ. ಅವನ ಪಕ್ಕಕ್ಕನೇ ಇದ್ದ ಇವ ಯಾರೋ ಭಾವುಕ, ಕೇಳಿಸ್ಕೊಳ್ಳಿಕತ್ತಿದ್ದ. ದಮಯಂತಿ ಈ ರೀತಿ ಯೋಚನೆ ಮಾಡ್ತಾಳ, ನಾನು ಹೇಳ್ತಿ ಮತ್ತೊಂದು ಮದುವೆ ಆಗ್ಲಿಕ್ಕೆ ರೆಡಿ ಅಲ್ದು. ನಾ ಕೇಳಿದ್ದೀನಿ, ಶಾಸ್ತ್ರದಲ್ಲಿನೂ ಉಲ್ಲೇಖ ಅದ, ಕೆಲವೊಮ್ಮೆ ಸ್ತ್ರೀಯರು ಏನ್ ಮಾಡ್ತಾರ ಅಂತ ಸಂದರ್ಭ, ಅಗ್ದಿ ಕಠೋರ ಸಂದರ್ಭ ಕ್ರಿಯೇಟ್ ಆದ ಹೊತ್ನಾಗ ಈ ರೀತಿ ಡಿಸಿಷನ್ ತಗೊಳ್ತಾರ ಅಂತ. ಮೋಸ್ಟ್ಲಿ ಅವಳಿಗೂ ಏನೋ ಕಷ್ಟ ಬಂದಿರ್ಬೋದು, ಆದ್ದರಿಂದ ಈ ರೀತಿ ಡಿಸಿಷನ್ ತಗೊಂಡಿದ್ದಾಳ ಕಾಣತ್ತ. ಇರ್ಲಿ ಅಂತ ಅವಳು ಮನಸ್ಸಿನೊಳಗನ ಕೊರಗ್ಲಿಕ್ಕತ್ತಿದ. ಅಷ್ಟೊಳಗ ರಾಜ ಅನ್ನ, ನಾಳೆ ಎಷ್ಟೊತ್ತಿದ್ರೊಳಗನು ನಾನು ಹೇಗೆ ಈ ವಿದರ್ಭದಿಂದ ಅಯೋಧ್ಯಕ್ಕೆ ಹೋಗಿ ಹೇಗೆ ಮುಟ್ಟೋದು ಅಂತ. ಅದು ಸರಿ, ಹೇಗೆ ಮುಟ್ಟೋದು ಅಂತ. ಸಾರಿ, ಅಯೋಧ್ಯದಿಂದ ವಿದರ್ಭಕ್ಕೆ ಹೋಗಿ ಉಲ್ಟಾ ಹೇಳಿದೆ ನಾನು, ಸಾರಿ. ಅಯೋಧ್ಯದಿಂದ ವಿದರ್ಭಕ್ಕೆ ಹೋಗಿ ಹೇಗೆ ಮುಟ್ಟೋದು ಅಂತ. ಒಂದು ದಿನ ಒಂದು ರಾತ್ರಿ ಅದ, ಅಷ್ಟೊಳಗೆ ಹೋಗಿ ಮುಟ್ಟೋದು ಹೆಂಗಂತ ಇವ ಭಾವ ಕೇಳ್ದ. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ನೀ ಕರ್ಕೊಂಡು ಹೋಗ್ತೀಯ? ನಾ ಕರ್ಕೊಂಡು ಹೋಗ್ತೇನೆ. ಅಲ್ಲ, ನೀ ಏನಾರ ಯೋಚನೆ ಮಾಡಿದೆ, ಇಲ್ಲಿಂದ ನಾವು ಗಾಳಿ ಒಳಗೆ ತೇಲಿ ಹೋಗ್ಬೇಕಾಗ್ತದೆ. ಅಷ್ಟು ಸ್ಪೀಡ್ನಾಗ ಹೋದ್ರೆ ಮಾತ್ರ ನಾವು ಅಲ್ಲಿ ಹೋಗಿ ಮುಟ್ಲಿಕ್ಕೆ ಆಗ್ತದೆ. ಸರಿ, ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ. ಅವ್ರು ಹೋದ. ದೊಗಲಾಪನ್ನ ಅನ್ನುವಂತ ಅಂದ್ರೆ ಅಗದಿ ತೆಳ್ಳಗಿರುವಂಥವು ಸಣಕ್ಲ ಮೈಯಿನ 2 ಕುದುರೆಗಳನ್ನು ತಮ್ಮಂದು ಕಟ್ಟಿದ. ಅಲ್ಲ, ಈ ಕುದುರೆಗಳನ್ನು ಕಟ್ಟಕತ್ತೀಯ ನೀನು? ಈ ಕುದುರೆಗಳನ್ನ ಹೇಳ್ಕೊಂಡು ಹೋಗ್ತಾವ? ನಮ್ಮ ಅರಮನೆಯಿಂದ ಹೊರಗೆ ಹೋಗೋರಿಗೇನೆ ಇವು ಸತ್ತು ಹೋಗ್ತಾವು. ಇವು ಹೆಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯದ? ರಾಜರೇ, ವಿಶ್ವಾಸ ಇಡಿ ನಮ್ಮ ಮೇಲೆ. ಹೌದೌದು ಮಾರಾಯ, ಏನು ವಿಶ್ವಾಸ ಇಡೋದು? ಹೇಗೆ? ಆಯ್ತು, ಏನು ಮಾಡ್ತೀವಿ ಮಾಡೋದು. ಆ ಕುದುರೆಗಳನ್ನ ರಥಕ್ಕೆ ಕಟ್ಟಿದ್ರು. ರಾಜ ಕುದುರೆಯಲ್ಲಿ ಇದರ ರಥದಲ್ಲಿ ಕೂತ್ಕೊಂಡ. ಈ ಬಾಹುಕ ಕುದುರೆಯನ್ನು ನಡೆಸ್ತಾ ಇರ್ಬೇಕಾದ್ರೆ ಕ್ರಮೇಣ ಕುದುರೆಗಳು ಅರಮನೆಯಿಂದ ಹೊರಗೆ ಬಂದು ಗೇಟ್ನಿಂದ ಹೊರಗೆ ಬರ್ಬೇಕಾದ್ರೆ ಕುದುರೆಗಳು ಇನ್ನೇನು ಜಂಪ್ ಮಾಡ್ಲಿಕ್ಕತ್ತಿದ್ವು, ಓಡ್ತಾ ಮ್ಯಾಲೆ ಹಾರ್ಲಿಕ್ಕತ್ತು. ರಾಜ ಅನಿಸ್ತು, ಕರೇನ ಗಾಳಿಯಲ್ಲಿ ತಿರ್ಲಿಕ್ಕತ್ತೀವಿ ನಾವು. ಓಡ್ತಾ ಇರ್ಬೇಕಾದ್ರೆ ಅವನ ಹಾಕೊಂಡಿರುವಂತ ಅಂಗವಸ್ತ್ರ, ಮೇಲೆ ಹಾಕಿಕೊಂಡಿರುವಂತ ಅಂಗವಸ್ತ್ರ ಏನಂತೆಲ್ಲ ಹಾರಿ ಹೋಗ್ಬಿಡ್ತದೆ. ರಾಜವಸ್ತ್ರ ಅದು ಹಾರಿ ಹೋಗ್ಬೇಕಲ್ಲ. ಭಾವುಕ ಹೇಳ್ತಾನೆ, ಭಾವುಕ ನನ್ನ ಅಂಗವಸ್ತ್ರ ಹಾರಿ ಹೋಗ್ತಾನೆ. ಈಗ ಹಾರಿ ಹೋಗಿ 5 ಯೋಜನೆಗಳಾದವು. ಎಷ್ಟೋ ದೂರ ಹೋಗಿ ಬಿದ್ದದ 5 ಯೋಜನೆಗಳು. ಯೋಜನೆಗಳನ್ನೇ ಯಾವ ರೀತಿ ಲೆಕ್ಕ ಮಾಡ್ತಾರೆ ನೀವು ನೋಡಿ. 5 ಯೋಜನೆಗಳವರೆಗೆ ಎಂದು ಹೋಗಿ ಬಿದ್ದಿದ್ದ, ಅದನ್ನು ವಾಪಸ್ ತಮ್ಮರುವಷ್ಟು ಟೈಮ್ ಇಲ್ಲ ನಮ್ಗೆ. ರಾಜ ಹೇಳ್ದ, ಆಯ್ತಾಯ್ತು ಹೋಗಿ, ನಮ್ಗೆ ಇಂಪಾರ್ಟೆಂಟ್ ಸ್ವಯಂವರ ಅಟೆಂಡ್ ಮಾಡೋದು. ಅಷ್ಟೊಳಗ ಒಂದು ದೊಡ್ಡ ಮರ ಅಲ್ಲಿ ಕಾಣಿಸ್ತು. ದೊಡ್ಡ ಮರ ಕಾಣಿಸ್ಕೊಂಡು ಬಿಟ್ಲೇನ ರಾಜ ಏನಂತೆ, ಒಂದು ಹವ್ಯಾಸ ಅಲ್ಲ, ಈ ಮರದಲ್ಲಿ ಇಷ್ಟು ಎಲೆ ಇದಾವನ್ನ ಸರಳ ನಿಲ್ಸಿದವ ಭಾವುಕ. ಈ ಮರದಲ್ಲಿ ಇಷ್ಟು ಎಲೆ ಇದಾವು, ನೀವು ಹೆಂಗೆ ಎಕ್ಸಾಕ್ಟ್ಲಿ ಹೇಳಕ್ ಸಾಧ್ಯ ಇದೆ? ಈ ಕೊಂಬಿಯಲ್ಲಿ ಈಗ ನಿಮ್ಮನ್ನ ಕೆಳಗೆ ನೇತಾಡ್ತಾ ಇದಲ್ಲ, ಆ ಕೊಂಬಿಯಲ್ಲಿ ಇಷ್ಟು ಎಲೆ ಅದಾವು, ಇಷ್ಟು ಹಣ್ಣು ಅದಾವು. ನೀವು ನಿಲ್ಸಿದ ಕೂಡಲೇ, ಅಲ್ಲ ನನಗೆ ಬಹಳ ಕುತೂಹಲ ಅದ, ಅದು ನೀವು ಹೇಳಿದ್ದು ಕರೆಕ್ಟ್ ಆಯ್ತು ಅಂತ ನಾ ಹೆಂಗೆ ಬೇಕಾದ್ರೆ ಹೋಗಿ ಎಣಸನ್ನ, ನಾ ಹೋಗಿ ಎಣಿಸ್ಬಿಡ್ತೀನಿ. ಅಲ್ಲ, ಎಣಸೋದು ಬೇಡ ಮರ, ನಂದು ಇದಕ್ಕೆ ಹೋಗೋದು ಸ್ವಯಂವರಕ್ಕೆ ಅದ. ನಾನು ಸ್ವಯಂವರಕ್ಕೆ ನಾ ಕರ್ಕೊಂಡು ಹೋಗೋದೀನಿ. ಆದ್ರೆ ನೀವು ಎಣಿಸಿರುವಂತ ಎಲೆಗಳದಾವಲ್ಲ, ಅದು ನನ್ನ ಮನಸ್ಸಿನಾಗ ಕೊರಲಿಕ್ಕತ್ತದ. ಇಲ್ಲ ಅಂದ್ರೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದು. ಹೋದ, ಪಟ ಎಲೆ ಎಣಿಸಿದ. ಆ ಕೊಂಬಿ ಒಳಗೆ, ಸಣ್ಣ ಕೊಂಬಿ ಒಳಗೆ ಎಷ್ಟು ಎಲೆಗಳವು ಎಣಿಸಿದ, ಎಷ್ಟು ಹಣ್ಣದವು ಎಣಿಸಿದ, ಎಕ್ಸಾಕ್ಟ್ ಕರೆಕ್ಟ್ ಇದ್ವು. ವಾವನ್ನ, ಅಲ್ಲ ಇದನ್ನ ನನಗೆ ಹೇಳ್ಕೊಡ್ರಲ್ಲ, ನಾನ್ಯಾಕೆ ಹೇಳ್ಕೊಡ್ಬೇಕಂದ. ಅಲ್ಲ, ನಿಮ್ಗೆ ಅಶ್ವವಿದ್ಯೆ ಹೇಳ್ಕೊಡ್ತೀನಿ ನಾನು. ಹಾಗಾದ್ರೆ ಆಗ್ಬೋದು.
ಅಶ್ವವಿದ್ಯೆ ಅನ್ನೋದು ಈ ಅಶ್ವಗಳನ್ನ ಯಾವ ರೀತಿ ನಡೆಸ್ಬೇಕು ಅನ್ನೋದನ್ನು ಅದನ್ನೆಲ್ಲ ವಿವರವಾಗಿ ಅವನಿಗೆ ಹೇಳ್ಕೊಟ್ಟ. ಅವೇನತಿ ಆ ಎಣಿಕೆ ಮಾಡೋದನ್ನು ಹೇಳ್ಕೊಟ್ಟ. ಅದ್ರ ಜೊತೆಗೆ ಈ ಜೂವ ಆಡ್ಬೇಕಾದ್ರೆ ಅಕ್ಷಯ ವಿದ್ಯೆ ಅಂತಂದ್ರೆ ಆ ದಾಳನ ಯಾವ ರೀತಿ ಪ್ರಯೋಗ ಮಾಡ್ಬೇಕು, ಅವರ ಮನಸ್ಸಿನೊಳಗೆ ಯಾವ ರೀತಿ ದಾಳನ ಪ್ರಯೋಗ ಮಾಡುವಂತ ವಿಚಾರ ಏನಿರ್ತದಲ್ಲ ಅದು ಹೆಂಗಿರ್ತತಿ, ಯಾವ ಟೈಮ್ನಾಗ ಆ ದಾಳನ ಹೋಗಿಬೇಕು, ಯಾವಾಗ ಯಾವ್ದನ್ನ ಇದು ಮಾಡ್ಬೇಕು ಅನ್ನೋಂಥ ವಿದ್ಯೆ ಹೇಳ್ಕೊಟ್ಟ. ಆ ವಿದ್ಯೆ ಹೇಳಿಕೊಟ್ಲೇನ ಆ ವಿದ್ಯೆನ ತಗೊಂಡ ಸ್ವಲ್ಪ ತಾದ್ಮೇಲೆ ಅವ ವಾಮಿಟ್ ಮಾಡ್ಲಿಕ್ಕೆ ಮುಂದೆ ಹೋಗಿ ವಾಮಿಟ್ ಮಾಡಿದ. ಯಾರು? ನಳ ಭಾವುಕ ವಾಮಿಟ್ ಮಾಡಿದಾಗ ಹೊಟ್ಟೆ ಒಳಗಿರುವಂತ ಹೊಟ್ಟೆಯಿಂದ ಅವ್ನ ಶರೀರದೊಳಗಿರುವಂತ ಕರಿದಾಗಿರುವಂತ ಒಂದು ರೂಪ ಅದು ಹೊರಗೆ ಬಂತು. ಅದು ಕಲಿ ಶರೀರದಿಂದ ಹೊರಗೆ ಹೋಗ್ಬಿಡ್ತು. ಭಾರವಾಗಿರುವಂತ ಶರೀರ ಈಗ ಹಗುರ ಆಯ್ತು. ಅವಂಗೆಲ್ಲ ನೆನಪು ಬರ್ಲಿಕ್ಕತ್ತು. ಅವ ಏನ್ ಬರ್ಲಿಕ್ಕತ್ತು? ಅವ ಏನ್ ಮಾಡಿದ? ಭಾರವಾಗಿರುವಂತ ಅವನ್ ಮೊದಲ ಜುವ ಆಡುವಂಥದ್ದು, ಪುಷ್ಕರನ ಜೊತೆಗೆ ಜುವ ಆಡಿದ್ದು. ಆ ಜುವದಿಂದ ತನ್ನ ಪತ್ನಿಯನ್ನ ಅರಣ್ಯದಲ್ಲಿ ಬಿಟ್ಟು ಬಂದ. ಮಕ್ಕಳೆಲ್ಲ ಹೊರಟು ಹೋದ್ರು. ಆ ನಂತರ ಅವ ಹಾವನ್ನು ರಕ್ಷಣೆ ಮಾಡಿದ್ದು. ಮತ್ತೆ ಮುಂದೆ ಬಂದು ಈ ಋತುಪರ್ಣನ ಭೇಟಿಯಾಗಿರುವಂಥದ್ದು, ಆ ಮುಂದೆ ನಡೆದಿರುವಂಥದ್ದು ಎಲ್ಲದೂ ನೆನಪು ಬರ್ತಾ ಬಂತು. ಇವಾಗ ನನ್ನ ದಮಯಂತಿ ಏನಲ್ದು ಅಂತ ಯೋಚನೆ ಬರ್ಲಿಕ್ಕತ್ತು. ಅಂದ್ರೆ ಈಗ ಅವ ಜಾಗೃತ ಅವಸ್ಥೆಯೊಳಗೆ ಬಂದ. ಈಗ ನಾವು ದಮಯಂತಿಯ ಸ್ವಯಂವರಕ್ಕೆ ಹೋಗ್ತಾ ಇದೀವಿ ಅಂತ ಅನ್ಕೊಂಡ. ಈಗ ಅನ್ನ ಆಯ್ತು. ಆಮೇಲೆ ಬಂದು ರಾಜನ ಕುದುರೆಗಳನ್ನ ಮತ್ತೆ ಹುರಿದುಂಬಿಸಿದ. ಹಾರ್ಲಿಕ್ಕೆ ಇಷ್ಟೊಂದು ಶರವೇಗದಲ್ಲಿ ಬಂದು ಆ ವಿದರ್ಭದ ಅರಮನೆಯ ಅಂಗಣದಲ್ಲಿ ಈ ವಿಮಾನ ಯಾವ ರೀತಿ ಬಂದು ಇಳಿತೈತಿ, ಈಗ ಏರೋಪ್ಲೇನ್ ಯಾವ ರೀತಿ ಬಂದು ರೈಲ್ವೆ ನಿಲ್ದಾಣದಲ್ಲಿ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿತದೆ. ಇಳಿಬೇಕಾದ್ರೆ ಒಂದು ಸೌಂಡ್ ಬರ್ತದೆ, ಸ್ವಯಂ ಅಂತ. ಹಂಗ ರಥನು ಕೂಡ ಬಂದು ಇಳಿತು. ಇಳಿಬೇಕಾದ್ರೆ ಆ ಧ್ವನಿ ದಮಯಂತಿ ಕಿಟಕಿಯಲ್ಲಿ ಬಂದು ಕೇಳ್ತಾ ಇದ್ದಾಳ. ಈ ಧ್ವನಿ ನಳ ಮಹಾರಾಜರ ರಥ ತುಂಬರ್ಬೇಕಾದ್ರೆ ಇದೇ ಧ್ವನಿ ಬರ್ತಾ ಇತ್ತು. ಇದೇ ಅವ್ರ ನಳ ಮಹಾರಾಜರು, ಇವರು ಇದ್ರೊಳಗನ ಅದಾನ, ನನ್ನ ಗಂಡ ಅದ ಇದ್ರೊಳಗದಾನಂತ ನೋಡ್ತಾ ಇದ್ದಾನ. ಋತುಪರ್ಣ ಮತ್ತೆ ಇವ ಸಾರಥಿಯಾಗಿ ಬಂದವ. ಯಾರಿರ್ಬೋದು ಅಂತ ಇವಳು ಏನ್ ಮಾಡಿದ್ಲು, ತನ್ನ ದಾಸಿಯನ್ನ ಕಳಿಸಿದ್ಲು. ಆ ವ್ಯಕ್ತಿನ ಹೋಗಿ ನೋಡ್ಬಾ, ಆ ವ್ಯಕ್ತಿ ಕುರೂಪದಾನ, ಹಿಂಗದಾನಂತ. ಇದ್ರೂ ಕೂಡ ಆ ಸೌಂಡ್ ನನಗೆ ಗೊತ್ತೈತೆ. ನನ್ನ ನಳ ಮಹಾರಾಜ ಏನ ರಥ ಇಳಿಸ್ಬೇಕಾದ್ರೆ ಸೌಂಡ್ ಏನು ಬರ್ತೈತೆ, ಆ ಸೌಂಡ್ ಇದೇ ಸೌಂಡ್ ನನಗೆ ಗೊತ್ತೈತೆ, ನನಗೆ ಇದು. ಮತ್ತೆ ದಾಸಿಗೆ ಹೇಳಿದ್ಲು, ಈಗ ನೀ ಏನು ಮಾಡು, ಒಂದು ಕೆಲಸ ಮಾಡು, ನನ್ನ ಕುಮಾರರ ಮಕ್ಕಳು ಅದಾರಲ್ಲ, ಆ ಮಕ್ಕಳನ್ನ ಕರ್ಕೊಂಡು ಹೋಗು. ಆ ಮಕ್ಕಳನ್ನ ನೋಡಿ ಏನು ಮಾಡ್ತಾನೆ ನೋಡು, ದೂರದಿಂದ ಅಬ್ಸರ್ವ್ ಮಾಡ್ತಾರೆ. ಆ ಮಕ್ಕಳು ಹೋದವು, ಆ ದಾರುಕನ ಹತ್ರ ಹೋದ್ರು. ದಾರುಕ್ ಏನು ಮಾಡಿದ, ದಾರುಕನ ಕಣ್ಣಿನಲ್ಲಿ ಕಣ್ಣೀರು ಇಳಿಲಿಕ್ಕದು. ಅವು ಮಕ್ಕಳ ಹತ್ರ ಹೋದ್ಬಿಡ್ಲೆ, ಆ ಮಕ್ಕಳನ್ನ ಇಬ್ಬರನ್ನ ತಬ್ಬಿ ಆಲಿಂಗನ ಮಾಡಿಕೊಂಡ. ಆ ನಂತರ ಇಲ್ಲಿ ದಾಸಿ ನಿಂತಿದ್ದಾಳ, ನನಗೆ ಗೊತ್ತಾಯ್ತು, ತಪ್ಪಾತು. ಇದೇ ರೀತಿ ನನಗೂ 2 ಮಕ್ಕಳಿದ್ದು, ಅವರಂತ ತಿಳ್ಕೊಂಡು ನಾನು ತಪ್ಪಿಕೊಂಡೆ. ಇವರು ದೊಡ್ಡವರ ಮಕ್ಕಳು, ನಾನು ನೋಡಿದರೆ ಒಬ್ಬ ಕೀಳು ವ್ಯಕ್ತಿ, ಕ್ಷಮಿಸಿ ಅಂದ. ಚಿಂತೆ ಮಾಡಬೇಡ, ಅವರು ತಂದೆಯನ್ನು ಕಳ್ಕೊಂಡಿದ್ದಾರೆ. ಅದು ನಡೆದಿರುವಂಥ ಕಥೆಯನ್ನು ಹೋಗಿ ಹೇಳ್ತಾಳೆ. ಯಾರು? ದಮಯಂತಿ ಕೇಳಿಸಿಕೊಳ್ತಾಳೆ. ದಮಯಂತಿ, ಹೌದಾ, ಹಾಗಾದ್ರೆ ಅವ ಹೌದು, ಇನ್ನೂ ಒಂದು ಪರೀಕ್ಷೆ ಮಾಡುವ ಅಂತ. ಇನ್ನೊಂದು ಪರೀಕ್ಷೆ. ಏನು ಪರೀಕ್ಷೆ ಅಂತ ಇದನ್ನ ಅವ್ರ ಅಮ್ಮನಿಗೆ ಹೇಳಿರ್ತಾಳೆ. ಯಾವುದು ಸ್ವಯಂವರ ನಡೆಯುವಂಥದ್ದು. ಅವ್ರ ಅಪ್ಪನಿಗೆ ಮಾತ್ರ ಇದನ್ನ ವಿಷಯ ಗೊತ್ತಿರೋದಿಲ್ಲ. ಇವ್ರು ಯಾಕೆ ಬಂದ್ರು, ಇವರು ಋತುಪರ್ಣ ಇಲ್ಲಿಗೆ ಯಾಕೆ ಬಂದ್ರು ಬರುವಲ್ರಕ್ಕ ಅಂತಂದ್ರೆ, ಅವ್ರ ಋತುಪರ್ಣಂಗ ಹೇಳ್ಕೊಳಕ್ ವಸತಿ ವ್ಯವಸ್ಥೆ, ಅವ್ರಿಗೆ ನಿಲ್ಕೊಳ್ಳುವಂಥ ವ್ಯವಸ್ಥೆ ಎಲ್ಲ ಮಾಡ್ತಾನೆ. ಇವು ದಾರುಕ ಇರುವಂಥ ರೂಮಿಗೆ ದಾರುಕ ಹೇಳಿದ, ನಾನು ಇಲ್ಲೇ ಕುದುರೆಗಳನ್ನು ನೋಡ್ಕೊಂಡು ಇಲ್ಲೇ ಇರ್ತೇನೆ, ನೀವು ಅರಮನೆಯಲ್ಲಿ ಇರ್ರಿ ಅಂತ. ಆ ದಾರುಕ ನಿಂತಿರುವಂಥದ್ದು ಅಶ್ವಗಳ ಕಟ್ಟುವಂಥ ಅಶ್ವಶಾಲೆಯ ಪಕ್ಕಕ್ಕನ ಅವನು ಅಲ್ಲಿರ್ತಿದ್ದು. ಇವಳು ದಮಯಂತಿ ಹೇಳಿದ್ಲು, ಇನ್ನೊಂದು ಟೆಸ್ಟ್ ಮಾಡೋಣ, ಈಗ ನೀ ಹೋಗು, ಅವನಿಗೆ ಆಹಾರ, ಯಾವುದೇ ರೀತಿ ಆಹಾರ ಕೊಡಕ್ಕೆ ಹೋಗ್ಬೇಡ, ಇವನ್ನೆಲ್ಲ ಕೊಡು, ಅಕ್ಕಿ ಕೊಡು, ಬೇಳೆಗಳ ಕೊಡು, ಪಾತ್ರೆ ಕೊಡಬೇಡ, ನೀರು ಕೊಡಬೇಡ, ಬೆಂಕಿ ಕೊಡಬೇಡ. ಆಯ್ತು ಅವನು ಅವಳು ಹೋಗಿ ಅವ್ನು ಕೊಟ್ಲು. ಇದನ್ನ ನೋಡ್ತಾ ಇರೋನು. ಅವ ಏನು ಅಕ್ಕಿ ಕೊಟ್ಟ, ಬೇಳೆ ಕೊಟ್ಟಿದ್ರಲ್ಲ, ಆ ಪಾತ್ರೆ ಇರಲಿಲ್ಲ. ಹಿಂಗೆ ಕೈ ಮಾಡಿದ, ಒಂದು ಪಾತ್ರೆ ಸೃಷ್ಟಿ ಆಯ್ತು. ಆ ಪಾತ್ರೆ ಒಳಗೆ ನೀರು ಇಳಿಸ್ಬೇಕಾದ್ರೆ ಹಿಂಗೆ ಮಾಡಿದ, ಬಳ್ಳಿನ ಮೂಲಕ ನೀರು ಹರಿದು ಬರ್ಲಿಕ್ಕೆ ಪಾತ್ರೆ ನೀರು ತುಂಬಿತು. ಆಮೇಲೆ ಅಕ್ಕಿ ಅದ್ರೊಳಗೆ ಹಾಕಿದ.
ಒಂದ್ ಕಡೆಗೆ ಇನ್ನೊಂದು ಪಾತ್ರೆ ಒಳಗ ಬೇಳೆ ಬೇಯಿಸಾಕತ್ತದ. ಆಮೇಲೆಲ್ಲ ಮಸಾಲೆ ದಿನಸಿಗಳು ತಾವೇ ಬಂದ್ಬಿಡ್ತಳು. ಅಗದಿ ಖುಷ್ಬು, ಆ ಫ್ರಾಗ್ರೆನ್ಸ್, ಪರಿಮಳ ಬರ್ಲಿಕ್ಕತ್ತು. ಆಮೇಲೆ ಅದನ್ನ ದೇವರಿಗೆ ಅರ್ಪಣೆ ಮಾಡಿದ. ಆಮೇಲೆ ಅರ್ಪಣೆ ಮಾಡಿದ. ಅವಳು ಹೋಗಿ ಹೇಳಲಿಕ್ಕತ್ತಿದ್ಲು ಜೋರಾಗಿ, ಅಯ್ಯೋ ಅವ ಅಜೀಬ್ಷ ವ್ಯಕ್ತಿ ಅದನವ, ಏನೂ ಇಲ್ಲ, ಅವ್ನು ಪಾತ್ರೆ ಇಲ್ಲ, ಹಿಂಗ್ ಮಾಡಿದ, ಪಾತ್ರೆ ಬಂತು, ಕೈಯಿಂದ ಹಿಂಗ್ ಬೆರಳು ಮಾಡಿದ, ನೀರು ಬೆರಳಿಕತ್ತು, ಆಮೇಲೆ ಅಕ್ಕಿ ಹಾಕಿದ, ಹಿಂಗ್ ಮಾಡಿ ಹಿಂಗ ಬೆಂಕಿ ಇರಲಿಲ್ಲ, ಬೆಂಕಿಗೆ ಹಿಂಗ್ ಮಾಡಿ ಚಿಟಿಕೆ ಹೊಡೆದ, ಬೆಂಕಿ ಹಚ್ಕೊಳ್ತು, ಆಮೇಲೆ ಅದು ಬಾಯ್ಲ್ ಆಯ್ತು. ಆಮೇಲೆ ಇದೆಲ್ಲ ಪರಿಮಳ ವಾಸನೆ, ಎಷ್ಟೊಂದು ಸುಗಂಧಿತ ವಾಸನೆ. ಈ ನಮ್ಮ ಅರಮನೆಯ ಪಾಕಶಾಲೆಯಲ್ಲಿ ಕೂಡ ಆ ರೀತಿಯ ಪರಿಮಳವನ್ನು ಬರುವುದಿಲ್ಲ. ರಾಜ ಪಾಕಶಾಲೆಯಲ್ಲಿ ಕೂಡ ಆ ಪರಿಮಳ ಬರುವುದಿಲ್ಲ, ಆ ಮಸಾಲೆ ವಾಸನೆ ಬರುವುದಿಲ್ಲ. ಅದೆಲ್ಲ ಬರ್ಲಿಕ್ಕತ್ತಿದ. ಆ ವ್ಯಕ್ತಿ ಅದ್ಭುತ ವ್ಯಕ್ತಿ ಅದಾನೆ ಅವ. ಅವಳು ಹೇಳು, ದಮಯಂತಿ ಹೇಳ್ತಾಳೆ, ಈಗ ಹೋಗು, ಮತ್ತೆ ಹೋಗು, ನೀನು ಹೋಗಿ ಅವ ಬೇಯಿಸಿರುವಂತ ಆ ದೇವರಿಗೆ ಎಡೆ ಮಾಡಿರುವಂತ ಪದಾರ್ಥ ಏನೈತಲ್ಲ ಅದನ್ನ ತಮ್ಮಂದು ಇವಳಿಗೆ ಕೊಡ್ತಾಳ. ಅವಳು ಆ ಟೇಸ್ಟ್ ನೋಡ್ತಾಳೆ, ಇದು ನಳ ಮಹಾರಾಜರೇ ಮಾಡಿರುವಂತ ಪಾಕ, ನಡಿ ಇವಾಗ ಹೋಗುವ ಅಂತ. ಹೋಗಿ ಅವನ ಅಮ್ಮನಿಗೆ ಹೇಳ್ತಾಳೆ, ಅವರು ನಳ ಮಹಾರಾಜನೇ ಅವನು ಅಂತ. ಅವ್ರು ಹೋಗ್ತಾರೆ, ನೀ ಹೇಳು, ನೀವಾಗ್ಲೂ ಹೇಳು, ನೀನು ನಳನೇ ಹೌದನಲ್ಲ ಅಂತ. ಅವರು ಹಳ್ಳಿಗತ್ತಾನೆ, ಹೌದು, ನಾನು ಹೇಗೆ ಹೇಳ್ಕೊಳ್ಳಿ, ನಿನ್ನನ್ನ ರಾತ್ರೋರಾತ್ರಿ ವನದಲ್ಲೇ ನಿನ್ನನ್ನು ಬಿಟ್ಟು ಬಂದಿದ್ದೀನಿ, ನಾನು ನಳ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಇದಿಲ್ಲ, ಹಕ್ಕಿಲ್ಲ. ಅವಳು ಹೇಳ್ತಾಳೆ, ಚಿಂತೆ ಮಾಡಬೇಡ. ಅವಳು ಕೂಡ ತನ್ನ ನಡೆದಿರುವಂತ ಎಲ್ಲ ಘಟನಾವಳಿಗಳನ್ನ ಹೇಳ್ತಾಳ. ನೀವು ಬಿಟ್ಟು ಹೋದ್ಮೇಲೆ ನಾನು ಹುಡುಕ್ತಾ ಹೋಗ್ತಿರ್ಬೇಕಾದ್ರೆ ಹಾವು ಕಸ್ತಾ ಇತ್ತು. ಹಾವಿನಿಂದ ಹಂಟರ್ ಬೇಡ ನನ್ನನ್ನು ರಕ್ಷಣೆ ಮಾಡಿದ. ಬೇಡ ಏನಂತೆ ನನ್ನನ್ನು ರೇಪ್ ಮಾಡ್ಲಿಕ್ಕೆ ನೋಡಿದ. ಅವ ಸುಟ್ಟು ಭಸ್ಮ ಆದ. ಆ ನಂತರ ಒಂದು ವ್ಯಾಪಾರಿ ಗುಂಪಿನಲ್ಲಿ ಬಂದ್ವಿ. ವ್ಯಾಪಾರಿ ಗುಂಪಿನಲ್ಲಿ ನನ್ನನ್ನು ಕಲ್ಲಿನಿಂದ ಹೊಡೆದು ಸಾಯಿಸ್ಲಿಕ್ಕೆ ನೋಡಿದ್ರೆ, ಯಾಕಂದ್ರೆ ಆನೆಗಳ ಅಲ್ಲಿ ದಬ್ಬಾಳಿಕೆ ಮಾಡಿದ್ವು. ಅಲ್ಲಿಂದ ರಕ್ಷಣೆ ಕೊಡ್ಕೊಂಡು ಓಡ್ತಾ ಬಂದೆ ಒಂದು ಋಷಿಗಳ ಆಶ್ರಮಕ್ಕೆ. ಅಲ್ಲಿ ನೋಡಿದ ಋಷಿಗಳ ಆಶ್ರಮ ಇದು. ಸ್ವಪ್ನನೂ ನಡೆದಿರುವಂತ ಘಟನೆ ಗೊತ್ತಾಗ್ಲಿಲ್ಲ. ಮತ್ತೆ ಮಂಪರಿನಲ್ಲಿ ನೋಡಿದಾಗ ಒಂದು ರಸ್ತೆ ಕಾಣ್ತು. ಆ ರಸ್ತದ ಮೂಲಕ ನಾ ಈ ರೀತಿ ಬಂದು ಈ ಛೇದ ದೇಶಕ್ಕೆ ಬಂದನು, ಸೇರ್ಕೊಂಡೆ. ಆ ಛೇದ ದೇಶದ ರಾಣಿ ನನಗೇನತಿ ಅವಳ ದಾಸಿಯನ್ನು ಮಾಡಿಕೊಂಡ್ಲು. ಆಮೇಲೆ ನನ್ನ ವಿಷಯ ಅವಳಿಗೆ ಗೊತ್ತಾಗಿ, ಅವಳು ನನ್ನ ಪೂರ್ವ ಸಂಬಂಧಿ ಅನ್ನೋದು ಗೊತ್ತಾದ ಮೇಲೆ ಅವಳು ನನ್ನ ದೇಶನ ಮುಟ್ಟಿಸಿದ್ಲು. ನಂತರ ನಿನ್ನನ್ನು ಹುಡುಕ್ಲಿಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ವಿ. ನಂತರ ನಾನೇನತಿ ನಿನಗ ಒಂದು ಪದ್ಯವನ್ನು ಬರೆದು ಕಳಿಸಿದೆ. ಆ ಪದ್ಯ ನೀವು ಪೂರ್ಣ ಮಾಡಿದ್ರಿ. ನನಗೆ ಅವಾಗಲೇ ಗೊತ್ತಾಯ್ತು ಈ ಪದ್ಯ ಬರೆದಿರೋದು ನೀವೇ ಅಂತ. ಆ ನಂತರ ನಾನೇನತಿ ಸ್ವಯಂವರದ್ದು ವಿಷಯನ ಒಂದು ನಾಟಕ ಆಡ್ಬೇಕಾಯ್ತು ಅಂತ. ಅದು ಗುಡ್ಲೆ ಅವ ಏನತಿ ನಳ ಮಹಾರಾಜನೇ ಮಾಡ್ತಾನೆ. ಮತ್ತೆ ಹೊಳ್ಳಿ ರೂಮ್ನಾಗ ಹೋಗ್ತಾನೆ. ಕರ್ಕೋಟಕ ಸರ್ಪ ಕೊಟ್ಟಿರುವಂತ ಬಟ್ಟೆಗಳೇನಿದ್ವಲ್ಲ ಆ ಬಟ್ಟೆಗಳನ್ನು ಧಾರಣೆ ಮಾಡ್ತಾನೆ. ಅವನ ಒರಿಜಿನಲ್ ರೂಪ ಬರ್ತದೆ. ಅವನ ಸುಂದರವಾದ ಶರೀರ, ಮುಖಕಮಲ, ಕಣ್ಣುಗಳು ಅಗದಿ ಸುಂದರವಾಗಿರುವಂಥವು, ನೀಳ ಬಣ್ಣ, ಬಂಗಾರದ ಗೌರವರ್ಣ ಅವನ ಶರೀರ. ರಾಜ ಪೋಷಾಕಿನಲ್ಲಿ ಅವ ರಾಜಕುಮಾರನ ಗತೆ ವಿಜೃಂಭಿಸ್ಲಿಕ್ಕತ್ತಾನೆ. ಶರೀರದೊಳಗೆ ದಷ್ಟ ಪುಷ್ಟತೆ ಎಲ್ಲ ಕಾಣ್ತದ. ಹೀಗೇನತಿ ದಮಯಂತಿ ಹೋಗಿ ಅವಳ ನಳನ ಪಾದಕ್ಕ ನಮಸ್ಕಾರ ಮಾಡಿ ಅವಳನ್ನು ಹೋಗಿ ಅಪ್ಪಿಕೊಳ್ತಾಳ. ರಾಜ ರಾಣಿ ಅವರೆಲ್ಲರೂ ಖುಷಿ ಆಗ್ತಾರ. ಮಂತ್ರಿಗಳು ನನ್ನ ಹಳೆಯ ಸಿಕ್ಕ ಮತ್ತೆ ವಾಪಸ್ ಬಂತ ಖುಷಿ. ಅಷ್ಟೊಳಗ ಋತುಪರ್ಣ ಏನಂತಲ್ಲ, ಋತುಪರ್ಣನ ರೂಮಿಗೆ ಹೋಗ್ತಾರ. ಋತುಪರ್ಣ ಹೇಳ್ಕೊಂಡಿರ್ತಾನ. ನಾವ ಏನತಿ ಈಗ ಬಟ್ಟೆಗಳನ್ನು ಧಾರಣೆ ಮಾಡ್ಕೊಂಡು ಈಗ ಸ್ವಯಂವರಕ್ಕೆ ರೆಡಿ ಆಗವನು. ಯಾಕಂದ್ರೆ ಅವ ಸ್ವಯಂವರಕ್ಕೆ ಬಂದಾನ. ಇದೆಲ್ಲ ನಡೆದಿದ್ದೆಲ್ಲ ಗೊತ್ತಾಗ್ತದೆ. ಯಾಕೆ ಇದನ್ನು ಡ್ರಾಮಾ ಮಾಡಿದ್ರು ಅಂತ ನಡೆದಿದ್ದ ಎಲ್ಲ ವಿಷಯಗಳನ್ನ ಋತುಪರ್ಣನಿಗೆ ವಿವರಿಸ್ತಾರೆ. ಋತುಪರ್ಣನ ಖುಷಿ ಆಗ್ತಾರೆ. ಋತುಪರ್ಣ ಏನತಿ ರಾಮನ ವಂಶಾವಳಿ ಒಳಗೆ ಬರುವಂತ ಒಂದು ಮಹಾನ್ ರಾಜ. ಹಂಗಾಗೋದ್ರಿಂದ ನಡೆದಿರುವಂತ ಈ ಘಟನೆಗಳನ್ನೆಲ್ಲ ಕುಲಂಕಷವಾಗಿ ಕೇಳಿಸಿಕೊಳ್ತಾರೆ. ಅವರಿಗೆ ನಿಜವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಹಿಂಗ ನಳ ದಮಯಂತಿ ಕಥೆ. ನಳ ಮಹಾರಾಜರು ಯಾವ ಪಾಕಗಳನ್ನು ರೆಡಿ ಮಾಡ್ತಾರೆ, ಆ ಪಾಕ ನೀವು ಯಾರಿಗೆ ಯಾವ್ದು ರೋಗ ಇರ್ತದೆ ಆ ರೋಗ ಔಷಧಿಯಾಗಿ ಪರಿಣಮಿಸ್ತದೆ. ನೋಡ್ರಿ, ಔಷಧಿಯಾಗಿ ಪರಿಣಮಿಸ್ತದೆ. ಈಗ ನಮ್ಗೆ ಸಕ್ಕರೆ ರೋಗ ಇತ್ತಂದ್ರೆ ಆ ಸಕ್ಕರೆ ರೋಗಕ್ಕೆ ಬೇಕಾಗಿರುವಂತ ಔಷಧ ಆಯಿತು. ನನಗೆ ದಮ್ ಇತ್ತಂತಂದ್ರೆ ಆ ದಮ್ಮಿಗೆ ಬೇಕಾಗಿರುವಂತ ಔಷಧಿಯಾಗಿ ಪರಿಣಮಿಸ್ತದೆ. ಇದು ನಳ ಮಹಾರಾಜರ ಪಾಕ. ಈಗ ಭೀಮಸೇನರ ಪಾಕ ಯಾರಿಗೆ ಯಾವ್ದ ರುಚಿ ಬೇಕು ಆ ರುಚಿ ಆಗ್ತದೆ. ಅದು ಭೀಮ ಪಾಕ. ಹಿಂಗ ನಳ ಮಹಾರಾಜರು ಮಹಾನ್ ವ್ಯಕ್ತಿ.
ಈ ಋತುಪರ್ಣ, ಈಗ ನಾವು ಮೊದಲ ಶ್ಲೋಕ ಓದಿದ್ವಲ್ಲ, ಶ್ಲೋಕ ಏನ್ ಶ್ಲೋಕ ಅದು? ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷ ಕೀರ್ತನ ಕಲಿನಾಶನ. ಇವ್ರನ್ನ ಮುಂಜಾನೆ ಅದ್ ಬರೀ 4 ಜನರ ಹೆಸರು ಹೇಳಿದ್ರೆ ನಮ್ಮ ಒಳಗಿರುವಂತ ಕಲಿ ಹೊರಟು ಹೋಗ್ತದೆ ಅಂತ. ಯಾಕೆ ಹೊರಟು ಹೋಗ್ತದೆ ಅಂದ್ರೆ ಇವ್ರು ಭಕ್ತರು. ಹಿಂಗ ಇದನ್ನ ಯಾರು ಕೇಳಿಸ್ಕೊಳ್ಳಕತ್ತಾರ? ಯುಧಿಷ್ಠಿರ ಮಹಾರಾಜರು ವನವಾಸದಲ್ಲಿ ದೌಮ್ಯ ಋಷಿಗಳು ಹೇಳಲಿಕ್ಕತ್ತಾರ. ದೌಮ್ಯ ಋಷಿಗಳು ಹೇಳಲಿಕ್ಕತ್ತಾರ. ಅಲ್ಲೇ ದ್ರೌಪದಿನೂ ಈ ಕಥೆಯನ್ನು ಕೇಳಿಸ್ಕೊಳ್ತಾ ಇದ್ದಾಳ. ದ್ರೌಪದಿ ಮುಂದೆ ಹೋಗಿ ಉತ್ತರ ವಿರಾಟ ರಾಜನ ಮಗಳಿಗೆ ಅವಳು ಸೇವಕಿ ಆಗ್ತಾಳ, ಉತ್ತರೆಯ ಸೇವಕಿ ಆಗ್ತಾಳ. ಅಲ್ಲಿ ಹೆಂಗಿರ್ಬೇಕು, ಯಾವ ರೀತಿ ನಾನು ಇದು ಮಾಡ್ಬೇಕು ಅನ್ನೋದನ್ನ ದೌಮ್ಯ ಋಷಿಗಳು ಈ ಕಥೆಯ ಮೂಲಕ ಅವಳಿಗೆ ಹೇಳ್ಕೊಡ್ಲಿಕ್ಕತ್ತಾರ. ಯುಧಿಷ್ಠಿರ ಮಹಾರಾಜನಿಗೆ ಮಾನಸಿಕ ಸಂತುಲತೆ ಬಿಗಡಾಯಿಸ್ತಲ್ಲ, ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಈ ಕಥೆಯನ್ನು ಪೂರ್ವ ವಿವರವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡ್ರಿ, ನಮ್ಮ ಪುರಾಣದಲ್ಲಿ, ನಮ್ಮ ಮಹಾಭಾರತದಲ್ಲಿ ಇಂಥ ಒಂದು ಕಥೆಗಳು ತುಂಬಿ ತುಳುಕ್ತಾ ಇದ್ದಾವ. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದೊಳಗ ಒಂದು ಸಂಶೋಧನೆ ಪ್ರಬಂಧ ಮಂಡನೆ ಮಾಡಿದ್ರು. ಒಂದು 3-4 ವರ್ಷದ ಹಿಂದ್ಗಡೆ ಕಾಣುತ್ತೆ. ನಮ್ಮ ಒಬ್ಬರು ಭಕ್ತರು ಇದನ್ನ ಕಥೆ ಹೇಳ್ತಾರೆ. ಪ್ರಬಂಧನ ಮಂಡನೆ ಮಾಡಿದ್ರು. ಆ ಪ್ರಬಂಧನೆ ಏನ್ ಮಂಡನೆ ಅಂತಂದ್ರ ಕ್ಷಮಾ ಸೈಕಲ್ ಅಂತ. ಈಗ ನಾವು ಯಾರಾದ್ರೂ ತಪ್ಪು ಮಾಡಿರ್ತಾರಲ್ಲ, ತಪ್ಪು ಮಾಡಿದವ್ರಿಗೆ ಕ್ಷಮಾ ಮಾಡೋದು, ಆ ಕ್ಷಮಾ ಮಾಡೋದ್ರ ಬಗ್ಗೆ ಆ ಪ್ರಬಂಧನ ಮಂಡನೆ ಮಾಡಿದ್ರು. ಆ ಪ್ರಬಂಧನೆ ಮಂಡನೆ ಮಾಡ್ಲಿಕ್ಕೆ ಎಷ್ಟು ಕೋಟಿಗಳ ಲಕ್ಷಗಟ್ಟಲೆ ಕೋಟಿ ಡಾಲರ್ಗಳಿಗೆ ಖರ್ಚು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರ, ಯಾರು ನಮಗ ನೋವನ್ನು ಮಾಡಿರ್ತಾರ, ಯಾರು ನಮಗೆ ದುಃಖನ ಮಾಡಿರ್ತಾರ, ಅವರಿಗೆ ಆ ದುಃಖದಿಂದನ ಅವರಿಗೂ ಕೂಡ ನಾವು ವಿರೋಧ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ ನಾವು ಪ್ರತಿಯೊಬ್ಬರು. ನಮಗೆ ಅವರು ನೋವು ಮಾಡ್ಯಾರ ಅಂದ್ರೆ ನಾವು ಅವರಿಗೆ ನೋವು ಮಾಡಬೇಕು ಅಂದ್ರೆ ನಮ್ಮಲ್ಲಿ ಆ ಅಸೂಯೆ, ದ್ವೇಷ ಅದು ನಮ್ಮಲ್ಲಿ ಉತ್ಪನ್ನ ಆಗ್ತದೆ. ಯಾಕಂದ್ರೆ ನನಗೆ ಇವ್ರು ನೋವು ಮಾಡ್ಯಾರ ಅಂದ್ರೆ ನಾನು ಅವರಿಗೆ ಆ ರೀತಿ ಮಾಡ್ಬೇಕು ಅಂತ. ಆದ್ರೆ ಅವರು ಆ ಸೈಕಲ್ ವಿವರಿಸ್ತಾರ. ಅದ್ರಾಗ ಏನಂತ ವಿವರಿಸ್ತಾರ ಅಂದ್ರೆ, ಕ್ಷಮಾ ಮಾಡೋ ಸೈಕಲ್ನೊಳಗ, ಸೈಕಲ್ ಅಂದ್ರೆ ಇಲ್ಲಿ ವೇವ್ ಅಂದ್ರೆ ಅದು ಚಿಹ್ನೆ. ಈಗ ನೀರಿನ ಅಪ್ಪೀಳ ಇರ್ತದಲ್ಲ, ಅದಕ್ಕೆ ಸೈಕಲ್ ಅಂತ ಕರೀತಾರೆ, ಅಥವಾ ಚಕ್ರ ಅಂತ ಹೇಳ್ಬೋದು. ಕ್ಷಮಾ ಅನ್ನುವಂಥ ಅದ್ರೊಳಗ ಯಾರು ನಮ್ಗೆ ದುಃಖ ಕೊಡ್ತಾರೋ, ದುಃಖ ಕೊಟ್ಟವರಿಗೆ ನಾವು ದುಃಖ ಕೊಡೋ ಬದಲು ನಮ್ಮ ಸ್ಟೋರಿ ಹೇಳೋಕ್ಕಿಂತ ಅವ್ರ ಸ್ಟೋರಿ ನಾವು ಕೇಳಿಸ್ಕೊಂಡ್ರೆ ನಾವೇನ್ ಮಾಡ್ತೀವಿ, ಯಾರಾದ್ರೂ ನಾವು ಅವ್ರ ದುಃಖ ಹೇಳ್ಕೊಳಕ್ ಅಂದ್ರೆ ಅದಕ್ಕಿಂತ ಮೊದಲು ನಮ್ದ ಕತೆ ಹೇಳ್ತೇವೆ, ನಮ್ ದುಃಖ ಹೇಳ್ತೇವೆ. ನೋಡು, ನಾನು ನನ್ನ ದುಃಖ ಇಷ್ಟ ಐತೆ ಅಂದ್ರೆ ನಾನು ಎಷ್ಟು ಗ್ರೇಟ್ ಇದೀನಿ ಅಂತ ಅವ್ರ ಮುಂದೆ ನಾವು ತೋರಿಸ್ಕೊಡ್ತೀವಿ. ಇಲ್ಲ, ನಮ್ಮ ದುಃಖ ತೋರಿಸ್ಕೊಳ್ಳೋದಲ್ಲ, ಅವ್ರು ಹೇಳಕ್ ಬಂದವ್ರು ಇರ್ತಾರಲ್ಲ, ಅವ್ರು ಹೇಳುವಂತ ದುಃಖನ ನಾವು ಕೇಳಿಸ್ಕೊಳ್ತೀವಿ. ಯಾವಾಗ ಅದನ್ನ ನಾವು ಕೇಳಿಸ್ಕೊಳ್ಲಿಕ್ಕತ್ತೀವಿ, ಯಾವಾಗ ನಾವು ಅವರ ದುಃಖನ ನಾವು ಕೇಳಿಸ್ಕೊಳ್ತೀವಿ, ಅವರು ನಮಗೆ ನೋವು ಕೊಟ್ಟಿರೋದನ್ನ ನಾವು ಅದನ್ನ ಕ್ಷಮಾ ಮಾಡಿದ್ರ ಅಂದ್ರೆ ಈ ಚಕ್ರನ ಪೂರ್ಣ ಆತಂದ್ರ, ಈ ಕ್ಷಮಾ ಮಾಡಿದ್ರಂದ್ರ ಅವಾಗ ನಮ್ಮಲ್ಲಿ ಬೆಳೆಯುವಂಥದ್ದು ಏನು ಇದಿರ್ತದಲ್ಲ, ರೋಗಗಳು ಅವು ಏನಂತೆ ಆಟೋಮೆಟಿಕ್ ಕಮ್ಮಿ ಆಗ್ತಾವ ಅಂತ ಈಗ ಒಂದು ವಿಜ್ಞಾನ ಅದನ್ನ ಪ್ರಬಂಧನೆಯನ್ನು ಮಂಡನೆ ಮಾಡಿದ್ರು. ಇದನ್ನ ಆಲ್ರೆಡಿ ನಮ್ಮ ನೋಡ್ರಿ 5,000 ವರ್ಷಗಳ ಹಿಂದ್ಗಡೆನ ಏನು ಮಹಾಭಾರತ ಹೇಳೋಕ್ಕಿಂತ ಮೊದಲ ನಡೆದಿರುವಂತಹ ಘಟನಾವಳಿಗಳು, ಅದಕ್ಕಿಂತ ಮೊದಲ ನಡೆದಿರುವಂತಹ ಘಟನಾವಳಿಗಳಲ್ಲಿ ಬರುವಂತ ಈ ಕಥೆಯಲ್ಲಿ ದಮಯಂತಿ ಇವನ್ನೆಲ್ಲಾ ಸ್ಟೇಜನ್ನ ಮೀರಿಬಿಟ್ಲು. ಯಾರು ಅವನಿಗೆ ದುಃಖ ಕೊಟ್ರು, ನಳ ಮಹಾರಾಜರು ಅವ್ರನ್ನ ರಾತ್ರೋರಾತ್ರಿ ಬಿಟ್ಟು ಹೋದ್ರು. ದುಃಖ ಆದ್ರೂ ಕೂಡ ಹೋಗಿ ತಂದೆಗೆ ಅವ್ರು ಕಂಪ್ಲೇಂಟ್ ಮಾಡಲಿಲ್ಲ, ನಳ ಮಹಾರಾಜ್ ಹಿಂಗ್ ಮಾಡಿದಾನಂತ. ಅವ್ರು ಹೇಳಿದ್ರು, ನನ್ನ ಜೀವನದೊಳಗೆ ಈ ರೀತಿ ಪ್ರಾರಬ್ಧ ಬಂದ್ ಹೋಯ್ತು ಅಂತ. ಅದಕ್ಕೆ ಅವಳು ದ್ವೇಷ ಮಾಡಲಿಲ್ಲ, ನಳ ಮಹಾರಾಜರ ಬಗ್ಗೆ ಅವ್ರು ದ್ವೇಷ ಹುಟ್ಟಿಸಿಕೊಳ್ಳಿಲ್ಲ, ಅವಳನ್ನು ರಾಕ್ಷಸರನ್ನಾಗಿ ಮಾಡಲಿಲ್ಲ. ಈಗ ಅವ್ರ ಅಕಸ್ಮಾತ್ ನಮ್ಮ ಜೀವನದೊಳಗೆ ಆ ರೀತಿ ಯಾರು ವ್ಯಕ್ತಿ ಮಾಡಿದಾರ, ನಾವು ರಾಕ್ಷಸದನ, ನನ್ನ ರಾತ್ರೋರಾತ್ರಿ ಇಲ್ಲಿ ಬಿಟ್ಟು ಹೋದ, ಯಾವ್ದು ನೋಡ್ಲಿಲ್ಲ, ನಾನು ಹೆಂಗೋ ರಕ್ಷಣೆ ಆಗಿ ಹಿಂಗಾಗಿ ನನ್ನ ಒಂದು ಆ ಕಥೆಯನ್ನ ಪೂರ ಸವಿಸ್ತಾರವಾಗಿ ಇರ್ಲಿಲ್ಲ ಅಂದ್ರೂ ಅದರೊಳಗೆ ಇನ್ನೊಂದಿಷ್ಟು ಆ್ಯಡ್ ಮಾಡಿ ಕೂಡಿಸಿ
ಅದನ್ನೆಲ್ಲರಿಗೂ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮ್ಮ ಕಥೆಯನ್ನ ಪ್ರಸ್ತುತಪಡಿಸುವಂಗಿಲ್ಲ, ಮೊದಲು ಅವ್ರ ಕಥೆಯನ್ನ ನಾವು ಕೇಳಬೇಕು. ಯಾಕೆ ಅವರು ಆ ರೀತಿ ಮಾಡಿದ್ರು ಅಂತ, ಯಾಕೆ ಅವ್ರು ಆ ರೀತಿ ಮಾಡಿದ್ರು ಅನ್ನೋದನ್ನ ನಾವು ಕೇಳಿಸಿಕೊಂಡಾಗ ಮಾತ್ರ ಅದಕ್ಕೆ ನಾವು ಯಾವ ರೀತಿ ಅವರಿಗೆ ಸಜೆಸ್ಟ್ ಮಾಡ್ಲಿಕ್ಕೆ, ಯಾವ ರೀತಿ ಅವ್ರನ್ನ ನಾವು ಕ್ಷಮಾ ಮಾಡ್ಲಿಕ್ಕೆ ಗೊತ್ತಾಗ್ತದೆ. ಇದನ್ನ ತಿಳ್ಕೊಳ್ಬೇಕು. ಇದನ್ನ ಈ ಶಿಕ್ಷಣವನ್ನ ನಮ್ಗ ಈ ಕಥೆಗಳು ಕೊಡ್ತಾವ. ಈ ಕಥೆ ಅನ್ನೋದು ಬರೇ ಮನೋರಂಜನೆಗೆ ಮಾತ್ರ ಅಲ್ಲ. ನೋಡ್ರಿ, ಈ ಕಥೆಯೊಳಗೆ ಲವ್ ಸ್ಟೋರಿ, ಇದು ಅಗದಿ ಸೂಪರ್ ಆಗಿರುವಂತ ಲವ್ ಸ್ಟೋರಿ. ಎಲ್ಲಿವರೆಗೆ ಅವ್ರ ಮದುವೆಗೆ ಸ್ವಯಂವರಕ್ಕೆ ಬರುವವರೆಗೂ ಅಗದಿ ಲವ್ ಸ್ಟೋರಿ. ಅಲ್ಲಿಂದ ಸ್ವಯಂವರದಿಂದ ಅವ್ರಿಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗ್ತದೆ. ನಮ್ಮ ಕಥೆಗಳೊಳಗ ಬರುವಂತ ಟ್ವಿಸ್ಟ್ ಇಲ್ಲಿಂದ ಶುರು ಆಗ್ತದೆ. ಯಾರು ಬಂದ್ರು ಆ ಸ್ವಯಂವರಕ್ಕ ಆ ದೇವತೆಗಳು ಬಂದ್ರು, ವಿಲನ್ ರೂಪದೊಳಗೆ ಬಂದ್ರು. ಆ ವಿಲನ್ಗಳು ವಿಲನ್ ಇರ್ಲಿಲ್ಲ ಅಂದ್ರೆ, ಆ ಸ್ಟೋರಿ ಒಳಗೆ ವಿಲನ್ ಇರ್ಲಿಲ್ಲ ಅಂತಂದ್ರೆ ಆ ಸ್ಟೋರಿ ಪರಿಪೂರ್ಣ ಆಗೋದಿಲ್ಲ ಅಂತ. ನಮ್ಮ ಈ ಎಲ್ಲ ಸಿನಿಮಾಗಳು, ಈ ಬಾಲಿವುಡ್, ಹಾಲಿವುಡ್, ಟ್ಯಾಲಿವುಡ್, ಯಾವ ಸ್ಯಾಂಡಲ್ವುಡ್ ಅನ್ನುವಂತ ಏನು ಸಿನಿಮಾ ಸಂಸ್ಥೆಗಳು ಅಥವಾ ಸಿನಿಮಾ ಇದೆ ಅದಾವು, ಅದ್ರೊಳಗೆ ಏನಿರ್ತಾವ ಪಾತ್ರಗಳು, ಲವ್ ಸ್ಟೋರಿ ಒಳಗ ಹೀರೋ ಹೀರೋಯಿನಿ, ವಿಲನ್ನು. ಯಾವಾಗ ವಿಲನ್ನು ಇವ್ರ ಮೇಲೆ ಅಟ್ಯಾಕ್ ಮಾಡಿದ ಅಂದ ಮೇಲೆ ಅವನ್ನ ಏನೈತಿ ಅವನ್ ಕೊಲ್ಲು ಮಟನ್ ನೋಡ್ರಿ. ಅದ್ರೊಳಗೆಲ್ಲ ಖಡ್ಗಗಳು, ಬರ್ಚಿಗಳು, ಹಿಂಸೆಯನ್ನ ತುಂಬಿಟ್ಟಿರ್ತದ ಅವ್ರ. ಆ ವಿಲನ್ ಯಾವಾಗ ಆ ವಿಲನ್ ಕೊಂದ ಆವಾಗ ಅದ ಸಿನಿಮಾ ಸಮಾಪ್ತಿ. ಆವಾಗಿಂದ ಅವ್ರ ಖುಷಿ ಜೀವನ. ಆ ವಿಲನ್ ಕೊಂದ ಆದ್ಮೇಲೆ ಇವ್ರ ಮದುವೆ ಆಗ್ತದೆ. ಮದುವೆ ಆದ್ಮೇಲೆ ಅವ್ರ ಜೀವನ ಖುಷಿಯಿಂದ ನಡೀತು ಅಂತ. ಯಾವಾಗ ಮದುವೆ ಆಯ್ತು ಅಲ್ಲಿಗೆ ಸಿನಿಮಾ ಮುಕ್ತಾಯ ಆಗ್ತದೆ. ನಮ್ಮ ಶಾಸ್ತ್ರದಲ್ಲಿ ಹಂಗಲ್ಲ ನೋಡ್ರಿ. ನಳದಮಯಂತರ ಮದುವೆ ಆಯ್ತು, ಮದುವೆ ಆದ್ಮೇಲೆ ಅವ್ರದ್ದು ಶುರುವಾಗ್ಲಿಕ್ಕತ್ತದ ಮುಂದಿನದು. ಅಂದ್ರೆ ಇವ್ರು ಸಿನಿಮಾದವ್ರು ಏನ್ ಮಾಡ್ತಾರ, ತಮಗೆ ಬೇಕಾಗಿರೋದು ಅಷ್ಟ ಕಟ್ ಮಾಡಿ ಅವನ್ನ ಪ್ರಸ್ತುತಪಡಿಸ್ತಾರ. ಇಲ್ಲ ನೋಡ್ರಿ, ಈಗ 4-5 ವರ್ಷ ಹಿಂದ್ಗಡೆ ಮಾಡಿರುವಂತ ಪ್ರಬಂಧ ಮಂಡನೆಯನ್ನ ಎಷ್ಟೋ ಕೋಟಿಗಟ್ಟಲೆ ರೊಕ್ಕ ಖರ್ಚು ಮಾಡಿ ಆ ಪ್ರಬಂಧ ಮಂಡನೆ ಕ್ಷಮಾ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಅದಕ್ಕೆ ಇನ್ನೊಂದು ಶ್ಲೋಕದಲ್ಲಿ ಹೇಳಿದ್ವಿ, ನೀತಿ ಶಾಸ್ತ್ರದಲ್ಲಿ ಬರುವಂತ ಶ್ಲೋಕ ಏನೈತಿ, ನರಸ್ಯಾಭರಣಂ ರೂಪಂ ಆಭರಣಂ ಗುಣ ರೂಪಸ್ಯ ಆಭರಣಂ ಗುಣಸ್ಯಾಭರಣಂ ಜ್ಞಾನಸ್ಯಾಭರಣಂ ಕ್ಷಮ ಅಂತ. ಮನುಷ್ಯನಿಗೆ ಅಗದಿ ಸುಂದರವಾದ ಮನುಷ್ಯ ಅದಾನಂದ್ರ, ಈಗ ನೋಡ್ರಿ ಮನುಷ್ಯರಲ್ಲೇನ ಈಗ ಬಹಳ ಸುಂದರವಾಗಿರುವಂತವ್ರು ಯಾರು ಅಂತಂದ್ರೆ, ಈಗ ಮಿಸ್ ಯೂನಿವರ್ಸಸ್, ಮಿಸ್ಟರ್ ವರ್ಲ್ಡ್ಸ್ ಅಂತ ಈಗ ಆಯ್ಕೆ ಮಾಡ್ತಾ ಇದ್ದಾರೆ. ಅಂತವ್ರಲ್ಲೇನ ಹೋದ್ರೆ ಅವ್ರನ್ನ ಬರೀ ನೋಡ್ಲಿಕ್ಕೆ ಆಟ ರೂಪ ಕಾಣಬಹುದು. ಆ ರೂಪ ಅಂದ್ರೆ ಮನುಷ್ಯರಲ್ಲಿ ಅಗದಿ ಬಹಳ ಚಂದ ಆಗಿರುವಂತವ್ರು. ಬರೀ ರೂಪ ಇದ್ರೆ ಅಷ್ಟೇ ಒಳ್ಳೇದೇನು ಇಲ್ಲ. ಆ ರೂಪಕ್ಕೆ ಮತ್ತೊಂದು ಆಭರಣ ಏನಪ್ಪ ಅಂದ್ರೆ ಗುಣ ಇದ್ರು ಕೂಡ ಗುಣಶ್ಯ ಆಭರಣಂ ಜ್ಞಾನ, ಅವರಲ್ಲಿ ಜ್ಞಾನನೂ ಇರ್ಬೇಕು. ಹಾಗಾದ್ರೆ ಜ್ಞಾನವೇ ಇತ್ತು, ಅಹಂಕಾರ ಇತ್ತಂದ್ರ ನಾನು ಇಷ್ಟೊಂದು ಜ್ಞಾನವಂತಂದ. ಜ್ಞಾನಶ್ಯ ಆಭರಣಂ ಕ್ಷಮ. ಯಾರು ತಪ್ಪು ಮಾಡಿರ್ತಾರ ಅವ್ರಿಗೆ ಯಾರು ಕ್ಷಮಾ ಮಾಡ್ತಾರ, ಅದು ದೊಡ್ಡ ಗುಣ ಅಂತ. ಇದು ನಳ ದಮಯಂತಿಯರ ಕಥೆಯಲ್ಲಿ ದಮಯಂತಿ ಇದನ್ನ ಶೋ ಮಾಡ್ತಾಳ. ಇದನ್ನ ತನ್ನ ಜೀವನದಲ್ಲಿ ಅದನ್ನ ಅನುಭವಿಸಿ ಕೂಡ ನಳ ಮಹಾರಾಜರನ್ನು ಕ್ಷಮಾ ಮಾಡ್ತಾರೆ. ಆಮೇಲೆ ತನ್ನ ಮಕ್ಕಳೆಲ್ಲ 2 ಮಕ್ಕಳು ಬರ್ತಾವು, ಆ ತಂದೆಯನ್ನು ಅಪ್ಪಿಕೊಳ್ತಾರೆ. ತಂದೆ ತಾಯಿಗಳು ಹೋಗಿ ನಳ ದಮಯಂತಿ ರಾಜಾರಾಣಿ ಅವ್ರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರೆ. ಅಲ್ಲಿ ನೆರೆದಿರುವಂತ ಗುರು ಹಿರಿಯರು, ತಪಸ್ವಿಗಳು, ಪುರೋಹಿತರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಊರಿನ ಎಲ್ಲರ ಜನರು ಬಂದು ಎಲ್ಲ ಸೇರ್ತಾರೆ. ಪುರ ಜನರೆಲ್ಲ ಬಂದು ಸೇರ್ತಾರೆ. ಅದರ ನಡುವೆ ಒಂದು ಮಹಾನ್ ಫೆಸ್ಟಿವಲ್ ಆಗಿ ಆಚರಣೆ ಮಾಡ್ತಾರೆ ಎಲ್ಲರಿಗೂ. ಇದೊಂದು ಕತೆ ನಮ್ಮ ಜೀವನದೊಳಗೆ ಮುಂಜಾನೆ 4 ಜನರ ಹೆಸರು ಹೇಳಿದ್ರೆ ಸಾಕು, ನಮ್ಮ ಒಳಗಿರುವ ಕಲಿ ಬಿಟ್ಟು ಹೋಗ್ತದೆ ಅಂತ. ಹರೇ ಕೃಷ್ಣ. ನಾವು ಒಂದು 10 ನಿಮಿಷ ಜಾಸ್ತಿ ಇಟ್ಕೊಂಡು ಇವತ್ತು, ಯಾಕಂದ್ರೆ ನಾವು ಕ್ಲಾಸ್ ತಗೊಳ್ದ 18 ನಿಮಿಷ ಲೇಟ್ ಆಗಿದೆ. ನಳ ಮಹಾರಾಜರು 100 ಯೋಜನ ವೇಗದಲ್ಲಿ ರಥ ಓಡಿಸ್ತಾರಂತೆಲ್ಲ. ಹೌದಾ? 100 ಯೋಜನದಲ್ಲಿ ಓಡಿಸ್ತಾ ಇದಾರ? ಹರಿಬಾ 100 ಯೋಜನ ವೇಗದಲ್ಲಿ ಓಡಿಸ್ತಾರಂತೆ ಅವರು. ಥ್ಯಾಂಕ್ ಯು ಮಾತಾಜಿ. ಹಾಗೆ ಹೇಳಿ ಆ ರಾಜನನ್ನು ಕರ್ಕೊಂಡು ಹೋಗುದು ಸ್ವಯಂವರಕ್ಕೆ ಅಂತ ಹೇಳ್ತಾರೆ. ಮತ್ತೆ ಅವರು ಇದು ಎಂತ ಅಂದ್ರೆ, ನಳ ಮಹಾರಾಜ ಸ್ವಯಂವರ ನಡೀತದಂತೆಲ್ಲ ಪ್ರಭುಜಿ. ನಾನು ಯಕ್ಷಗಾನ ನೋಡಿದ್ದು. ಸರಿ. ಅದ್ರಲ್ಲಿ ನಳ ಮಹಾರಾಜನ ಹಾಗೆ ಎಲ್ಲ ದೇವತೆಗಳು ಬಂದು ಕುತ್ಕೊಳ್ತಾರಂತೆ ಸೇಮ್ ರೂಪದಲ್ಲಿ. ಆದ್ರೆ ಅವಳು ಹೋಗಿ ನಳ ಮಹಾರಾಜನಿಗೆ ನೆರಳಿರುದಿಲ್ಲ ಅಂತೆ ದೇವತೆಗಳಿಗೆಲ್ಲ. ಅವನದ್ದು ನೆರಳು ಬೀಳ್ತದೆ. ಆಗ ಅದನ್ನು ನೋಡಿ ಅವನಿಗೆ ಮಾಲೆ ಹಾಕ್ತಾಳೆ ಅಂತ ಹೇಳ್ತಾರೆ.
ಇರ್ಬೋದು ಮಾತಾಜಿ. ಇದು ಒಳ್ಳೆ ಒಳ್ಳೆ ಯಕ್ಷಗಾನ ಪ್ರಭುಜಿ ಇದು. ಹಾ 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 ಹಾ. ಇದು ನಾವು ನಮ್ಮ ಸೀನಿಯರ್ ಕೊಟ್ಟಿರುವಂಥ ಲೆಕ್ಚರ್ನಲ್ಲಿ ಈ ರೀತಿ ಅವರ ಉಪಮೇಯಗಳು ಅಂದ್ರೆ ಈ 4 ಪಾಯಿಂಟ್ಸ್ಗಳನ್ನ ಹೇಳ್ತಾರೆ ಅವರು. ಇನ್ನು ಅದನ್ನೇ ರಿಪೀಟ್ ಅವರು ಸ್ವಯಂವರಕ್ಕಂತ ಕುತ್ಕೊಂಡಾಗ ಇವನು ಹೋಗಿ ಕುತ್ಕೊಳ್ತಾನೆ, ಎಲ್ಲರೂ ಕುತ್ಕೊಂಡಾಗ ಅದೇ ತರ ವೇಷ, ನಳನಾಗಿ ವೇಷ ಹಾಕಿ ಎಲ್ಲ ದೇವತೆಗಳೆಲ್ಲ ಬಂದು ಕುತ್ಕೊಳ್ತಾರಂತೆ. ಸರಿ. ಎಲ್ಲರೂ ಒಂದೇ ತರ ಕಾಣ್ತಾರೆ. ಇವಳಿಗೆ ಆಗ ನೋಡುವಾಗ ಅವರಿಗೆಲ್ಲ ನೆರಳಿರುವುದಿಲ್ಲ, ಇವರಿಗೆ ನೆರಳಿರ್ತದೆ ಅಂತೆ, ನೆರಳು ಓಹೋ. ಬೀಳ್ತದಂತೆ. ಅದನ್ನ ನೋಡಿ ಮಾಲೆ ಹಾಕ್ತಾಳೆ ಅಂತ. ಹಾಗೆ ಇದು ಯಕ್ಷಗಾನ ಪ್ರಭುಜಿ ನಾವು ನೋಡಿದ್ದು. ಇರ್ಬೋದು ಅದು ಕರೆಕ್ಟ್ ಆಗಿನೂ ಇರ್ಬೋದು, ನೋ ಪ್ರಾಬ್ಲಮ್, ಕರೆಕ್ಟ್ ಇರ್ಬೋದು. ಯಾಕಂದ್ರೆ ಅವ್ರು ನೆರಳು ಬೀಳುವುದಿಲ್ಲ ಅಂತ, ದೇವತೆಗಳ ನೆರಳು ಬೀಳುವುದಿಲ್ಲ, ಇರ್ಬೋದಮ್ಮ, ಇರ್ಬೋದು. ಹರೇ ಕೃಷ್ಣ, ಥ್ಯಾಂಕ್ ಯು. ನಾವು ಒಳ್ಳೆ ಕೇಳಿದ್ದು ಒಳ್ಳೆ ಹರೇ ಪಾಯಿಂಟ್ಸ್ ಕೃಷ್ಣ. ಅನ್ನು ನೀವು ಹೈಲೈಟ್ ಮಾಡಿದ್ರಿ. ಮತ್ತೆ ಯಾರ್ದಾದ್ರು ಟೀಕಾ ಟಿಪ್ಪಣಿ ಪ್ರಶ್ನೆಗಳು ಉಂಟಾ? ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಈ ಒಂದು ಪ್ರಸಂಗ ಯಾವ ಕಾಲದಲ್ಲಿ ನಡೆದಿರೋದು ಪ್ರಭುಜಿ? ಇದು ನೋಡ್ರಿ, ಇದು ಮಹಾಭಾರತ ಆಗೋಕ್ಕಿಂತ ಮೊದಲು ನಡೆದಿರುವಂತದ್ದು ಈ ಘಟನೆಗಳು. ಎಕ್ಸಾಕ್ಟ್ಲಿ ಯಾವಾಗ ನಡೆದಿದೆ ಅಂತ ನಾವು ಮುಂಚೆನಾ ಪ್ರಭುಜಿ? ಸಾರಿ, ದ್ವಾಪರ ಯುಗಕ್ಕೂ ಮುಂಚೆನಾ? ಮುಂಚೆ 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 ದ್ವಾಪರ ಯುಗಕ್ಕಿಂತ ಮುಂಚೆ. ಯಾಕಂದ್ರೆ ಇಲ್ಲಿ ಸ್ವತಃ ಅವರ ಪಾಂಡವರು ಯುಧಿಷ್ಠಿರ ಮಹಾರಾಜ ಧೌಮ್ಯ ಋಷಿಗಳಿಗೆ ಕೇಳ್ತಾ ಇದ್ದಾರೆ, ಧೌಮ್ಯ ಋಷಿಗಳಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಆಲ್ರೆಡಿ ನಡೆದಿರುವಂತ ಘಟನೆಯನ್ನ ಅವರು ವಿವರಿಸ್ತಾ ಇದ್ದಾರೆ. ಅಂದ್ರೆ ಇದು ದ್ವಾಪರ ಯುಗಕ್ಕಿಂತ ಪೂರ್ವದಲ್ಲಿ ನಡೆದಿರುವಂತದ್ದು. ಅಂದ್ರೆ ಈಗ ರಾಮನ ನಂತರ ಬಂದಿರುವಂತ ರಾಜರು ಇವು ಋತುಪರ್ಣ ರಾಮನ ನಂತರ ಬಂದಿರುವಂತರು ಅಂತ ರಾಮನ ಒಂದು ವಂಶಾವಳಿ ಒಳಗೆ ಬಂದವರು ಅಂತಂದ್ರೆ ತ್ರೇತಾಯುಗದ ನಂತರ ನಡೆದಿರುವಂತ ಘಟನಾವಳಿಗಳು ಇವು. ಕೃಷ್ಣ ಪ್ರಭುಜಿ, ಎಸ್ ಮಾತಾಜಿ. ಕಲಿ ಬರೋದು ಇದು ದ್ವಾಪರ ಯುಗದಲ್ಲ, ಆದ್ಮೇಲೆ ಅಲ್ವಾ? ಕರೆಕ್ಟು. ಆದ್ರೂ ಕೂಡ ಅದರದ ಎಫೆಕ್ಟ್ ಅಲ್ಲಿ 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 ಈ ರೀತಿ ಆಗಿತ್ತು ಅಂತ. ಅವರು ಇಬ್ರು ಪುರುಷರು, ಏನೋ ಕಲಿ ಪುರುಷ ಮತ್ತೆ ದ್ವಾಪರ ಪುರುಷನ ಅವರು ಅದರಲ್ಲ ದೇವತೆಗಳು, ಅವಾಗ ಆಲ್ರೆಡಿ ಈ ಒಂದು ಸ್ಟೋರಿಗೆ ಅಂದ್ರೆ ಈ ಸ್ಟೋರಿಯಲ್ಲಿ ಅವರು ಆಲ್ರೆಡಿ ಎಂಟ್ರಿ ಆಗಿದ್ದಾರೆ, ಈ ಕಥೆಯೊಳಗೆ ಆಲ್ರೆಡಿ ಎಂಟ್ರಿ ಆಗಿದ್ದಾರೆ. ಆಕ್ಚುಲಿ ಕಲಿ ಕಾಲ ಸ್ಟಾರ್ಟ್ ಆಗೋದು 5,000 ಸಾರಿ 5,000 ವರ್ಷ 500 ವರ್ಷಗಳಾದವಲ್ಲ ಈಗ ಕಲಿಯುಗ ಸ್ಟಾರ್ಟ್ ಆಗಿ. ಅಂದ್ರೆ ಕಲಿಯುಗದ ಒಂದು ಆಯುಷ್ಯ 4,32,000 ವರ್ಷಗಳು. ಅದರಲ್ಲಿ 5,500 ವರ್ಷಗಳು ಕಲಿಯುಗದ ಒಂದು ಆಯುಷ್ಯ ಮುಗಿದಿದೆ ಈಗ. ಅಂದ್ರೆ ಕಲಿಯುಗದ ಒಂದು ಅಷ್ಟು ಟೈಮ್ ಮುಗೀತು. ಹಂಗ ಅವಾಗ ಯಾವಾಗ ನೋಡ್ರಿ ಇವರೆಲ್ಲ ಪಾತ್ರಗಳು ಮಾಡುವಂತ ರೀತಿ. ಈಗ ಕಲಿಯನ್ನವರು ಆಗ್ಲಿ, ದ್ವಾಪರ ಅನ್ನೋರಾಗ್ಲಿ, ಇಂದ್ರ ಆಗ್ಲಿ, ವರುಣ ಆಗ್ಲಿ, ಇವೆಲ್ಲ ರೋಲ್ ಅಂದ್ರೆ ಆಯಾ ಪದವಿಗಳು, ಆಯಾ ಪದವಿಗಳಿಗೆ ಆಯಾ ಅರ್ಹತೆ ಇರುವಂತ ವ್ಯಕ್ತಿಗಳು ಸಿಲೆಕ್ಟ್ ಆಗ್ತಾರೆ. ಈಗ ಉದಾಹರಣೆಗೆ ಇಂದ್ರನ ಸ್ಥಾನಕ್ಕೆ ಅನೇಕ ರಾಜರು ಬರ್ತಾರೆ, ಅನೇಕ ರಾಜರು. ಇಂದ್ರ ಅವಂಗ ಏನಂತೆ ತನ್ನ ಸೀಟ್ ಹೋಗ್ತೈತಿ ಅನ್ನುವಂಥ ಒಂದೊಂದು ಕಾರಣ ಸಲುವಾಗಿ ಅವ್ರನ್ನೆಲ್ಲ ಅವರ ತಪಸ್ಸನ್ನ ಅಥವಾ ಯಾಗಗಳನ್ನ ಯಜ್ಞಗಳನ್ನ ಹಾಳು ಮಾಡ್ಲಿಕ್ಕೆ ಕೂಡ ನೋಡ್ತಾರ ಅವ್ರು. ಹಂಗ ಆ ಪದವಿ ಉಳಿಸ್ಕೊಳ್ಳೋಕೆ ಈಗ ನಮ್ಮ ಉದಾಹರಣೆಗೆ ರಾಜಕಾರಣಿಗಳನ್ನು ಉದಾಹರಣೆ ತಗೊಳ್ಳೋದಾದ್ರೆ, ಈಗ ಮುಖ್ಯಮಂತ್ರಿ ಪದವಿ ಏನೈತಲ್ಲ, ಆ ಪದವಿ ಸಲುವಾಗಿ ಅನೇಕ ಮಂದಿ ಬೇರೆದವ್ರನ್ನ ಮೊದಲಿರೋರನ್ನ ಕಾಲು ಎಳೆದು ಇವ್ರು ಹೋಗಿ ಅಲ್ಲಿ ಮೇಲೆ ಕುತ್ಕೊಳ್ಲಿಕ್ಕೆ ಪ್ರಯತ್ನ ಮಾಡೋದು, ಅಥವಾ ಮುಂದಿನ ಇಲೆಕ್ಷನ್ಗೆ ಅದಕ್ಕಾಗಿ ಪೈಪೋಟಿ ಮಾಡಿ ಗೆದ್ದು ಬರುವಂಥದ್ದು. ಒಂದಿಲ್ಲ ಒಂದು ರೀತಿ ಒಳಗೆ ಆ ಸೀಟಿಗೆ ನಾವು ಅರ್ಹಬೇಕು ಅನ್ನುವಂಥದ್ದು. ಆ ಅರ್ಹತೆ ಏನಾದ್ರು ಬಂತಂತಂದ್ರೆ ಆ ಇಂದ್ರನ ಒಂದು ಪದವಿ ಅದು. ಇಂದ್ರ ಅನ್ನೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಹೆಸರು ಬೇರೆ ಇರ್ತದೆ. ಇಂದ್ರ ಅನ್ನೋದು ಒಂದು ಪದವಿ. ಹಂಗ ವರುಣ ಅನ್ನೋದು ಒಂದು ಪದವಿ. ಆಯಾ ಸ್ಥಾನಕ್ಕೆ ಆಯಾ ವ್ಯಕ್ತಿಗಳು ಬಂದು ಆಯಾ ಸ್ಥಾನದ ಒಂದು ವರ್ಚಸ್ಸನ್ನು ಇನ್ನೂ ಹೆಚ್ಚಿಗೆ ಮಾಡೋರು ಅದಾರ. ಈಗ ಬ್ರಹ್ಮನ ಒಂದು ಪದವಿ. ಈಗ ನಾವು ಕೂಡ ಯಾವುದೋ ಒಂದು ಜನ್ಮದೊಳಗೆ ನಾವು ಕೂಡ ಬ್ರಹ್ಮ ಆಗಬಹುದು. ಆ ಬ್ರಹ್ಮನ ಒಂದು ಪದವಿಗೆ ಬಂದು ಆ ಪದವಿಯಿಂದ ಅಧಪತನ ಆಗಿ ಮತ್ತೆ ಹೊಳ್ಳಿ ನಾವು ಇಲ್ಲೇ ಈ ಭೌತಿಕ ಜಗತ್ತಿನೊಳಗ ಬೇರೆ ಬೇರೆ ಜೀವರಾಶಿಗಳಲ್ಲಿ ನಾವು ತೇಲ್ತಾನೆ ಇರಬಹುದು ನಮ್ಮ ಕರ್ಮ ಫಲಗಳ ಮೇಲೆ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ಸುಅರ್ಜುನ ಅಂದ್ರೆ ಇವೆಲ್ಲ ರಿಪೀಟ್ ಆಗ್ತಾನೆ ಇರ್ತದೆ. ಹಿಂಗ ಆ ಪದವಿಗೆ ಬಂದವರು, ಈಗ ಕಲಿ ಆಗಲಿ ದ್ವಾಪಾರ ಆಗಲಿ, ಅವ್ರ ಒಂದು ಅದು ಪದವಿ, ಆ ಪದವಿಗೆ ಬಂದವರು ಅನೇಕರು ಬೇರೆ ಬೇರೆ ಇರ್ತಾರೆ. ಮತ್ತೆ ಆ ಪದವಿಗಳೇನದವಲ್ಲ, ಬೇರೆ ಬೇರೆ ಕಾಲಕ್ಕೆ ಅನುಗುಣವಾಗಿ ಆ ಪದವಿಗಳಲ್ಲಿ ಪದವಿಗಳಿಂದ ಆಯಾ ಕೆಲಸಗಳನ್ನು ಮಾಡಿಸ್ತಾರೆ.
ನಾನು ಅನ್ಕೊಂಡಿದ್ದೇನೆ ಈ ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಅಂತ. ಹರೇ ಕೃಷ್ಣ. ಕರೆಕ್ಟ್ ಪ್ರಭುಜಿ, ಸಿಕ್ತು ಪ್ರಭುಜಿ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಧನ್ಯವಾದಗಳು. ಹರೇ ಕೃಷ್ಣ. ನಾವು ಆಲ್ರೆಡಿ ಟೈಮ್ ಜಾಸ್ತಿ ಆಯಿತು, ದಯವಿಟ್ಟು ಕ್ಷಮಿಸಿ. ನೀವು ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಮುಂದೆ ಚರ್ಚೆ ಮಾಡುವ. ಹರೇ ಕೃಷ್ಣ. ಇಲ್ಲಿಗೆ ನಾವು ಇವತ್ತಿನ ಕ್ಲಾಸನ್ನು ಮುಗಿಸುವ. ಇದರಲ್ಲಿ ಹೇಳುವುದರಲ್ಲಿ ಏನಾದರೂ ತಪ್ಪುಗಳು ಕಂಡ್ರೆ ಅಥವಾ ಭಾಷಾ ದೋಷಗಳು ಕಂಡ್ರೆ ಅಥವಾ ಫಿಲಾಸಫಿಕಲಿ ಏನಾದರೂ ತಿದ್ದುಪಡಿಗಳು ಆಗೋದಿದ್ರೆ ನಾವು ಕೇಳಿರುವಂಥದ್ದು ಸೀನಿಯರ್ಲಿಂದ ಕೇಳಿರುವಂಥದ್ದನ್ನು ಯಥಾವತ್ತಾಗಿ ಹೇಳಿಕ್ಕೆ ಪ್ರಯತ್ನ ಮಾಡಿದ್ವಿ. ಪ್ರಭುಜಿ, ವಿದರ್ಭ ರಾಜ ರುಕ್ಮಿಣಿದೆ, ಸತ್ಯಭಾಮೆ ಅಲ್ಲ. ಹಾ, ನಾವು ತಪ್ಪು ಹೇಳಿದ್ವಿ, ಕ್ಷಮಿಸಿ. ತಪ್ಪು ಹೇಳಿಲ್ಲ, ನೀವು ಸರಿ ಹೇಳಿದ್ರಿ, ಕನ್ಫ್ಯೂಸ್ ಆಯ್ತು ನಿಮ್ಗೆ. ಕನ್ಫ್ಯೂಸ್ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾತಾಜಿ. ಹರಿ ಬೋಲ್. ಹರೇ ಕೃಷ್ಣ. ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಕ್ಲಾಸ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭುಜಿ, ತುಂಬಾ ಧನ್ಯವಾದಗಳು. ಚೆನ್ನಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರಿ ಬೋಲ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮ್ಗೆಲ್ಲ ಅರ್ಧ ಕ್ಲೀನ್ ಆಗಿ ಕ್ಲಿಯರಿಟಿ ಇರ್ಲಿಲ್ಲ ಪ್ರಭುಜಿ. ಇದ್ ಕೇಳಿ ನಮ್ಗೆಲ್ಲ ಕ್ಲಿಯರ್ ಆಗಿ ಒಂದು ಸ್ಟೋರಿ ಏನಂತ ಗೊತ್ತಾಯ್ತು ಪ್ರಭುಜಿ. ಸತ್ಯ ಏನನ್ನೋದು ತಿಳಿಯುತ್ತೆ ಪ್ರಭುಜಿ ಇದರಿಂದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟೋ ಕಥೆಗಳು ನಾವು ನೋಡ್ರಿ, ನಾವು ಎಸ್ಪೆಷಲಿ ನಮಗೊಂದು ಅವಕಾಶ ಇಸ್ಕಾನ್ ಅನ್ನೋದು ನಮ್ಗೆ ಹೆಂಗೆ ಕೊಡ್ತದೆ, ಪ್ರಭುಪಾದ ಅವ್ರು ಹೆಂಗೆ ಕೊಟ್ರು ಅಂತ. ಇದನ್ನ ಯಾವ ಕಥೆಗಳು ನಾವು ಯಾವತ್ತೂ ಏನ್ ಬರೀ ನಳ ಅಂದ್ರೆ ನಮ್ಗೆ ನಳಪಾಕ ಅನ್ನೋದು ಒಂದು ಶಬ್ದದಿಂದ ಅಷ್ಟ ಗೊತ್ತಿತ್ತು. ಇಷ್ಟೆಲ್ಲ ಡೀಟೇಲ್ಸ್ ಒಳಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಯಾವಾಗ ನಾವು ಭಕ್ತರ ಸಂಘದೊಳಗೆ ಬಂದಿದ್ದೀವಿ ಅಥವಾ ಪ್ರಭುಪಾದವ್ರು ಕೊಟ್ಟಿರುವಂತ ಈ ಸಂಸ್ಥೆಗಳೊಳಗೆ ಬಂದಿದ್ದೀವಿ, ಇವೆಲ್ಲ ಕಥೆಗಳನ್ನ ಕೇಳುವಂತ ಒಂದು ಒಳ್ಳೆ ಅವಕಾಶ ನಮಗೆ ಬಂದು ಸಿಕ್ಕಿದೆ. ಇದ ನಮ್ಮ ಭಾಗ್ಯ. ನಮ್ಗೆ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಅವರೆಲ್ಲ ಹೇಳೋರು ಪ್ರಭುಜಿ. ಅವ್ರು ಅಷ್ಟೇ ಹೇಳ್ತಿದ್ರು, ನಾಳು ಮಹಾರಾಜ ಹಾಗಿದ್ರು, ಅವ್ರ ಅಡಿಗೆ ಹೀಗಿತ್ತು, ಒಂದು ಕ್ಲಿಯರಿಟಿ ಇರ್ಲಿಲ್ಲ ಪ್ರಭುಜಿ. ಅಷ್ಟೇ ಗೊತ್ತಿರುತ್ತೆ ನಮಗೂನು. ಇವತ್ತು ನಿಮ್ಮಿಂದ ನಮ್ಗೆ ಅದ್ರ ಬಗ್ಗೆ ಎಲ್ಲಾ ತಿಳಿದಂತಾಯ್ತು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ.